ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ. ಸಕಲ ಜಗನ್ಯಾಮಕನಾದ ಭಗವಚ್ಛಕ್ತಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಭೆಯಲ್ಲಿ ಸಮಾಸೀನರಾದಂತಹ ಎಲ್ಲ ಸಜ್ಜನ ಬಂಧುವರ್ಗಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀಮದ್ ಗರುಡ ಪುರಾಣ ಪ್ರವಚನ ಭಾಗದ ಕೊನೆಯ ದಿನ ಒಂದಷ್ಟು ಸಂಗತಿಗಳನ್ನು ಮುಂದುವರಿದ ಭಾಗದ ಪ್ರಕಾರ ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕಿರು ಪ್ರಯತ್ನ. ಕಲಿಯುಗ ಪ್ರಾರಂಭವಾಗಿ ಹೆಚ್ಚು ಸಮಯ ಆಗಲಿಲ್ಲ. 5127ನೇ ವರ್ಷದಲ್ಲಿ ನಾವಿದ್ದೇವೆ. ಇನ್ನೂ ಸಾಗಬೇಕು 4,32,000 ವರ್ಷಗಳಲ್ಲಿ. ಅಷ್ಟೇ ಆದದ್ದು. ಇನ್ನು ಎಷ್ಟು ಹೋಗಬೇಕು, ದಾರಿ ಎಷ್ಟು ಉದ್ದ ಉಂಟಿವಿ ಅಲ್ವಾ? ಆವಾಗಲೇ ಪ್ರಾರಂಭ ಆಗಿದೆ ಯಾವುದು ಬೇಡ ಅಂತ. ಯಾವುದು ಬೇಡ ಅಂತ, ಊಟ ತಿಂಡಿ ಬಿಟ್ರೆ ಮತ್ತೆ ಯಾವುದೂ ಬೇಡ ಅಂತ. ಆಹಾರ ನಿದ್ರಾ ಭಯ ಮೈಥುನಂಚ, ಇದಿಷ್ಟು ಬೇಡ ಅಂತಾದರೂ ಕೂಡ ಬೇಕು ಅಂತ ಆಗ್ತದೆ. ಉಳಿದದ್ದು ಯಾವುದೂ ಕೂಡ ಬೇಡ ಅಂತ. ಕಲಿಯುಗದ ಕರಾಳತೆಯ ಸೂಚನೆ. ಇನ್ನು ಮುಂಬರುವ ಸಂತತಿಗೆ ಹೇಗಿರ್ಬೋದೋ ಏನೋ ಯಾರಿಗೂ ಗೊತ್ತು. ಅದನ್ನೇ ಗರುಡ ಪುರಾಣದಲ್ಲಿ ಹೇಳಿದರು. ಈ ಮೊದಲು ಸತ್ತವರು ಪುಣ್ಯಾತ್ಮರು. ಬಹಳ ಸುಂದರವಾಗಿ ಉಂಟ ಆ ಸಂಗತಿ. ಯಾಕೆ ಅದನ್ನು ಅಷ್ಟು ಒತ್ತು ಕೊಡ್ತಾರೆ ಆ ಸಂಗತಿಗೆ? ತನ್ನದೇ ಆದ ಕಾಲಿನಲ್ಲಿ ನಿಲ್ಲುವುದು ಕಷ್ಟವಾಗುವಂತಹ ಕಾಲ ಇದು. ತಾನು ನಿಲ್ಲುವಂತಹ ಸ್ಥಳ ಅದು ಸ್ಪಷ್ಟವಾಗಿ ಇಲ್ಲದೇ ಇರುವುದೇ ಇದಕ್ಕೆ ಕಾರಣ. ತಾನು ನಿಲ್ಲುವಂತಹ ಜಾಗ ಅದರಲ್ಲಿ ಅಸ್ಪಷ್ಟತೆ ಉಂಟು. ಎಲ್ಲಿ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗದೇ ಇರುವ ಕಾರಣ ಹೇಗೆ ನಿಲ್ಲಬೇಕು ಅಂತ ಗೊತ್ತಾಗಿದೆ. ಜಾರ್ತದೋ ಬೀಳ್ತದೋ
ಈ ರೀತಿಯ ಸಂಶಯಗಳು. ಅದನ್ನು ಹೇಳಿದರು ವ್ಯಾಸರು. ಯಾಕೆ ಈ ಮೊದಲು ಸತ್ತವರು ಧನ್ಯರು ಅಂತ. ಧರ್ಮ ಪ್ರವ್ರಜಿತ, ಧರ್ಮ ಅನ್ನುವಂಥದ್ದು ಹೊರಟು ಹೋಗಿದೆ ಅಂತ. ಧರ್ಮ ಹೊರಟು ಹೋಗಿ 5,000 ಚಿಲ್ಲರೆ ವರ್ಷ ಆಯಿತು. ಯಾವಾಗ ಕೃಷ್ಣ ನಿರ್ಯಾಣವನ್ನು ಹೊಂದಿದನೋ ಅವನ ಹಿಂದಿನಿಂದಲೇ ಧರ್ಮ ಹೋಗಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಭಾಗವತದಲ್ಲಿ ವೇದವ್ಯಾಸ. ಕೃಷ್ಣ ಹೋದಾಗ ಅವನನ್ನು ಅನುಸರಿಸಿ ಎಲ್ಲ ಹೋಗುವುದು. ಧರ್ಮ ಪ್ರವ್ರಜಿತ, ಧರ್ಮ ಬೆನ್ನು ಹಾಕಿ ಹೋಗಿಯಾಗಿದೆ. ಧರ್ಮ ಹೋದ ಕಾರಣವೇ ಧರ್ಮಾಚರಣೆ ಮಾಡುವುದಕ್ಕೆ ಇಂಬು ಇಲ್ಲ. ಹಾಗಾಗಿ ತಪಃ ಪ್ರಚಲಿತಂ, ತಪಸ್ಸು, ಸಂಧ್ಯಾವಂದನೆ, ಗಾಯತ್ರಿ ಜಪ, ಇನ್ನಿತರ ದ್ವಾದಶಾಕ್ಷರಿ ಇತ್ಯಾದಿ ಮಂತ್ರ ಜಪಗಳು, ಅಷ್ಟಾಕ್ಷರಿ ಪಂಚಾಕ್ಷರಿ, ಇವೆಲ್ಲ ಜಾರಿ ಹೋಗಿವೆ. ತಪಃ ಪ್ರಚಲಿತಂ. ಸರಿಯಾಗಿ ಅರ್ಧ ಗಂಟೆ ಭಜನೆ ಮಾಡಲಿಕ್ಕೆ ಆಗುದಿಲ್ಲ ಮಾರೆ, ಮನಸ್ಸು ಬರುವುದಿಲ್ಲ. ಒಂದರ್ಧ ಗಂಟೆ ಕೂತುಕೊಂಡು ಸಂಧ್ಯಾ ವಂದನೆ, ಗಾಯತ್ರಿ ಜಪ, ಅಷ್ಟಾಕ್ಷರಿ ಪಂಚಾಕ್ಷರಿ ಮಾಡಲಿಕ್ಕೆ ಹೇಳುವುದಿಲ್ಲ ಮನಸ್ಸು. ತಪಃ ಪ್ರಚಲಿತಂ. ಸತ್ಯಂಚ ದೂರಂಗತಂ. ಸತ್ಯ ಆ 2 ಅಕ್ಷರವೇ ಈಗಿನ ಶಬ್ದಕೋಶಗಳಲ್ಲಿ ಕಾಣುವುದಿಲ್ಲ, ಹುಡುಕಿದ್ರು ಕೂಡ. ಸತ್ಯ ಹೇಳುವುದೇ ನಮ್ಮ ಹತ್ತಿರ ಸುಳಿಯುವುದಿಲ್ಲ, ಅದು ಯಾವಾಗಲೇ ಹೊರಟು ಹೋಗಿದೆ. ಪೃಥ್ವಿ ವಂಧ್ಯ ಫಲ. ಯಾವುದಾದ್ರೂ ನೋಡಿ ಮಳೆಗಾಲದಲ್ಲಿ ತರಕಾರಿ ಮಾಡಿದರೆ ಬರ್ತದ. ವಂಧ್ಯ ಫಲ, ಬಂಜೆ ಆಗಿದ್ದಾಳೆ ಪೃಥ್ವಿ, ಯಾವುದೂ ಬರುವುದಿಲ್ಲ. ಒಂದು ತುಳಸಿ ಬರುವುದಿಲ್ಲ ಸ್ವಾಮಿ, ಗಿಡ ನೆಟ್ಟರೆ. ವಂಧ್ಯ ಫಲ, ಬಂಜೆ ಆಗಿದ್ದಾಳೆ ಪೃಥ್ವಿ. ಅದನ್ನೇ ಪೃಥ್ವಿ ಗತ ಯೌವನ, ತನ್ನ ಯೌವನತೆಯನ್ನು ಕಳ್ಕೊಂಡಿದ್ದಾಳೆ ಪೃಥ್ವಿ. ಯುಗಧರ್ಮ. ಪೃಥ್ವಿ ವಂಧ್ಯ ಫಲ. ಜನಾಹ ಕಪಟಿನಃ. ಏನು ಸುಂದರವಾಗಿ ಸಂಸ್ಕೃತದಲ್ಲಿ ನಮಗೆ ಅರ್ಥ ಆಗ್ತದೆ ಅಲ್ವಾ. ಜನಾಹ ಕಪಟಿನಃ. ಯಾರನ್ನು ನಂಬುವುದು ಬಿಡುವುದು ಹಿಡ್ಕೊಳ್ಳಿಕ್ಕೂ ಗೊತ್ತಿಲ್ಲ, ಬಿಡುವುದಕ್ಕೂ ಗೊತ್ತಿಲ್ಲ. ಎಲ್ಲ ಕಾಪಟ್ಯವನ್ನೇ ತನ್ನ ಜೀವನದ ಆಧಾರವಾಗಿ ಹಿಡ್ಕೊಂಡೇ ಸಾಗುವವರು ಅನೇಕರು ಕಲಿಯುಗದಲ್ಲಿ. ಜನಾಹ ಕಪಟಿನಃ. ಲೌಲ್ಯೇ ಸ್ಥಿತಾಃ ಬ್ರಾಹ್ಮಣಾಃ. ಅಂತ ಮಾಡುವುದು ಕಾಲಗತಿ. ಬ್ರಾಹ್ಮಣರೆಲ್ಲರೂ ಕೂಡ ಕೇವಲ ಲೋಲುಪರಾಗಿದ್ದಾರೆ. ಒಂದು ಸಲ ನಮಗೆ ತಲೆಗೆ ಬಿಡದಾಗ ಆಗ್ತದೆ, ಎಂತ ಮಾಡುವುದು. ಲೌಲ್ಯೇ ಸ್ಥಿತಾಃ ಬ್ರಾಹ್ಮಣಾಃ. ಮರ್ತ್ಯಾ ಸ್ತ್ರೀವಶಗಾಃ. ಎಲ್ಲ ಜನಗಳು 100ರಲ್ಲಿ 99 ಮುಕ್ಕಾಲು ಎಲ್ಲ ಸ್ತ್ರೀವಶರು. ಎಲ್ಲ ಸ್ತ್ರೀಯರು ಹೇಳಿದಾಗೆ ಕೇಳುವುದು, ಅಥವಾ ಸ್ತ್ರೀಯರಿದ್ದಲ್ಲಿ ಅವರ ವಶವಾಗಿ ಬಿಡುವಂಥದ್ದು. ಮರ್ತ್ಯಾಹ ಸ್ತ್ರೀವಶಗಾಃ. ಸ್ತ್ರೀಯರು ಸ್ತ್ರೀಯಶ್ಚ ಚಪಲಾಃ. ಚಾಪಲ್ಯ ಸ್ತ್ರೀಯರಿಗೆ, ಅದು ಬೇಕು ಇದು ಬೇಕು ಎಲ್ಲವೂ ಬೇಕು. ಒಂದು ವಿರಾಮ ಇಲ್ಲ. ಆರಾಮವಾಗಿದ್ದು ಬಿಡೋಣ ಅಂತ ಹೇಳುವ ಹಿನ್ನೆಲೆಯಲ್ಲಿ ವಿರಾಮ ಇಲ್ಲ. ಸ್ತ್ರೀಯಶ್ಚ ಚಪಲಾಃ ನೀಚಾ ಜನಾಃ ಉನ್ನತಾಃ. ಬಹಳ ಎತ್ತರದಲ್ಲಿರುವವರೆಲ್ಲರೂ ಕೂಡ ನೀಚರಾಗಿದ್ದಾರೆ. ಅವರನ್ನೆಲ್ಲ ಹಿಡ್ಕೊಂಡು ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಉನ್ನತ ಸ್ಥಾನದಲ್ಲಿರುವವರು ಮಹಾನೀಚರು ಅಂತ. ಇದು ವ್ಯಾಸರ ಪ್ರಯೋಗ. ಇದು ಮೊನ್ನೆ ಬಂದವರು ಯಾರೋ ಬರೆದದ್ದಲ್ಲ. ಇದು ಅವರ ತಪಸ್ಸಿನ ದೂರದೃಷ್ಟಿಗೆ ಕಲಿಯುಗದ ಕರಾಳ ಸತ್ಯ ಗೊತ್ತಾಗ್ತದೆ. ಹಾಗಾಗಿ ಹಾ ಕಷ್ಟಂ ಖಲು ಜೀವಿತಂ ಕಲಿಯುಗೆ.
ಅಂತ ಕಲಿಯುಗದಲ್ಲಿ ಜೀವನ ಮಾಡುವುದು ಕಷ್ಟ. ಇದೆಲ್ಲ ಇರುವಾಗ ನಮಗೆ ಯಾವುದೂ ಕೂಡ ಕತ್ತಲಿನಲ್ಲಿ ಕಾಣುವುದಿಲ್ಲ. ಕತ್ತಲು ಕವಿದ ಹಾಗಾಗ್ತದೆ. ಒಂದು ಶ್ರೇಯಸ್ಸನ್ನು ಬಯಸಿ ಮುಂದೆ ಹೋಗಬೇಕು ಅಂತಾಗುವಾಗ 1000 ಅಡೆಗಳು, ತಡೆಗಳು, ಪ್ರತಿಬಂಧಕಗಳು ಇವೆಲ್ಲ ಬಂದು ಎರಗುವಾಗ ಸಾಕಪ್ಪ ಸಾಕು ಅಂತ, ಇನ್ನೂ ಸಾಯ್ಲಿಲ್ಲಲ್ಲ ನಾನು ಅಂತ, ಸತ್ರೆ ಒಳ್ಳೆದಿತ್ತು. ಹಾಗಾಗಿ ಹೇಳಿದರು, ಧನ್ಯಾಹ ಜನಾಹ ಯೇ ಮೃತಾಹ. ಈ ಮೊದಲು ಯಾರೆಲ್ಲ ಸತ್ತಿದ್ದಾರೆ ಅವರು ನಿಜವಾಗಿ ಅವರು ಪುಣ್ಯಾತ್ಮರು ಅಂತ. ಏನು ಸುಂದರ ನೋಡಿ. ಕಲಿಯುಗದಲ್ಲಿ ಜೀವನ ಮಾಡುವುದಷ್ಟು ಕಷ್ಟ ಇಲ್ಲ. ಕೃತಯುಗದ ಹಾಗೂ ಅಲ್ಲ, ತ್ರೇತಾಯುಗದ ಹಾಗೂ ಅಲ್ಲ, ದ್ವಾಪರದ ಹಾಗೂ ಅಲ್ಲ. ಕೃತಯುಗದಲ್ಲಿ ಆದರೆ ತಪಃಪರಂಕೃತಯುಗೆ, ತಪಸ್ಸೇ ಅಲ್ಲಿ ಎಲ್ಲ ರೀತಿಯ ಆಹಾರ. ತಪಸ್ಸಿನ ಮೂಲಕವಾಗಿಯೇ ಭಗವಂತನನ್ನು ಎದುರು ತಂದು ನಿಲ್ಲಿಸ್ತಾ ಇದ್ದು. ಆದರೆ ಇವಾಗ ಆಗುವುದಿಲ್ಲ. ಹಾಗಾಗಿ ಎಲ್ಲ ಕಡೆಗಳಿಂದಲೂ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ತಂದು ನಿಲ್ಲಿಸಿ ಒಂದೆಡೆ ಸಾಧನೆಯನ್ನು ಮಾಡಬೇಕು. ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ. ಆದರೂ ಪ್ರಯತ್ನಪೂರ್ವಕವಾಗಿ ತಂದು ನಿಲ್ಲಿಸಬೇಕು, ಸಾಗಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಗರುಡ ಮೂಲ ವ್ಯಾಸಪ್ರಣೀತವಾದ ಗರುಡ ಪುರಾಣದ ಶ್ಲೋಕ ಅದು. ಆಚಾರಕಾಂಡದ 115ನೇ ಅಧ್ಯಾಯ. ಹಾಗಾಗಿ ಸತ್ತವರು ಅವರು ಪುಣ್ಯಾತ್ಮರು ಅಂದರೆ ಯಾವ ಅರ್ಥದಲ್ಲಿ? ಇನ್ನು ಈ ಕಷ್ಟಗಳನ್ನು ಅನುಭವಿಸುವುದಕ್ಕಿಲ್ವಲ್ಲ ಅಂತ. ಮಾಡಿದಂತಹ ಕರ್ಮಗಳೇನುಂಟು ಅವುಗಳನ್ನು ಅನುಭವಿಸುತ್ತಾ ಮತ್ತೆ ಜನ್ಮಾಂತರವನ್ನಾದರೂ ಪಡೆದಾರು. ಆದರೆ ಈ ಕಲಿಯುಗದಲ್ಲಿ ಬೇಡಪ್ಪ, ನಾನು ಹುಟ್ಟುವುದಿದ್ರೆ ಇನ್ನು ಮುಂದೆ ಕೃತಯುಗದಲ್ಲಿ ಹುಟ್ಟೇನೆ. ಹಾಗಾಗಿ ಕಲಿಯುಗವನ್ನಾದರೂ ಕೃತಯುಗವನ್ನಾಗಿಸುವುದಕ್ಕೆ ಸಾಧ್ಯ ಉಂಟಂತೆ. ಯಸ್ಯ ಹೃದಯ ಅಚ್ಯುತ, ಯಾರ ಹೃದಯದಲ್ಲಿ ಅಚ್ಯುತ ಇದ್ದಾನೆ ನಿರಂತರವಾಗಿ, ಅವ ಕಲಿಯುಗವನ್ನಾದರೂ ಕೃತಯುಗವನ್ನಾಗಿಸಿಯಾನು. ಯಾರ ಹೃದಯದಲ್ಲಿ ಭಗವಂತ ಇಲ್ಲ, ಅಚ್ಯುತ ಇಲ್ಲ, ಅವ ಕೃತಯುಗವನ್ನಾದರೂ ಕಲಿಯುಗವನ್ನಾಗಿಸಿಯಾನು. ಆದ ಕಾರಣ ನಿರಂತರವಾದಂತಹ ಧರ್ಮಾಚರಣೆ ಮಾಡಿದವನಿಗೆ ಯಾವತ್ತೂ ಕೂಡ ದಾರಿಯಲ್ಲಿ ಕಲ್ಲು ಸಿಕ್ಕಲಿಕ್ಕಿಲ್ಲ, ಮುಳ್ಳು ಸಿಕ್ಕಲಿಕ್ಕಿಲ್ಲ. ಅದನ್ನು ತಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಆ ಮೂಲಕವಾಗಿ ಸಾಗುವಂತಹ ದಾರಿಯನ್ನು ಶುದ್ಧಗೊಳಿಸಬೇಕು. ಅನೇಕ ಪ್ರತಿಬಂಧಕಗಳು ಬಂದರೂ ಕೂಡ ಅದನ್ನೆಲ್ಲ ದಾಟಿ ಮುಂದೆ ಸಾಗಬೇಕು. ಹೇಗೆ ನಾವು ರಾಮಾಯಣದಲ್ಲಿ ರಾಮನಿಗೆ ಬಂದಂತಹ ಪ್ರತಿಬಂಧಕಗಳು, ಎಷ್ಟು ಪ್ರತಿಬಂಧಕಗಳು, ಅದನ್ನೆಲ್ಲ ದಾಟಿ ಅವ ಲೋಕಾಭಿರಾಮನಾಗಿ ಮೆರೆದ ಕೊನೆಗೆ. ಅದೇ ರೀತಿಯಲ್ಲಿ ಮೆರೆಯುವುದಕ್ಕೆ ಸಾಧ್ಯ. ಇದು ನಮಗೆ ಎಚ್ಚರ ಕೊಡುವಂಥದ್ದು. ಧರ್ಮ ಪ್ರವ್ರಜಿತ, ಧರ್ಮ ಹೋಗಿದೆ ಅಂತ ಹೇಳಿಕೊಂಡು ನಾವು ಅದನ್ನು ಪುನಃ ತರುವುದಕ್ಕೆ ಸಾಧ್ಯ. ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ತಪಃ ಪ್ರಚಲಿತಂ, ತಪಸ್ಸು ಜಾರಿದೆ ಅಂತಾದರೆ ತಪಸ್ಸು ಮಾಡಬೇಕು ಅನ್ನುವುದು ಸೂಚನೆ. ಎಲ್ಲವೂ ಹಾಗೆ. ಅಲ್ಲಿ ನಾವು ಧನಾತ್ಮಕವಾಗಿಯೇ ಆ ಸಂಗತಿಗಳನ್ನು ಸ್ವೀಕಾರ ಮಾಡಬೇಕು. ಸತ್ಯಂಚ ದೂರಂಗತಂ, ದೂರವೋ ಹೋದಂತಹ ಸತ್ಯವನ್ನು ಹತ್ತಿರ ತರಬೇಕು. ಸತ್ಯ ಮಾರ್ಗದಲ್ಲಿ ನಡೆದು ಸಾಗಬೇಕು ಮುಂದೆ. ಏನು ಪೃಥ್ವಿ ವಂದ್ಯಫಲ, ಪೃಥ್ವಿಯ ಜೊತೆಗೆ ನಿರಂತರವಾದಂತಹ ಸಂಬಂಧವನ್ನು, ಆಂತರಂಗಿಕವಾದಂತಹ ಸಂಬಂಧವನ್ನು ಇಟ್ಟುಕೊಂಡವನಿಗೆ ಪೃಥ್ವಿ ಯಾವತ್ತೂ ಕೂಡ ಬಂಜೆ ಆಗುವುದಿಲ್ಲ. ಇವತ್ತು ಬಂಜೆ ಆಗುವುದಕ್ಕೆ ಕಾರಣ ಏನು? ಇದ್ದಾಗ ಕೀಟನಾಶಕಗಳನ್ನೆಲ್ಲ ಸಿಂಪಡಿಸುವುದು ಭೂಮಿ ತಾಯಿಗೆ ವಿಷ ಕೊಡುವುದು ಅಂತ, ಈ ಸಾಯಿ ಅಂತ, ಮತ್ತೆ ಬಂಜೆ ಆಗದಿರ್ತಾಳೆ. ಎಷ್ಟು ಕಡೆಗಳಲ್ಲಿ ನಾವು ನೋಡ್ತೇವೆ. ಬಂದಂತಹ ಆ ಕಾಡುಗಳನ್ನೆಲ್ಲ ತೆಗೆಯುವುದಕ್ಕೆ ಇವನಿಗೆ ಜಾಡ್ಯ ಬಿಡುವುದಿಲ್ಲ. ಹಾಗಾಗಿ ಸಿಂಪಡಿಸುವುದು ವಿಷವನ್ನು. ಪಾಪ ಅದು ಎಲ್ಲವನ್ನು ಕಳ್ಕೊಳ್ತದೆ. ಒಬ್ಬನ ಶರೀರಕ್ಕೆ ಆಸಿಡ್ ಎರಚಿದವಾಗ ಹೇಗಾಗ್ತದೆ, ಹಾಗೆ ಭೂಮಿ
ತನ್ನ ಬಾಹ್ಯವಾದ ಚರ್ಮವನ್ನು ಅವಳ ಚರ್ಮ ಹೊರಗೆ ಇಡೀ ಉರಿದು ಹೋಗ್ತದೆ. ನೋಡಿರ್ಬೋದು, ನಮಗೆಲ್ಲ ಗೊತ್ತಿದ್ದ ಸಂಗತಿಗಳು. ಹಾಗಾಗಿ ಸಹಜವಾಗಿಯೇ ನಮ್ಮನ್ನು ಹೊತ್ತುಕೊಂಡಂತಹ ಆ ತಾಯಿಗೆ ನಾವು ವಿಷ ಕೊಡುವಂತಹ ಒಂದು ಕ್ರೂರತೆಯನ್ನು ಅಪ್ಪಿಕೊಂಡಿದ್ದೇವೆ ಅಂತ ಆಗುವಾಗ ಪೃಥ್ವಿ ಬಂಜೆಯಾಗದೇ ಇರ್ತಾಳೆ. ಹಾಗಾಗಿ ನಾವು ಏನೋ ನೆಟ್ಟರು ಅದು ನಮ್ಮನ್ನು ಬಿಟ್ಟು ಹೋಗ್ತದೆ. ಇದು ಘೋರ ದುರಂತ ಅಂತ. ಪೃಥ್ವಿ ಗತ ಯೌವನ. ಯಾಕೆ ಅವರು ಹಾಗೆಲ್ಲ ಋಷಿಮುನಿಗಳು ಹೇಳ್ತಾರೆ ಅಂತ ಕೇಳಿದ್ರೆ, ಜನಗಳ ವಿಕೃತ ಮಾನಸಿಕತೆಯಿಂದ ಇವೆಲ್ಲ ಹಾಳಾಗುವಂಥದ್ದು. ಕೃಷ್ಣ ಅಷ್ಟೆಲ್ಲ 125 ವರ್ಷಗಳ ಕಾಲ ತನ್ನ ಲೋಕಸಂಗ್ರಹ ಅವತಾರ ಕಾರ್ಯವನ್ನು ಮಾಡುತ್ತಾ ಧರ್ಮಸ್ಥಾಪನೆಯನ್ನು ಮಾಡಿದ ಮೇಲೆ ಆ ಧರ್ಮವನ್ನು ಉಳಿಸಿಕೊಡಬೇಕು, ಆ ಧರ್ಮವನ್ನು ಮತ್ತೆ ನಿರಂತರವಾಗಿ ಅದು ಪತನ ಹೊಂದದೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಆ ಮಾರ್ಗದಲ್ಲಿ ನಾವು ಸಾಗಬೇಕು ಅನ್ನುವಂತಹ ಯಾವ ದೃಢವಾದಂತಹ ಮನಸ್ಥಿತಿ ಅದು ನಮ್ಮಿಂದ ಹೊರಟು ಹೋಗ್ತದೆ. ಆವಾಗ ಎಲ್ಲವೂ ಕೂಡ ಕೈ ತಪ್ಪಿ ಹೋಗ್ತದೆ. ಹಾಗಾಗಿ ಪೃಥ್ವಿಯನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ನಾನಿರುವಂತಹ ಮನೆ ಅದನ್ನು ನಾನು ಸರಿಯಾಗಿ ಅಂದವಾಗಿ ಚಂದವಾಗಿ ಇಟ್ಕೊಳ್ಳಬೇಕು. ಪೃಥ್ವಿ ಅನ್ನುವುದೇ ನನ್ನ ಮನೆ. ಹಾಗಾಗಿ ಆ ಮನೆಯಲ್ಲಿ ಯಾವುದೂ ಕೂಡ ವಿಷಗಳು ತುಂಬದ ಹಾಗೆ ಅದನ್ನು ನೋಡಿಕೊಳ್ಳಬೇಕು ಅನ್ನುವಂತಹ ಸೂಚನೆ. ಜನಾಹ ಕಪಟಿನಃ ಅಂತ ಅವರು ಹೇಳಿದರು ನಮ್ಮನ್ನು ನೋಡಿ. ಆದರೆ ಆ ಕಾಪಟ್ಯವನ್ನು ಬಿಟ್ಟು ನೈಜವಾಗಿಯೇ ನಾವು ನಮ್ಮನ್ನು ತೋರಿಸಿಕೊಳ್ಳಬೇಕು ಅಂತ ಮೊನ್ನೆ ಹೇಳಿದರು. ಅಂತರ್ದುಷ್ಟ ಬಹಿಸ್ಸಾಧು. ಹಾಗಲ್ಲ, ಅಂತರಂಗದಲ್ಲಿಯೂ ಸಾಧುತ್ವ, ಬಹಿರಂಗದಲ್ಲಿಯೂ ಸಾಧುತ್ವ. ನಾಲಿಗೆ ಒಂದೇ, ಎರಡಲ್ಲ. ಹಾಗಾಗಿ ಒಂದೇ ನಾಲಿಗೆಯವರಾಗಬೇಕು ಅನ್ನೋದು ನಮಗೆ ಸೂಚನೆ. ಲೌಲ್ಯೇ ಸ್ಥಿತಾ ಬ್ರಾಹ್ಮಣ. ಬ್ರಾಹ್ಮಣರು ಆ ಮಟ್ಟಕ್ಕೆ ಇಳಿದರು ಅಂತಾದರೆ ಸಮಾಜದ ಸರ್ವ ವ್ಯವಸ್ಥೆಗಳೂ ಕೂಡ ಪತನ ಹೊಂದಿದುವು ಅಂತ ಅರ್ಥ. ಆಚಾರ್ಯ ಶಂಕರರು ಗೀತಾಭಾಷ್ಯದ ಪ್ರಸ್ತಾವನಾ ಭಾಷ್ಯದಲ್ಲಿ ಹೇಳ್ತಾರೆ, ವೈದಿಕ ಧರ್ಮವನ್ನು ಯಾಕೆ ರಕ್ಷಣೆ ಮಾಡಬೇಕು? ಯಾಕಂತೆ ವೈದಿಕ ಧರ್ಮವನ್ನು ರಕ್ಷಣೆ ಮಾಡುವುದು? ವೈದಿಕ ಧರ್ಮ ಅನ್ನುವಂಥದ್ದು ವೇದೋಕ್ತವಾದ ಜೀವನವನ್ನು ಮಾಡುವುದಕ್ಕಿರುವಂತಹ ಶಾಸನಗಳು. ಅದನ್ನು ರಕ್ಷಣೆ ಸಹಜವಾಗಿ ಅದು ರಕ್ಷಿತವಾಗ್ತದೆ, ಅದು ರಕ್ಷಣೆಗೆ ಒಳಗಾಗ್ತದೆ. ಯಾವಾಗ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ ರಕ್ಷಿತ ಸ್ಯಾತ್ ವೈದಿಕೋ ಧರ್ಮ. ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ, ಬ್ರಾಹ್ಮಣ್ಯ ಹೇಳುವಂತಹ ಯಾವ ತ್ರಿಕಾಲಾಬಾಧಿತವಾದಂತಹ ಒಂದು ಸ್ಥಿತಿ, ಒಂದು ಧರ್ಮ ಇದೆ, ಒಂದು ಧರ್ಮ ಅದು. ಬ್ರಾಹ್ಮಣತ್ವ ಹೇಳೋದು ಧರ್ಮ. ಆ ಪದವಿಗೆ ಸಾಧನೆಯ ಮೂಲಕ ಯಾರು ಬೇಕಾದರೂ ಏರ್ಬೋದು. ಬ್ರಾಹ್ಮಣತ್ವಸ್ಯ ಹಿ ರಕ್ಷಣೇನ, ಆ ಬ್ರಾಹ್ಮಣತ್ವದ ಬ್ರಾಹ್ಮಣ್ಯದ ರಕ್ಷಣೆ ಅದನ್ನು ಮಾಡಬೇಕು. ಬ್ರಾಹ್ಮಣತ್ವದ ರಕ್ಷಣೆ ಆದರೆ ರಕ್ಷಿತ ಸ್ಯಾತು ವೈದಿಕೋ ಧರ್ಮ. ಬ್ರಾಹ್ಮಣ್ಯ ರಕ್ಷಣೆ ಆಯಿತು, ವೈದಿಕ ಧರ್ಮ ರಕ್ಷಣೆ ಆಯಿತು ಅಂತ ಅರ್ಥ. ವೈದಿಕ ಧರ್ಮ ರಕ್ಷಣೆಯಾದರೆ ತದಧೀನತ್ವಾತ್ ವರ್ಣಾಶ್ರಮ ಭೇದಾನಾಂ. ಏನು ಸುಂದರವಾಗಿ ಕಾವ್ಯದ ಹಾಗೆ ಬರೀತಾರೆ ಅವರು. ತದಧೀನತ್ವಾತ್ ವರ್ಣಾಶ್ರಮ ಭೇದಾನಾಂ. ಯಾವುದರ ಅಧೀನ? ವೈದಿಕ ಧರ್ಮದ ಅಧೀನ. ಯಾವುದು? ಈ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೇಳುವಂತಹ ಆಶ್ರಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಶೂದ್ರರೆಂಬಂತಹ ವರ್ಣಗಳು, ಈ 8 ಪ್ರಕಾರಗಳು ಕೂಡ ವರ್ಣ ಮತ್ತು ಆಶ್ರಮ, ಇವುಗಳು ವೈದಿಕ ಧರ್ಮದ ಅಧೀನ. ವೈದಿಕ ಧರ್ಮದ ಅಧೀನ ಅಂದ್ರೆ ಏನು? ಈ 4 ವರ್ಣದವರಿಗೂ ಕೂಡ ವೇದದಲ್ಲಿ ನೀ ಹೀಗೀಗೆ ಜೀವನವನ್ನು ಮಾಡು ಅಂತ ಹೇಳಿದೆ. ಹಾಗಾಗಿ ಕೇವಲ ಬ್ರಾಹ್ಮಣ ವರ್ಣದವರು ಮಾತ್ರ ವೇದೋಕ್ತವಾದ ಜೀವನ ಮಾಡುವುದಲ್ಲ, ಕ್ಷತ್ರಿಯ, ವೈಶ್ಯ, ಶೂದ್ರರೂ ಕೂಡ ವೇದೋಕ್ತವಾದ ಜೀವನವನ್ನು ಮಾಡಬೇಕು. ಸಂಶಯ ಬರ್ಬೋದು ನಿಮಗೆ. ಸಂಶಯಕ್ಕೆ ಎಡೆಯಲ್ಲ. ಮೊನ್ನೆಯಿಂದ ಪ್ರತಿ ಸಲವೂ ನಾವು ಹೇಳ್ತಾ ಇರ್ತೇವೆ,
ವೇದೋಕ್ತವಾದ ಜೀವನ ಅನ್ನುವಂಥದ್ದು ಮನುಷ್ಯನಾಗಿ ಹುಟ್ಟಿದ್ದಾನ ಆಚರಣೀಯ ಧರ್ಮ. ಆಚರಣೀಯವಾದ ಧರ್ಮ. ಹಾಗಾಗಿ ವೈದಿಕ ಧರ್ಮ ರಕ್ಷಣೆಯಾಯಿತು ಅಂತ ಆದರೆ ನಾಳೆ ಆ 4ನೇ ವರ್ಣದವನು ಉಸಿರಾಡ್ತಾ ಇರ್ತಾನೆ. ಹಾಗಾಗಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಹೇಳುವಂತಹ ಯಾವ 4 ಆಶ್ರಮಗಳು, ಆ ಆಶ್ರಮಗಳಿಗೂ ಕೂಡ ವೈದಿಕ ಧರ್ಮ ರಕ್ಷಣೆಯಾಯಿತು ಅಂತಾದರೆ ಶ್ರಮ ಇಲ್ಲ ಜೀವನದಲ್ಲಿ. ಆಶ್ರಮಗಳಿಗೆ ಶ್ರಮ ಇಲ್ಲ. ವೈದಿಕ ಧರ್ಮ ರಕ್ಷಣೆಯಾಗಲಿಲ್ಲ, ಆವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೇಳುವಂತಹ ವರ್ಣಗಳು ಬಣ್ಣ ಬಿಡುವುದಕ್ಕೆ ಶುರು. ಅದು ವರ್ಣ ಬಿಡುವುದಕ್ಕೆ ಶುರು. ಹಾಗಾಗಿ ಬಣ್ಣ ಬದಲಾಯಿಸಕೂಡದು, ನಮ್ಮದೇ ಆದ ನಡೆಯಲ್ಲಿರಬೇಕು ಅನ್ನುವುದಕ್ಕೆ ಲೌಲ್ಯ ಸ್ಥಿತ ಬ್ರಾಹ್ಮಣ, ಅದನ್ನು ನಾವು ಮಾಡಕೂಡದು ಅನ್ನುವುದು ತಾತ್ಪರ್ಯ. ಮರ್ತ್ಯಾಹ ಸ್ತ್ರೀವಶಗಾಹ, ಸ್ತ್ರೀವಶರು ಯಾರೂ ಯಾರ ವಶರೂ ಅಲ್ಲ. ಬಾಹ್ಯವಾಗಿ ಯಾರೂ ಯಾರ ವಶರೂ ಆಗಕೂಡದು. ಮಾಯೆಯ ವಶವೇ ಆಗಿರುವಾಗ ಮತ್ತೆ ಇನ್ನೊಬ್ಬರ ವಶ ಆಗುವುದು ಹೇಗೆ? ನಾವೆಲ್ಲರೂ ಕೂಡ ಮಾಯಾವಶಗರು. ಮಾಯಾವಶದಲ್ಲಿರುವ ಕಾಲಕ್ಕೆ ಇನ್ನೊಬ್ಬರ ವಶ ನಾವು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಅರಿತುಕೊಂಡು ನಾನು ಮಾಯಾವಶನಾಗಿದ್ದೇನೆ ಅನ್ನುವ ಭಾವದಲ್ಲಿದ್ದುಕೊಂಡು ನಾನು ಅದರಿಂದ ದಾಟುವುದಕ್ಕೆ ಯತ್ನಶೀಲನಾಗಬೇಕು ಅನ್ನುವಂತಹ ನಿಶ್ಚಯವನ್ನು ಮಾಡಿಕೊಂಡಾವಾಗ ಯಾವ ಮರ್ತ್ಯನೂ ಕೂಡ ಸ್ತ್ರೀವಶಗನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಸ್ತ್ರೀಯರು ಚಪಲರೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪುರುಷರನ್ನು ಬೈದದ್ದೂ ಅಲ್ಲ, ಸ್ತ್ರೀಯರನ್ನು ದೂರಿದ್ದೂ ಅಲ್ಲ. ಈ ಎರಡೂ ವರ್ಗ ಏನುಂಟು, ಪುರುಷ ಸ್ತ್ರೀ ಹೇಳುವಂತಹ ವರ್ಗ, ತಮ್ಮ ತಮ್ಮ ನಡೆಯಲ್ಲಿ ವೈದಿಕ ಧರ್ಮವನ್ನು ಅಂತುಕೊಂಡು ಮುಂದೆ ಸಾಗಬೇಕು. ಆವಾಗ ಕಲಿಯುಗವನ್ನು ಕೂಡ ಕೃತಯುಗವನ್ನಾಗಿಸುವುದಕ್ಕೆ ಸಾಧ್ಯ ಅನ್ನುವುದನ್ನು ದೂರದೃಷ್ಟಿಯುಳ್ಳ ಋಷಿಮುನಿಗಳು ತೋರಿಸಿಕೊಡ್ತಾರೆ. ನೀಚಾಹ ಜನಾಹ ಉನ್ನತಾಹ, ಈ ಉನ್ನತವಾದ ಸ್ಥಿತಿ ಬರುವುದು ಯಾರಿಗೆ? ನೀಚರಿಗ. ನೀಚ ಕೆಳಗಿದ್ದವ ಉನ್ನತ ಸ್ಥಾನಕ್ಕೆ ಬರುವುದು ಹೇಗೆ? ನೀಚ ಸ್ಥಾನ ಅಂದರೆ ಕೆಳಗಿನ ಸ್ಥಾನ. ಅರ್ಥ ಏನು? ಯಾವತ್ತೂ ಕೂಡ ಏರುವುದು ಕಷ್ಟ, ಇಳಿಯುವುದು ಸುಲಭ. ಒಬ್ಬ ಇಂದ್ರ ಪದವಿಗೆ ಏರಬೇಕು ಅಂತಾದರೆ ಭೂಲೋಕದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು. ಇನ್ನೂ ಒಂದಷ್ಟು ಅವನ ಜಾತಕದಲ್ಲಿ ಇಂಥದ್ದೆಲ್ಲ ಇರಬೇಕು ಅಂತ ಉಂಟು ಸಾಧನೆ. ಆ ಸಾಧನೆಯ ಮೂಲಕವಾಗಿ ಏರಬೇಕು. ಏರಿದವನು ಯಾವತ್ತೂ ಕೂಡ ಇಳಿಯುವುದಲ್ಲ, ಏರುತ್ತಲೇ ಹೋಗಬೇಕು. ಹಾಗಾಗಿ ಕೆಳಗಿನಿಂದಲೇ ಏರಬೇಕು. ನೀಚಾಹ ಜನಾಹ ಉನ್ನತಾಹ, ಒಂದರ್ಥ ಉನ್ನತ ಪದವಿಯಲ್ಲಿರುವವರೆಲ್ಲರೂ ನೀಚರಾಗಿದ್ದಾರೆ ಅನ್ನುವುದರ್ಥ. ಇನ್ನೊಂದು ನೀಚಾಹ ಜನಾಹ ಉನ್ನತಾಹ, ನೀಚರಾದವರು ಕೆಳಗಿರುವವರು ಏರಬೇಕು. ಇದು ಅಲ್ಲಿಯ ಒಂದು ರಹಸ್ಯ. ಅದು ಈ ಋಷಿವಾಕ್ಯ ಅನ್ನೋದು ಬಹಳ, ಅವರು ಹೇಳಿದ ಮಾತನ್ನು ಅರ್ಥ ಅನುಸರಿಸಿಕೊಂಡು ಹೋಗ್ತದೆ. ನಾವೆಲ್ಲ ಮಾತಾಡಿದ್ದೇನು? ನಾವು ಅರ್ಥವನ್ನು ಮಾಡಿಕೊಂಡು ವಾಕ್ಯ ರಚನೆ ಮಾಡುವುದು, ಅವರು ಮಾಡಿದ ವಾಕ್ಯಕ್ಕೆ ಅರ್ಥ ಬರುವುದು. ಹಾಗಾಗಿ ಆ ಋಷಿಚಿತ್ತ ಏನು ಹೇಳುತ್ತದೆ? ಬಾಹ್ಯಭಾವದಲ್ಲಿ ಕಲಿಯುಗದಲ್ಲಿ ಕಷ್ಟ ಜೀವನ ಮಾಡುವುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಉನ್ನತ ಪದವಿಯಲ್ಲಿರುವವರು ಅತ್ಯಂತ ನಿಕೃಷ್ಟವಾಗಿ ವರ್ತಿಸ್ತಾ ಇರ್ತಾರೆ, ಧರ್ಮದಿಂದ ಪತನ ಹೊಂದಿ ಧರ್ಮ ವಿರೋಧಿಗಳಾಗಿರ್ತಾರೆ ಅಂತ ಒಂದು ಅರ್ಥ. ಆದರೆ ಇನ್ನೊಂದು, ಕೆಳಗಿನ ಸ್ತರದಲ್ಲಿರುವವರು ಏರ್ತಾ ಸಾಗಬೇಕು ಕಲಿಯುಗದಲ್ಲಿ. ಯಾವ ಯುಗವಾದರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದು ಹೌದು ಅಂತಾಗುವಾಗ ಅದು ಏರುವುದಕ್ಕೆ ಹುಟ್ಟಿದ್ದು. ಹಾಗಾಗಿ ಇದನ್ನರಿಯದೇ ಇದ್ರೆ ಕಷ್ಟಂಕಲು ಜೀವಿತಂ ಕಲಿಯುಗೆ, ಇದು ನಮಗೆ ಯಾವಾಗ ಅರ್ಥ ಆಗೋದಿಲ್ಲ ಆವಾಗ ಅವನ ಜೀವನ ಹೇಳುವಂಥದ್ದು ಅತ್ಯಂತ ದುರಂತವಾಗಿ ಪರ್ಯವಸಾಯಿ ಆಗ್ತದೆ ಅನ್ನುವಂತಹ ಗುಟ್ಟನ್ನು ಹೇಳ್ತಾರೆ ವ್ಯಾಸರು. ಆ ಗುಟ್ಟಿನ ಪ್ರಕಾರ ಸಾಧನೆಯನ್ನು ಮಾಡಿ ದೇಹ ಬಿಟ್ಟವನು ಮುಂದೆ ಈ ಎಲ್ಲ ಉತ್ತರ ಕ್ರಿಯಾದಿ ಸದ್ಗತಿ ಕಾರ್ಯಗಳಿಂದ ಪುನೀತನಾಗಿ ಮುಂದೆ ಸಾಗ್ತಾನೆ. ಸಜ್ಜನನಾದರೆ ಯಮಲೋಕಕ್ಕೆ ಹೋಗ್ತಾನೆ, ದುರ್ಜನನಾದರೂ ಯಮಲೋಕಕ್ಕೆ ಹೋಗ್ತಾನೆ.
ದುರ್ಜನನಾದವನು ದಕ್ಷಿಣ ದ್ವಾರದಲ್ಲಿ ಹೋದರೆ ಸಜ್ಜನರಾದವರು ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಲ್ಲಿ ಸಾಗಿ ಅಲ್ಲಿ ಸುಮಾರಷ್ಟು ಕಾಲ ಸುಖವನ್ನು ಅನುಭವಿಸಿ ಆಮೇಲೆ ಅಲ್ಲಿಂದ ಮತ್ತೆ ಎತ್ತರಕ್ಕೆ ಏರಿ ಪುಣ್ಯಕ್ಷಯವಾದ ಕಾಲಕ್ಕೆ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾರೆ. ಅದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡುವಂಥದ್ದು. ಯಮಲೋಕಕ್ಕೆ ಹೋಗ್ತಾನೆ ಅನ್ನುವುದನ್ನು ನೀನು ಹೇಳಿದ್ದಿ ಸ್ವಾಮಿ. ಯಮಲೋಕ ಎಲ್ಲಿದೆ? ಯಮಲೋಕವನ್ನು ಯಾರು ನಿರ್ಮಿಸಿದರು? ಯಮಲೋಕದಲ್ಲಿ ಇರುವಂತಹ ವ್ಯವಸ್ಥೆಗಳು ಏನು? ಯಾವ ರೀತಿಯಲ್ಲಿ ಅದು ರಚಿತವಾಗಿದೆ? ಅಲ್ಲಿರುವಂತಹ ಏನಾದರೂ ಅಲ್ಲಿ ಸಭೆಯ ವ್ಯವಸ್ಥೆಗಳೇನಾದರೂ ಇದೆಯಾ? ಸಭೆ, ಒಂದು ನ್ಯಾಯ ನಿರ್ಣಯ ಮಾಡಲಿಕ್ಕೆ ಒಂದು ಸಭೆ ಅಂತ ಬೇಕು, ಅದುಂಟ? ಅಲ್ಲಿ ಯಾರಿರುವುದು? ಅವನ ಸ್ವರೂಪ ಏನು? ಈ ಹಿಂದೆ ಪಾಪಕರ್ಮಗಳನ್ನು ಮಾಡಿದವರೆಲ್ಲ ದಕ್ಷಿಣ ಮಾರ್ಗದಲ್ಲಿ ಹೋಗ್ತಾರೆ ಅಂತಲ್ಲ ನೀನು ಹೇಳಿದಿ. ಅದೇ ರೀತಿಯಲ್ಲಿ ನನಗೆ ಜಿಜ್ಞಾಸೆ, ಯಾರೆಲ್ಲ ಧಾರ್ಮಿಕರಿದ್ದಾರೆ ಅವರೆಲ್ಲ ಧರ್ಮ ಮಾರ್ಗದಲ್ಲಿಯೇ ಹೋಗ್ತಾರೆ, ಯಮಲೋಕಕ್ಕೆ ಹೋಗ್ತಾರೆ ಅನ್ನುವುದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಆ ಧರ್ಮ ಮಾರ್ಗದ ಕುರಿತಾಗಿ ಸ್ವಲ್ಪ ನನಗೆ ತಿಳಿ ಹೇಳು. ಆವಾಗ ಭಗವಂತ ಹೇಳುವುದಕ್ಕೆ ಶುರು ಮಾಡಿದ. ಶೃಣುತಾರ್ಕ್ಷ್ಯ ಪ್ರವಕ್ಷ್ಯಾಮಿ, ಹೇಳ್ತೇನೆ ಕೇಳು. ಏನು ಸುಂದರವಾದಂತಹ ನಗರ ಅದು, ಅತ್ಯದ್ಭುತವಾದ ನಗರ. ಯಾಮ್ಯ ನೈಋತಯೋರ್ ಮಧ್ಯೆ, ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿನ ಮಧ್ಯಭಾಗದಲ್ಲಿ ಯಮಲೋಕ ಇದೆ. ಆ ಎರಡು ದಿಕ್ಕುಗಳ ಮಧ್ಯದಲ್ಲಿ ಪುರಂ ವೈವಸ್ವತಸ್ಯ ಯತ್, ಏನು ಎಲ್ಲಿ ನೋಡಿದ್ರು ವಜ್ರದ ಗೋಡೆ, ತುಂಡಾಗ್ಲಿಕ್ಕಿಲ್ಲ, ಬಗ್ಲಿಕ್ಕೂ ಇಲ್ಲ, ಯಾರಿಗೂ ಬಗ್ಗುವುದಿಲ್ಲ. ನೋಡಿ ಯಮ ಯಾರಿಗೂ ಬಗ್ಗುವುದಿಲ್ಲ, ಎಲ್ಲರಿಗೂ ಸಮಾನವಾದ ಧರ್ಮ. ನ್ಯಾಯ ನಿರ್ಣಯದಲ್ಲಿ ಯಾವತ್ತೂ ಕೂಡ ತಪ್ಪಿದವನಲ್ಲ. ಹಾಗಾಗಿ ಸಮವರ್ತಿ ಯಮಸ್ಮೃತಃ ಅಂತ ಹಿಂದೆ ಹೇಳಿದರು. ಅಂತಹ ಯಮನ ಲೋಕ ಅದು ಅತ್ಯಂತ ದಿವ್ಯವಾದಂತಹ ಲೋಕ. ನಮ್ಮ ಈ ಲೋಕದ ಹಾಗಲ್ಲ, ಅದು ಆಲೋಕ. ಆಲೋಕ ಅಂದ್ರೆ ಬೆಳಕು ಅಂತ ಅರ್ಥ. ಆಲೋಕ ಬೆಳಕು. ಹಾಗಾಗಿ ಈ ಲೋಕ ಅಲ್ಲ, ಅದು ಆಲೋಕ. ಆಲೋಕ ಆದ ಕಾರಣವೇ ಅದು ದಿವ್ಯವಾದ ಲೋಕ. ವಿಶ್ವಕರ್ಮ ಕಷ್ಟಪಟ್ಟದ್ದು ನೋಡ್ಬೇಕು ಅದನ್ನು ನಿರ್ಮಾಣ ಮಾಡಲಿಕ್ಕೆ. ಎಷ್ಟೋ ಸಹಸ್ರ ಕಾಲ ತಪಸ್ಸು ಮಾಡಿ ತಪಸ್ಸಿನ ಪ್ರಭಾವದಿಂದ ನಿರ್ಮಿತವಾದಂತಹ ಲೋಕ ಅದು, ವಿಶ್ವಕರ್ಮನಿಂದ ನಿರ್ಮಿತವಾದ ಲೋಕ. ಅಂತಹ ಆ ಲೋಕದಲ್ಲಿ ಚತುರಸ್ರಂ ಚತುರ್ದ್ವಾರಂ ಉಚ್ಚ ಪ್ರಾಕಾರವೇಷ್ಟಿತಂ ಯೋಜನಾನಾಂ ಸಹಸ್ರಂ ಹಿ ಪ್ರಮಾಣೇನ ತದುಚ್ಯತೆ. 1000 ಯೋಜನೆಗಳಷ್ಟು ವಿಸ್ತಾರವಾದಂತಹ ನಗರ ಯಮಲೋಕ ಅಂದ್ರೆ. ಎಲ್ಲಿ ಬೇಕಾದರೂ ಹೋಗಿ ಕೂತ್ಕೊಳ್ಬಹುದು, ನಮ್ಮ ಯೋಗ್ಯತೆಗೆ ಸರಿಯಾಗಿ. ಚಚ್ಚೌಕದ ಒಂದು ನಗರ, 4 ದ್ವಾರಗಳಿಂದ ಕೂಡಿದಂತಹ ನಗರ. ಅಂತಹ ಆ ಯಮಲೋಕದಲ್ಲಿ ತಸ್ಮಿನ್ ಪುರೇಸ್ತಿ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ 25 ಸಂಖ್ಯಾಕೈಃ ಯೋಜನೈರ್ವಿಸ್ತೃತಾಯತಂ. ಆ ಯಮನ ಲೋಕದಲ್ಲಿ ಒಂದು ಕಡೆಯಲ್ಲಿ ಚಿತ್ರಗುಪ್ತನ ಮಂದಿರ ಇದೆ. ಎಷ್ಟಂತೆ? ಯೋಜನ 25 ಸಂಖ್ಯಾಕೈಃ, 25 ಯೋಜನೆಗಳಷ್ಟು ವಿಸ್ತಾರವಾದಂತಹ ಒಂದು ಚಿತ್ರಗುಪ್ತನ ಮಂದಿರ. 25 ಯೋಜನೆ ವಿಸ್ತಾರ, 10 ಯೋಜನೆ ಎತ್ತರ. ಇಷ್ಟು ವಿಸ್ತಾರವಾದಂತಹ ದಶೋಚ್ಛಿತಂ ಮಹಾದಿವ್ಯಂ ಲೋಹ ಪ್ರಾಕಾರವೇಷ್ಟಿತಂ ಪ್ರತೋದೀಶತ ಸಂಚಾರಂ ಪತಾಕಾಧ್ವಜಭೂಷಿತಂ. 100 ಮಹಾಮಾರ್ಗಗಳಿಂದ ಕೂಡಿದಂತಹ, ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಜನಗಳಿಗೆ ವ್ಯವಸ್ಥೆ. ಅದೇ ರೀತಿಯಲ್ಲಿ ಅತ್ಯದ್ಭುತವಾಗಿ ಮಹಾದಿವ್ಯವಾಗಿ ಲೋಹದ ಪ್ರಾಕಾರ, ಕಬ್ಬಿಣದಿಂದ ನಿರ್ಮಿತವಾದಂತಹ ಗೋಡೆ, ಅನೇಕ ವಿಮಾನಗಳು ಅಲ್ಲಲ್ಲಿ
ಯಾಕೆ? ಯೋಗ್ಯತೆ ಇರುವವರಿಗೆ ಹೋಗ್ಲಿಕ್ಕೆ ವಿಮಾನ ಅಂತ. ಅವರನ್ನು ವಿಶೇಷವಾಗಿ ಮಾನಿಸಲ್ಪಡುತ್ತದೆ ಚಿತ್ರಗುಪ್ತನ ಮಂದಿರದಲ್ಲಿ. ಚಿತ್ರಗುಪ್ತನ ಚಿತ್ರಮಂದಿರದಲ್ಲಿ ವಿಶೇಷವಾದ ಮಾನಕ್ಕೆ ನಾವು ಒಳಗಾಗ್ತೇವೆ. ಚಿತ್ರಗುಪ್ತನ ಮಂದಿರ ಅಲ್ಲಿ ತತ್ಸಭಾಯಾಂ ಚಿತ್ರಗುಪ್ತಃ ಸ್ವಾಸನೆ ಪರಮಾದ್ಭುತೆ ಸಂಸ್ಥಿತೋ ಗಣಯೇದಾಯು ಮಾನುಷಾಣಾಂ ಯಥಾಯಥಂ. ಅಲ್ಲಿ ಕೂತ್ಕೊಂಡು, ಆ ಮಂದಿರದಲ್ಲಿ ಆಸನದಲ್ಲಿ ಕೂತುಕೊಂಡು ನಮ್ಮ ಆಯುಷ್ಯವನ್ನು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಯಾವಾಗ ಇವನ ಆಯುಷ್ಯ ಮುಗಿತದೆ ನಮ್ಗೆ ಗೊತ್ತಾಗುದಿಲ್ಲ. ನಾನು ಕೇಕಣಾಜೆ ಕುಟುಂಬದಲ್ಲಿ ಹುಟ್ಟಿದ್ದು ಅಂತ ಹೇಳ್ಕೊಂಡು ನನಗೆ ಯಾವ ಕಾಂಪ್ರಮೈಸು ಇಲ್ಲ. ನ ಮುಹ್ಯತಿ ಕಥಂಚಿತ್ ಸ ಸುಕೃತೆ ದುಷ್ಕೃತೆ ಪಿವ. ಒಳ್ಳೆ ಕೆಲಸ ಮಾಡಿದ್ದಾನೆ, ಇವನಿಗೆ ಸ್ವಲ್ಪ ವಿಶೇಷ ಆದರ. ದುಷ್ಕೃತವನ್ನು ಮಾಡಿದವನು ಅವನನ್ನು ಹೀನವಾಗಿ ನೋಡುವಂಥದ್ದು ಯಾವುದಿಲ್ಲ. ಎಲ್ಲರಿಗೂ ಯಾರ್ಯಾರು ಯಾವ ಯಾವ ಕರ್ಮಗಳನ್ನು ಮಾಡ್ತಾರೆ ಅವರದ್ದೆಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಾನೆ. ಶುಭಂ ವಾ ಯದಿ ವಾ ಶುಭಂ, ಶುಭ ಕರ್ಮ ಇರಲಿ ಅಶುಭ ಕರ್ಮ ಇರಲಿ ಎಲ್ಲದ್ದೂ ಕೂಡ ಲೆಕ್ಕಾಚಾರ ಇರ್ತದೆ. ಅದನ್ನು ಯಾವುದೇ ದಾಕ್ಷಿಣ್ಯ ಇಲ್ಲದೆ ಕಾರುಣ್ಯ ಇಲ್ಲದೆ ನೇರವಾಗಿ ಸೂಚನೆ ಕೊಡ್ತಾನೆ. ನೀನು ಇಂತಹ ಕರ್ಮಗಳನ್ನು ಮಾಡಿದ್ದಿ, ಹಾಗಾಗಿ ಅನುಭವಿಸು. ಅಲ್ಲಿಂದ ಚಿತ್ರಗುಪ್ತನ ಆ ಮಂದಿರದಿಂದ ಪೂರ್ವ ಭಾಗದಲ್ಲಿ, ಪೂರ್ವದಿಂದ ಹಿಡಿದು ದಕ್ಷಿಣ ಪಶ್ಚಿಮ ಉತ್ತರ ಈಶಾನ್ಯ ಆಗ್ನೇಯ ನೈಋತ್ಯ ವಾಯವ್ಯ ಹೀಗೆ 8 ದಿಕ್ಕುಗಳಲ್ಲಿಯೂ ಕೂಡ ಈ ಶಾರೀರಿಕವಾದ ಮಾನಸಿಕವಾದಂತಹ ಅನೇಕ ರೋಗಗಳ ಗೃಹ. ಜ್ವರದ ಗೃಹ ಇರ್ಬೋದು, ಅಥವಾ ಚರ್ಮರೋಗದ ಗೃಹ, ಮತ್ತೆ ಅಜೀರ್ಣ, ಅರುಚಿ, ಕಾಲಪಾಶ, ಹೀಗೆಲ್ಲ ಅದ್ಭುತವಾಗಿ ಒಂದೊಂದು ಹೆಸರು ಕೊಡ್ತಾರೆ. ಒಂದೊಂದು ದಿಕ್ಕಿನಲ್ಲಿರುವಂತಹ ನಗರಗಳು, ಮನೆಗಳು. ಅದು ಚಿತ್ರಗುಪ್ತನ ಸುತ್ತಮುತ್ತ ಇರುವಂತಹ ಒಂದು ವ್ಯವಸ್ಥೆ. ಅಲ್ಲಿ ಲಿಖತೆ ಚಿತ್ರಗುಪ್ತಸ್ತು ಮಾನುಷಾಣಾಂ ಶುಭಾಶುಭಂ ಚಿತ್ರಗುಪ್ತಾಲಯಾದಗ್ರೇ ಯೋಜನಾನಾಂಚ ವಿಂಶತಿ. ಚಿತ್ರಗುಪ್ತನ ಆ ಮಂದಿರದಿಂದ 20 ಯೋಜನೆ ದೂರದಲ್ಲಿ ಮಹಾದಿವ್ಯಂ ಧರ್ಮರಾಜಸ್ಯ ಮಂದಿರಂ ಅಸ್ತಿ ರತ್ನಮಯಂ ದಿವ್ಯಂ ವಿದ್ಯುಜ್ವಾಲಾರ್ಕವರ್ಚಸಂ. ಅತ್ಯದ್ಭುತವಾದ ರತ್ನಮಯವಾದಂತಹ ಚಿನ್ನಾದಿ ಸಕಲ ಲೋಹಗಳಿಂದ, ಉತ್ತಮ ಲೋಹಗಳಿಂದ ನಿರ್ಮಿತವಾದಂತಹ ಯಮನ ಆಸ್ಥಾನ ಇದೆ. ಏನದರ ವಿಸ್ತಾರ ಅಂತ ಕೇಳಿದ್ರೆ 200 ಯೋಜನಾನಾಂಚ ವಿಸ್ತಾರಾಯ ಮತಸ್ಫುಟಂ 50 ಪ್ರಮಾಣೇನ ಯೋಜನಾನಾಂ ಸಮುಚ್ಚಿತಂ. ಆ ದಿವ್ಯವಾದಂತಹ ಧರ್ಮರಾಜನ ಮಂದಿರ ಏನುಂಟು 200 ಯೋಜನೆಗಳಷ್ಟು ವಿಸ್ತಾರವಾಗಿದೆ. ಯಾಕೆ? ಈ ನಮ್ಮಂಥವರೆಲ್ಲ ಹೋದರೆ ನಮಗೆಲ್ಲ ಅಲ್ಲಿ ವ್ಯವಸ್ಥೆಗಳಿಗೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಆ 200 ಯೋಜನೆಗಳಷ್ಟು ವಿಸ್ತಾರ. ಈ ವಿಸ್ತಾರವಾದಂತಹ ಆ ಧರ್ಮನಗರದಲ್ಲಿ ಏನಂತೆ 50 ಯೋಜನೆಗಳಷ್ಟು ಎತ್ತರ, 200 ಯೋಜನೆಗಳಷ್ಟು ವಿಸ್ತಾರ. ಅಂತಹ ಧರ್ಮರಾಜನ ಆಸ್ಥಾನ ಅದು ಎಲ್ಲ ಕಡೆ ಚಿನ್ನದಿಂದ ನಿರ್ಮಿತವಾದಂತಹ ಕಾಂಚನಾಲಂಕೃತಂ ನಾನಾ ಹರ್ಮ್ಯ ಪ್ರಾಸಾದ ಸಂಕುಲಂ. ಉಪ್ಪರಿಗೆಗಳು ಸುಮಾರಿವೆ. ಅವರವರ ಆಯಾಯ ಜೀವಿಗಳ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಉಪರಿ 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 ಏರುವುದಕ್ಕೆ ಇರುವಂತಹ ವ್ಯವಸ್ಥೆ. ಉಪ್ಪರಿಗೆ ಏರುವುದಲ್ಲ, ಉಪರಿ 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 ಹೋಗುವವರಿಗೆ, ಮೇಲೆ 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 ಹೋಗುವವರಿಗೆ ಉಪ್ಪರಿಗೆ ಅಂತ. ನಾನಾ ಹರ್ಮ್ಯ ಪ್ರಾಸಾದ ಸಂಕುಲಂ. ಯಾವುದು? ಎಲ್ಲ ಚಿನ್ನದ್ದೇ. ಇಲ್ಲಿ ನಮಗೆ ಆ ಚಿನ್ನದ ಅನುಭವ ಆಗಲಿಲ್ಲ ಅಂತ ಆದ್ರೆ ಅಲ್ಲಿಯಾದರೂ ಆಗ್ತದೆ. ಹೌದು. ಹಾಗೆ ನಾನಾಶ್ಚರ್ಯಮಯಂ ಸ್ವರ್ಣ ಕಪಾಟ ಶತ ಸಂಕುಲಂ ನಾನಾದ್ರುಮಲತಾ ಗುಲ್ಮೈಃ ನಿಷ್ಕಂಠೈ ಸುವಿರಾಜಿತಂ. ನಾನಾ ಪ್ರಕಾರದ ವೈಭವದಿಂದ, ಭೋಗದಿಂದ, ಭಾಗ್ಯದಿಂದ ಕೂಡಿದಂತಹ ಯಮನ ಆಸ್ಥಾನ.
ಆ ಸ್ಥಾನದಲ್ಲಿ ಯಮ ಅತ್ಯದ್ಭುತವಾಗಿ ವಿರಾಜಮಾನನಾಗಿದ್ದಾನೆ. ಅದನ್ನೆಲ್ಲ ನಿರ್ಮಾಣ ಮಾಡಿದಂತಹ ವಿಶ್ವಕರ್ಮನ ತಪಸ್ಸು ಅಪ್ರಮೇಯವಾದಂತಹ ತಪಸ್ಸು. ತನ್ನ ಆತ್ಮಯೋಗ ಪ್ರಭಾವ ಇಷ್ಟ, ತನ್ನ ಅಂತರಂಗದ ಶುದ್ಧಿಯಿಂದ, ಅಂತರಂಗದ ಪ್ರಖರತೆಯಿಂದ, ತಪಸ್ಸಿನ ಪ್ರಭಾವದಿಂದ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ಇಲ್ಲದಿದ್ದರೆ ಹಾಗೆಲ್ಲ ನಿರ್ಮಾಣ ಮಾಡಲಿಕ್ಕೆ ಬರ್ತದ? ಅದು ಅವನ ತಪಸ್ಸಿನ ಸ್ಥಿತಿ. ಅಂತಹ ಯಮನ ಮಂದಿರದಲ್ಲಿ 100 ಯೋಜನೆ ವಿಸ್ತಾರವಾದಂತಹ ಯಮನ ಒಂದು ಸಭೆ. ಅಲ್ಲಿ ನಮ್ಮಂಥವರು ದುರ್ಜನರು ಎಲ್ಲ ಬಂದು ಸೇರುವಾಗ ಕೂತ್ಕೊಳ್ಳಿಕ್ಕೆ ಜಾಗ ಬೇಕು. ಹಾಗಾಗಿ 100 ಯೋಜನೆ ವಿಸ್ತಾರವಾದಂತಹ ಯಮನ ಸಭೆ. ಆ ಸಭೆಯಲ್ಲಿ ಎಲ್ಲರೂ ಭಾಸ್ವರ ದೇಹಾಶ್ಚ, ಎಲ್ಲ ದಿವ್ಯ ದೇಹಿಗಳು. ನೋಡಿ, ಆ ಸಭೆಯಲ್ಲಿ ದುಷ್ಟತನವನ್ನು ಮಾಡಿದವರಿಗೆ ಹೋಗಿ ನಿಲ್ಲುವ ಅರ್ಹತೆ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಅರ್ಕ ಪ್ರಕಾಶಾಹ, ಸೂರ್ಯನ ತೇಜಸ್ಸಿನ ಹಾಗೆ ಇರುವವರೇ ಇರುವುದಲ್ಲಿ ಅಂತ. ಆ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಮುಂದೆ ಸಾಗಿದವರೇ ಅಲ್ಲಿ ಒಳಗಡೆ ಹೋಗುವುದು. ಮತ್ತೆ ಆ ಸಭೆ ಬೇಕಾದ ಸಮಯದಲ್ಲಿ ಬೇಕಾದ ರೂಪವನ್ನು ಹೊಂದುವಂತಹ ಶಕ್ತಿ ಇರುವ ಸಭೆ ಅದು. ಕಾಮರೂಪಿಣಿ ಸಭಾ. ಅಲ್ಲಿ ನಾತಿ ಶೀತ ನಚ ತೃಷ್ಣ, ಹೆಚ್ಚು ಚಳಿಯೂ ಆಗುವುದಿಲ್ಲ, ಹೆಚ್ಚು ಬಿಸಿಯೂ ಆಗುವುದಿಲ್ಲ. ಹವಾನಿಯಂತ್ರಿತವಾದಂತಹ ಒಂದು ದಿವ್ಯ ಸಭೆ. ನೀವು ನಿಯಂತ್ರಣ ಮಾಡಬೇಕು ಅಂತಿಲ್ಲ ಅಂತ. ಅದು ಪೂರ್ವ ನಿಯಂತ್ರಿತ. ಅದು ಮೊದಲೇ ನಿಯಂತ್ರಣ ಮಾಡಬೇಕು ಅಂತಿಲ್ಲ. ನಾತಿ ಶೀತ ನಚಾತ್ಯುಷ್ಣ ಮನಸ್ಸೋ ಅತ್ಯಂತ ಹರ್ಷಿಣಿ. ನಮ್ಮ ಭೂಲೋಕದ ಹವಾನಿಯಂತ್ರಿತ ವ್ಯವಸ್ಥೆ ಆಗಲಿಕ್ಕೆ ಇಲ್ಲ ಇದನ್ನು ನೋಡುವಾಗ. ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಆ ರೀತಿಯ ಸೌಂದರ್ಯ. ಮತ್ತೆ ನ ಶೋಕೋ ನ ಜರ, ಅಲ್ಲಿ ಬೇಜರವೂ ಆಗ್ಲಿಕ್ಕಿಲ್ಲ, ಅಲ್ಲಿ ಶೋಕವೂ ಆಗ್ಲಿಕ್ಕಿಲ್ಲ, ಅಲ್ಲಿ ಮುಪ್ಪೂ ಬರುವುದಿಲ್ಲ, ಹಸಿವು ಬಾಯಾರಿಕೆ ಅಂತ ಇಲ್ಲವೇ ಇಲ್ಲ. ನ ಶೋಕೋ ನ ಜರ ತಸ್ಯಾಂ ಕ್ಷುತ್ ಪಿಪಾಸೆ ನ ಚ ಪ್ರಿಯಂ ಸರ್ವೇ ಕಾಮಾ ಸ್ಥಿತಾ ಯಸ್ಯಾಂ ಯೇ ದಿವ್ಯಾಯೇ ಚ ಮಾನುಷಾಃ. ಯಾವುದೇ ನೀವು ಬಯಸಿದಂತಹ ಕಾಮನೆಗಳದು ಮಾನುಷವಾದ ಕಾಮನೆಗಳಿರ್ಬೋದು, ದಿವ್ಯವಾದಂತಹ ಕಾಮನೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಭಕ್ಷ್ಯ ಭೋಜ್ಯಾದಿಗಳಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ಸುಂದರವಾಗಿ, ಸುವ್ಯವಸ್ಥಿತವಾಗಿ, ಸಿಹಿಯಾಗಿ ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ಕಾಲ ಬುಡಕ್ಕೆ ಬರ್ತದೆ. ರಸವಂತಿ ಚ ತೋಯಾನಿ, ಅಲ್ಲಿ ಸಿಗುವಂತಹ ನೀರಿರ್ಬೋದು, ಅಮೃತ ಇರ್ಬೋದು, ಯಾವುದಾದ್ರೂ ಕೂಡ ಅತ್ಯಂತ ರಸಭೂಯಿಷ್ಠವಾದಂತಹ ಪಾನೀಯ. ಶೀತಾನಿ ಉಷ್ಣಾನಿ ಚೈವ, ಅವರವರ ಯೋಗ್ಯತೆಗೆ ಸರಿಯಾಗಿ ತಣ್ಣೀರು ಬಿಸಿನೀರು. ಶೀತಾನಿ ಉಷ್ಣಾನಿ ಚೈವಹಿ. ಬೇಡದೇ ಇದ್ದ ಶಬ್ದ ಎಲ್ಲ ಕೇಳಲಿಕ್ಕೆ ಇಲ್ಲ. ಎಲ್ಲ ಪುಣ್ಯಾದಯ, ಪುಣ್ಯ ಶಬ್ದಾದಯಸ್ತಸ್ಯಾಂ, ಪುಣ್ಯ ಶಬ್ದಗಳೇ ಕೇಳುವುದು. ವೇದಘೋಷ, ಋಷಿಮುನಿಗಳೆಲ್ಲ ಇದ್ದಾರೆ ಅಲ್ಲಿ, ಹಾಗಾಗಿ ನಿರಂತರ ವೇದಘೋಷ. ಪುಣ್ಯ ಶಬ್ದ ಯಾವುದು? ವೇದಘೋಷ ಅಲ್ಲ ಪುಣ್ಯ ಶಬ್ದ. ವೇದಘೋಷ ಮಾತ್ರ ಪುಣ್ಯ ಶಬ್ದ. ಹಾಗಾಗಿ ಅವುಗಳು ಕೇಳ್ತಾ ಇರ್ತವೆ. ಯಾವುದೇ ತಡೆ ಇಲ್ಲದೆ ಅತ್ಯಂತ ಸುಂದರವಾದಂತಹ ಯಮನ ಸಭೆ. ಆ ಸಭೆಯಲ್ಲಿ ಶಾಂತರಾದವರು, ಸನ್ಯಾಸಿಗಳು, ಸಿದ್ಧರು, ಸಾಧಕರು, ಪವಿತ್ರಾತ್ಮರು ತಮ್ಮ ತಮ್ಮ ಪವಿತ್ರ ಕರ್ಮಗಳಿಂದ ಮುಂದೆ ಹೋಗಿ ಸೇರಿದವರೇ ಇರುವುದಲ್ಲಿ. ತಸ್ಯಾಂ ಸ ಧರ್ಮ ಭಗವಾನ್ ಆಸನೆ ಅನುಪಮೇ ಶುಭೆ. 10 ಯೋಜನೆ ವಿಸ್ತೀರ್ಣವಾದಂತಹ ಸಿಂಹಾಸನದಲ್ಲಿ ಯಮರಾಜ ಕೂತಿದ್ದಾನೆ. ಏನು ವಿಸ್ತಾರ, ಏನು ಆ ದಿವ್ಯತೆ, ಏನು ಆ ವಿರಾಜಮಾನತೆ. ಆಹಾ, ಕುಂಡಲಾಲಂಕೃತ ಶ್ರೀಮಾನ್ ಮಹಾಮುಕುಟಮಂಡಿತ, ಅತ್ಯದ್ಭುತವಾಗಿ ಚತುರ್ಭುಜಧಾರಿಯಾಗಿ ಸಾಕ್ಷಾತ್ ಮಹಾವಿಷ್ಣುವಿನ ಹಾಗೆ ಕಾಣ್ತಾನೆ ಯಮ. ಯಾರಿಗೆ? ನಮಗೆ ಅಂತ. ಅದು ದುಷ್ಟರಿಗೆ ಬೇರೆ ರೀತಿ ಕಾಣುವುದು. ಮೊನ್ನೆ ಹೇಳಿದೆ, ಮಹಿಷೋಪರಿ ಸಂಸ್ಥಿತ ದಂಡ ಹಸ್ತ ಇತ್ಯಾದಿ ಇತ್ಯಾದಿಯಾಗಿ. ಏನು ಎಲ್ಲ ರೀತಿಯ ಗಂಧರ್ವರು, ಅಪ್ಸರೆಯರು, ಕಿನ್ನರು, ಯಕ್ಷರು, ಕಿಂಪುರುಷರು, ನಾಗರು, ಉರಗರು, ಎಲ್ಲ ಜಾತಿಯ ದೇವ ಸಂಬಂಧವಾದಂತಹ ಜನಗಳು ಅಲ್ಲಿದ್ದಾರೆ ಸೇವೆ ಮಾಡಿಕೊಂಡು. ನೀವು ಮಹಾಭಾರತದ ಸಭಾಪರ್ವವನ್ನು ನೋಡಿದರೆ ನಾರದ ಯುಧಿಷ್ಠಿರನಿಗೆ ವರ್ಣನೆ ಮಾಡ್ತಾ ಇದ್ದಾನೆ.
ಒಂದೊಂದೇ ಸಭೆ, ಅದರಲ್ಲಿ ವೈವಸ್ವತ ಸಭಾ ವರ್ಣನೆ ಅಂತ ಒಂದು ಅಧ್ಯಾಯ ಬರ್ತದೆ. ಇಲ್ಲಿ ಸಾಧನೆ ಮಾಡಿದವರೇ ಅಲ್ಲಿರುವುದು, ಯಮನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ಅವರು, ಗಂಧರ್ವಾಣಾಂ ಸಮೂಹ. ಆ ಗಂಧರ್ವರೆಲ್ಲ ಸೇರಿಕೊಂಡು ಅಲ್ಲಿ ಗೀತ, ಸಂಗೀತ, ನಾಟ್ಯ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಇದು ಯಮನ ಸೇವೆ. ಅಂತಹ ಏನು ಎಲ್ಲರೂ ಕೂಡ ಅಲ್ಲಿರುವಂತಹ ಯಮನ ದೂತರಾದರೂ ಅಷ್ಟೇ, ಎಲ್ಲ ಯಮ ಸಮಾನರೇ. ಯಮನಿಗೆ ಯಾವ ಯೋಗ್ಯತೆ ಉಂಟು ಆ ಯೋಗ್ಯತೆಗಳನ್ನೆಲ್ಲ ಪಡೆದಂತಹವರೇ ಇರುವುದಲ್ಲಿ ಚಿತ್ರಗುಪ್ತಾದಿಗಳು. ಅಂತಹ ಒಂದು ದಿವ್ಯವಾದ ಸಭೆ. ಅದರ ಜೊತೆಗೆ ಆ ಸಭೆಯಲ್ಲಿ ಪಿತೃಗಣಗಳಲ್ಲಿ ಪ್ರಮುಖರಾದಂತಹ ಅಗ್ನಿಶ್ವಾತ್ತ ಪಿತೃಗಳು, ಸೋಮಪ ಅಂತ ಹೇಳುವ ಹೆಸರಿನ ಪಿತೃಗಳು, ಊಷ್ಮಪಾಹ, ಸ್ವಧಾವಂತಹ, ಬರ್ಹಿಷದಃ, ಮೂರ್ತರು, ಅಮೂರ್ತರು, ಅರ್ಯಮಾದಿಗಳು, ಮೂರ್ತಿ ಸ್ವರೂಪರು, ಇವರೆಲ್ಲ ಆಯಾಯ ಪಿತೃಗಣಗಳಲ್ಲಿ ಪ್ರಧಾನ ಪಟ್ಟದು. ಆ ಎಲ್ಲ ಪಿತೃಗಳು ಅಲ್ಲಿದ್ದಾರೆ. ಅದಲ್ಲದೆ ಅನೇಕ ಅತ್ರಿ, ವಸಿಷ್ಠ, ಪುಲಹ, ದಕ್ಷ, ಕ್ರತು ಇತ್ಯಾದಿ ಇತ್ಯಾದಿ ಪ್ರಜಾಪತಿಗಳು, ಋಷಿಮುನಿಗಳು ಎಲ್ಲ ಯಮನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮಾತ್ರ ಅಲ್ಲ, ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು, ಏನು ಮನು, ದಿಲೀಪ, ಮಾಂಧಾತ, ಸಗರ, ಭಗೀರಥ, ಅಂಬರೀಷ, ಅನರಣ್ಯ, ಮುಚುಕುಂದ, ನಿಮಿ, ಪೃಥು, ಯಯಾತಿ, ನಹುಷ ಎಲ್ಲರೂ ಕೂಡ ಅಲ್ಲಿ ಹೋಗಿ ಯಮನ ಸೇವೆಯಲ್ಲಿ ಭಾಗಿಗಳಾಗಿದ್ದಾರೆ. ಏತೆ ರಾಜವಿಷಯ ಪುಣ್ಯಾಹ ಕೀರ್ತಿಮಂತೋ ಬಹುಶ್ರುತಾಹ. ಎಲ್ಲ ಅಶ್ವಮೇಧಾದಿಗಳನ್ನು ಮಾಡಿಕೊಂಡು ಅಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಯಮಲೋಕಕ್ಕೆ ಏರಿದಂತಹ ಮಹಾತ್ಮರವರು, ಪುಣ್ಯಾತ್ಮರವರು. ಅಲ್ಲಿ ಯಾವುದೇ ಪಾರ್ಶಿಯಾಲಿಟಿ ಇಲ್ಲ. ನ ತತ್ರ ಪಕ್ಷಪಾತೋಸ್ತಿ. ಸಭಾಯಾನ್ ಧರ್ಮರಾಜಸ್ಯ. ಧರ್ಮ ಒಂದೇ ಅಲ್ಲಿ ನಿರಂತರವಾಗಿ ಸಾಗುವಂಥದ್ದು. ಧರ್ಮ ಏವ ಪ್ರವರ್ತತೆ ನ ತತ್ರ ಪಕ್ಷಪಾತೋಸ್ತಿ. ಅಲ್ಲಿ ಪಕ್ಷಪಾತ ಇಲ್ಲ, ಅಲ್ಲಿ ಸುಳ್ಳಿಲ್ಲ, ಅಲ್ಲಿ ಸತ್ಯ ಮಾತ್ರ ನಿಲ್ಲುವಂಥದ್ದು. ಮಾತ್ಸರ್ಯಾದಿ ಯಾವುದೇ ದೋಷಗಳಿಲ್ಲ. ಅಲ್ಲಿ ಅತ್ಯಂತ ಸುಂದರವಾದ ಶುದ್ಧವಾದಂತಹ ಸಭೆ. ಸರ್ವೇ ಸಭ್ಯ ಸರ್ವೇ ಶಾಸ್ತ್ರವಿದಾಹ. ಅಲ್ಲಿ ಇರುವವರೆಲ್ಲರೂ ಕೂಡ ಅಕ್ಷರಸ್ಥರೇ. ಅಲ್ಲಿ ಇರುವವರು ಎಲ್ಲರೂ ಅಕ್ಷರಸ್ಥರು. ಅಕ್ಷರ ಅಂದರೆ ಯಾರು? ಯಾವನಿಗೆ ಕ್ಷರ ಇಲ್ವೋ ಅವನಿಗೆ ಅಕ್ಷರ ಅಂತ ಹೆಸರು. ಅಕ್ಷರ ಅಂತ ನಾವು ಕರೆಯುವುದು ಅವನನ್ನು ಮಾತ್ರ, ಭಗವಂತನನ್ನು. ಹಾಗಾಗಿ ಅಕ್ಷರಸ್ಥರೇ ಇರುವುದಲ್ಲಿ ಭಗವಂತನನ್ನು ತಿಳಿದುಕೊಂಡವರು, ಭಗವಂತನ ಜೊತೆಗೆ ಇರುವವರು ಮಾತ್ರ ಸಭ್ಯಾಹ ಸರ್ವೇ ಶಾಸ್ತ್ರವಿದಾಹ. ಎಲ್ಲರೂ ಕೂಡ ಶಾಸ್ತ್ರವನ್ನು ತಿಳಿದವರು ಇರುವುದು, ಅಕ್ಷರಸ್ಥರೇ ಇರುವುದು, ಧರ್ಮಪರಾಯಣಾಹ. ಹಾಗಾಗಿ ನಿರಂತರವಾದಂತಹ ಧಾರ್ಮಿಕರೇ ಇರುವುದು. ಎಲ್ಲರೂ ಕೂಡ ವೈವಸ್ವತ ಉಪಾಸನೆ. ಆ ವೈವಸ್ವತನನ್ನು, ಯಮನನ್ನು, ವೈವಸ್ವತ ಅಂತಂದರೆ ಸೂರ್ಯನ ಮಗ ಯಮ. ವಿವಸ್ವಾನ್ ಅಂದರೆ ಸೂರ್ಯ. ವಿವಸ್ವಾನ್ ಸೂರ್ಯನ ಮಗನಾದ ಕಾರಣ ವೈವಸ್ವತ ಅಂತ ಅವನಿಗೆ ಹೆಸರು. ಆ ವೈವಸ್ವತನನ್ನು ಎಲ್ಲರೂ ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಆ ಯಮನನ್ನು ಪಾಪ ಮಾಡಿದವರು ಕನಸಿನಲ್ಲಿಯೂ ಕಾಣುವುದಿಲ್ಲಂತೆ. ನತಾಂ ಪಶ್ಯಂತಿಯೇ ಪಾಪಾಹ. ಆ ಅಂತಹ ಯಮಲೋಕದಲ್ಲಿ 4 ಮಾರ್ಗಗಳಿದ್ದಾವೆ ಹೋಗುವುದಕ್ಕೆ ನಮ್ಮ ಭೂಲೋಕದ ಜನಗಳಿಗೆ. ಅದರಲ್ಲಿ ದಕ್ಷಿಣ ಮಾರ್ಗದಲ್ಲಿ ಸಾಗುವವರ ಕುರಿತಾಗಿ ನಾನೆಲ್ಲ ಈ ಹಿಂದೆ ಹೇಳಿಯಾಗಿದೆ. ಇನ್ನೀಗ ಪಶ್ಚಿಮ ಉತ್ತರ ಪೂರ್ವದ್ವಾರದಲ್ಲಿ ಹೋಗುವವರ ಸಂಗತಿಗಳನ್ನು ಹೇಳ್ತೇನೆ ಅಂತ ಮಹಾವಿಷ್ಣು ಹೇಳುವುದಕ್ಕೆ ತೊಡಗ್ತಾನೆ. ಸರ್ವ ಭೋಗಗಳಿಂದ ಕೂಡಿದಂತಹ ಒಂದು ಪೂರ್ವ ಭಾಗದ ಪೂರ್ವ ದಿಕ್ಕಿನ ಮಾರ್ಗ. ಆ ಮಾರ್ಗದಲ್ಲಿ ಹೋಗುವವರಿಗೆ ಪಾರಿಜಾತ ವೃಕ್ಷದ ನೆರಳು ಸಿಗ್ತದೆ. ಪಾರಿಜಾತ ತರುಚ್ಛಾಯ ಛಾದಿತೋ ರತ್ನಮಂಡಿತ. ಅಂತಹ ಅದ್ಭುತವಾದಂತಹ ಆ ದ್ವಾರದಲ್ಲಿ ಯಾರೆಲ್ಲ ಹೋಗ್ತಾರೆ? ತೇನ ಬ್ರಹ್ಮರ್ಷಯೋ ಯಾಂತಿ. ಬ್ರಹ್ಮರ್ಷಿಗಳು, ವಸಿಷ್ಠರೇ ಮೊದಲಾದಂತಹ ಬ್ರಹ್ಮರ್ಷಿಗಳು, ರಾಜಋಷಿಗಳು, ಜನಕನೇ ಮೊದಲಾದಂತಹ ರಾಜಋಷಿಗಳು, ಪುಣ್ಯಾತ್ಮರು ಹೋಗುವಂತಹ ಮಾರ್ಗ ಅದು ಪೂರ್ವ ಮಾರ್ಗ. ಆಮೇಲೆ ಅಪ್ಸರೆಯರು, ಗಂಧರ್ವರು, ವಿದ್ಯಾಧರರು, ಉರಗರು, ಕಿನ್ನರರು, ಕಿಂಪುರುಷರು, ಸಾಧ್ಯರು, ಸಿದ್ಧರು ಎಲ್ಲ ಯಾರೆಲ್ಲ ಇದ್ದಾರೆ ಮೇಲಿನ ಲೋಕದಲ್ಲಿ ಖೇಚರರಾಗಿ ಅವರೆಲ್ಲ ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ. ಆಮೇಲೆ ದೇವತಾರಾಧಕಾಶ್ಚಾನ್ಯೇ ಶಿವಭಕ್ತಿ ಪರಾಯಣ. ದೇವತಾರಾಧಕರು, ನಿರಂತರವಾಗಿ ದೇವಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಶಿವಭಕ್ತಿಯುಳ್ಳವರು. ಆಮೇಲೆ ಸಮಾಜ ಸೇವೆಯನ್ನು ಮಾಡಿದವರು. 3-4 ಹೇಳ್ತಾರೆ ಸಮಾಜ ಸೇವೆ.
ಆ ಸಮಾಜ ಸೇವೆಯನ್ನು ನಿಷ್ಕಲ್ಮಶ ಭಾವದಲ್ಲಿ ಮಾಡಿದವರಿಗೆ ಪೂರ್ವ ಮಾರ್ಗ. ಸತ್ಯಧರ್ಮರತಾಃ, ಸಂಸ್ಕೃತ ಅರ್ಥ ಆಗ್ತದೆ ಹಾಗಾಗಿ ಹೇಳಿಕೊಂಡು ಹೋಗ್ತೇನೆ. ಸತ್ಯಧರ್ಮರತಾಃ ಕ್ರೋಧ ಲೋಭ ವಿವರ್ಜಿತಾಃ ಪಿತೃಮಾತೃಷು ಯೇ ಭಕ್ತಾಃ, ತಂದೆ ತಾಯಂದಿರಲ್ಲಿ ಅತ್ಯಂತ ಭಕ್ತಿಯುಳ್ಳವರಿಗೆ ಪೂರ್ವ ಮಾರ್ಗ. ಇಲ್ಲದ್ರೆ ಎದ್ದು ಬಿಸಾಕ್ತಾನೆ ಭಗವಂತ. ಕ್ಷಿಪಾಮ್ಯಜಸ್ರ ಮಾಸುರೀಶ್ವೇವ ಯೋನಿಷು, ಭಗವದ್ಗೀತೆ. ಅಂಥವರನ್ನು ಎಳೆದು ತೆಗೆದು ಆಸುರಿ ಯೋನಿಗಳಲ್ಲಿ ಬಿಸಾಡ್ತೇನೆ ಅಂತ ಭಗವದ್ಗೀತೆ. ಭೂಮಿದ ಗೃಹದ ಗೋದಾಹ, ಭೂದಾನವನ್ನು ಮಾಡುವವರು. ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವವರಿಗೆ ಮನೆ ಕಟ್ಟಿಕೊಡುವವರು ಗೃಹದಾಹ, ಮನೆ ಕಟ್ಟಿಕೊಡುವ. ಗೋದಾಹ, ಗೋದಾನವನ್ನು ಮಾಡುವವರು. ವಿದ್ಯಾದಾನವನ್ನು ಮಾಡುವವರು. ವಿದ್ಯಾದಾನ ಪ್ರದಾಯಕ, ವಿದ್ಯಾದಾನ ಮಾಡಬೇಕಂತ. ಕಲ್ತ ಮೇಲೆ ಅದನ್ನು ಹಸ್ತಾಂತರಿಸಬೇಕು. ಕಲ್ತು ಕೂಡ ಹೇಳಿಕೊಡದೇ ಇರೋರು ಕೆಲವರು ಇರ್ತಾರೆ. ಅದು ಅತ್ಯಂತ ಅಪಾಯಕಾರಿ. ಹೇಳಿದ ತಕ್ಷಣ ಗೊತ್ತಿಲ್ಲ ಅಂತ ಅದಾಗಕೂಡದು. ಅಂಥವರಿಗೆ ದಕ್ಷಿಣ ಮಾರ್ಗ. ನಾನು ಏನು ಕಲಿತಿದ್ದೇನೆ ಅದನ್ನು ಹೇಳಿಕೊಡ್ತೇನೆ ಅಂತ ಆದರೆ ನನಗೆ ನಾಳೆ ದೇಹಾಂತ್ಯದಲ್ಲಿ ಮತ್ತೆ 1 ವರ್ಷ ಆದಾಗ ನನಗೆ ಸಿಗುವಂತಹ ಮಾರ್ಗ ಪೂರ್ವ ಮಾರ್ಗ. ವಿದ್ಯಾದಾನ ಮಾಡಬೇಕು. ಪುರಾಣ ವಕ್ತೃ ಶ್ರೋತಾರಹ. ನೋಡಿ ನಮ್ಮ ವಿಷಯ ಇಲ್ಲಿ ಬಂತು. ನಾನು ಆಗಂದ ಆಲೋಚನೆ ನೋಡಿ ನಮ್ಮ ವಿಷಯ ಯಾಕೆ ಬರ್ತಾ ಇಲ್ಲ ಅಂತ. ಪುರಾಣ ವಕ್ತೃ ಶ್ರೋತಾರ, ನಮಗೆ ಪೂರ್ವ ಮಾರ್ಗ. ಧೈರ್ಯದಲ್ಲಿರ್ಬೋದು. ನನಗೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ನೀವು ಬರಬೇಕು, ಬಾರದಿದ್ರಾಗಿಲ್ಲ. ಇದು ನೋಡಿ ನಮಗೆ ಸರ್ಟಿಫಿಕೇಟ್ ಸಿಕ್ಕಿ ಆಯ್ತು. ನೀವು ನಾವು ಪುಣ್ಯವಂತರು. ಯಾಕೆ ಪುಣ್ಯವಂತರಿಗೆ ಮಾತ್ರ ಪೂರ್ವ ಮಾರ್ಗ ಇರೋದು. ಪುರಾಣ ವಕ್ತೃ ಶ್ರೋತಾರ, ಪುರಾಣ ಹೇಳುವವನು ಪುರಾಣ ಕೇಳುವವನು ಅವರಿಗೆ ಆ ಮಾರ್ಗ. ಪಾರಾಯಣ ಪರಾಯಣ, ನಿತ್ಯವೂ ಕೂಡ ಯಾವುದಾದ್ರೂ ಒಂದು ಪಾರಾಯಣವನ್ನು ಮನೆಯಲ್ಲಿ ಮಾಡ್ತಾ ಇರುವವರು. ವಿಷ್ಣು ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ರುದ್ರ ಪಾರಾಯಣ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಪಾರಾಯಣಗಳಿರ್ಬೋದು, ಸಪ್ತಶತಿ ಇತ್ಯಾದಿ ಇತ್ಯಾದಿ. ಅಂತಹ ಪಾರಾಯಣ ಪರಾಯಣರಿಗೆ ಏತೆ ಸುಕೃತಿನಶ್ಚಾನ್ಯೇ, ಇಂತಹ ಪುಣ್ಯವಂತರು ಇನ್ನಿತರ ಪುಣ್ಯಕರ್ಮಗಳನ್ನು ಮಾಡಿದವರೆಲ್ಲರೂ ಕೂಡ ಪೂರ್ವದ್ವಾರೇ ವಿಶಂತಿ, ಅವರಿಗೆ ಮುಕ್ತ ಪ್ರವೇಶ. ಎರಡನೇ ಮಾರ್ಗ ಉತ್ತರ ಮಾರ್ಗ. ಅದು ಹಾಗೆ ಅತ್ಯದ್ಭುತವಾದಂತಹ ಗಂಧ ಚಂದನಾದಿಗಳಿಂದ ಮಂಡಿತವಾದಂತಹ ಅಲಂಕೃತವಾದಂತಹ ಒಂದು ದ್ವಾರ. ಆ ದ್ವಾರದಲ್ಲಿ ಯಾರೆಲ್ಲ ಹೋಗ್ತಾರೆ, ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ಅಮೃತದ್ರವದಿಂದ ಪರಿಪೂರಿತವಾದಂತಹ ಒಂದು ಸರೋವರವೂ ಇದೆ ಅಂತೆ. ಆ ಮಾರ್ಗದಲ್ಲಿ, ಉತ್ತರ ಮಾರ್ಗದಲ್ಲಿ ಅನೇನ ವೈದಿಕಾಯಾಂತಿ ತಥಾ ಅಭ್ಯಾಗತ ಪೂಜಕಾಯ ದುರ್ಗಾಭಾನ್ವೋಶ್ಚಯೇ ಭಕ್ತಾ ತೀರ್ಥ ಸ್ನಾತಾಶ್ಚ ಪರ್ವಸು. ಅನೇನ ವೈದಿಕಾಯಾಂತಿ, ಇದು ವೈದಿಕರಿಗೆ ಹೋಗುವ ದ್ವಾರ ಅಂತ ಹೇಳುವ ಮೇಲ್ನೋಟದ ಅರ್ಥ ಅಲ್ಲ. ಇದು ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ಸಾಂಗವಾಗಿ ಮಾಡಿದವನಿಗೆ, ಸಾಂಗ ಅಂದರೆ ಸುಮ್ಮನೆ ಬಾಯಿಪಾಠ ಕಂಠಸ್ಥ ಮಾಡಿ ವೇದ ಜಡನಾದವನಿಗೆ ಅಲ್ಲ ಈ ಮಾರ್ಗ. ಹೇಗೆ ಬೈತಾರೆ ಗೊತ್ತುಂಟೆ ಶಾಸ್ತ್ರಗಾರರು, ಖಾಲಿ ವೇದ ಕಲ್ತರೆ ಅರ್ಥ ಸಮೇತವಾಗಿ ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಇವಿಷ್ಟು ಷಡಂಗಗಳನ್ನು ವೇದಗಳ ಜೊತೆ ಕಲಿಬೇಕು. ಇಲ್ಲದಿದ್ದರೆ ನಮ್ಮನ್ನು ವೇದ ಜಡ ಅಂತ ಕರೀತಾರೆ. ಈಗ ನೀವು ಯಾವುದೋ ಒಂದು ಅರ್ಥ ಕೇಳಿದಿರಿ, ನಾನು ಈ 6 ಆಲೋಚನೆ ಮಾಡಿ ಅದರ ಆಧಾರದಲ್ಲಿ ಅದಕ್ಕೆ ಅರ್ಥ ಹೇಳಬೇಕು. ಅರ್ಥ ಹೇಳಲಿಕ್ಕಿಲ್ಲ ಅಂತ ಆದರೆ ಕೇವಲ ವೇದಾಧ್ಯಯನದಿಂದ ಯಾವ ಪುಣ್ಯ ಉಂಟು ಅದರಲ್ಲಿ ಆಂಶಿಕವಾದ ಪುಣ್ಯ ಮಾತ್ರ, ಖಾಲಿ ವೇದ ಕಲಿತವರಿಗೆ ಅರ್ಥ ಸಮೇತ. ಹಾಗಾಗಿ ವೇದವಿತ್, ವೇದಾರ್ಥಗಳನ್ನು ತಿಳಿದು ಬ್ರಹ್ಮವಿತ್ ಅಂತ ಹೇಳುವಂತಹ ಶಬ್ದಗಳು ನಾವು ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತ, ವೇದಗಳ ಮೂಲಕವಾಗಿ ವೇದಾರ್ಥಗಳ ಮೂಲಕವಾಗಿ ಆ ದೊಡ್ಡದನ್ನು ತಿಳಿದವನು ಅಂತ. ಹಾಗೆ ದೊಡ್ಡದನ್ನು ತಿಳಿದವನು. ಹಾಗಾಗಿ ವೇದಮೂರ್ತಿ ಅಥವಾ ಬ್ರಹ್ಮರ್ಷಿ ಇಂಥದ್ದೆಲ್ಲ ಅರ್ಥ ಅದು ಕೇವಲ ಈಗ ಹೆಸರಿನ ಹಿಂದೆ ಮಾತ್ರ ಉಳಿದಿದೆ. ಅದು ಹೆಸರಿನ ಮುಂದೆ ಬರಬೇಕಾದ್ದು ನಿಜವಾಗಿ. ವೇದ ಬ್ರಹ್ಮ,
ವೇದ ಬ್ರಹ್ಮನನ್ನು ತಿಳಿದವನು ವೇದ ಬ್ರಹ್ಮ. ಅರ್ಥ ಸಮೇತವಾಗಿ ಅಧ್ಯಯನ ಮಾಡಿದವಾಗ ಸಹಜವಾಗಿ ವೇದ ಪ್ರತಿಪಾದ್ಯನಾದಂತಹ ಭಗವಂತನ ಅರಿವು ಆಗ್ತದೆ. ಅಂತಹ ವೈದಿಕರು ಉತ್ತರ ಮಾರ್ಗದಲ್ಲಿ ಸಾಕ್ತಾರೆ. ಅಭ್ಯಾಗತ ಪೂಜಕಾಹ ಬಂದಂತಹ ಅಭ್ಯಾಗತರನ್ನು, ಅತಿಥಿಗಳನ್ನು ಸತ್ಕಾರ ಮಾಡಿ ಪುಣ್ಯ ಸಂಪಾದನೆ ಮಾಡಿದಂತಹ ವ್ಯಕ್ತಿ ಉತ್ತರ ಮಾರ್ಗದಲ್ಲಿ ಸಾಕ್ತಾನೆ. ಅತಿಥಿ ದೇವೋ ಭವ ಉಪನಿಷತ್ತು. ಬಂದಂತಹ ಅತಿಥಿಗಳಲ್ಲಿ ದೇವರನ್ನು ಕಾಣು ಎಂಬುದಾಗಿ. ಹಾಗೆ ದುರ್ಗಾ ಭಾನ್ವೋಶ್ಚ ಯೇ ಭಕ್ತಾಹ, ಯಾರು ಶಾಕ್ತರಿದ್ದಾರೆ, ಯಾರು ಸೌರರಿದ್ದಾರೆ, ಅರ್ಥಾತ್ ದುರ್ಗೆಯ ಆರಾಧಕರು, ಸೂರ್ಯನ ಆರಾಧಕರು, ಇಂಥವರೆಲ್ಲ ಉತ್ತರ ಮಾರ್ಗದಲ್ಲಿ ಸಾಕ್ತಾರೆ. ತೀರ್ಥಸ್ನಾತಾಶ್ಚ ಪರ್ವಸು, ಆಯಾಯ ಪರ್ವಕಾಲಗಳಲ್ಲಿ, ಗ್ರಹಣಾದಿ ಪರ್ವಕಾಲಗಳಲ್ಲಿ, ಅಮಾವಾಸ್ಯಾದಿ ಪರ್ವಕಾಲಗಳಲ್ಲಿ, ಸಂಕ್ರಾಂತ್ಯಾದಿ ಪರ್ವಕಾಲಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಸ್ನಾನವನ್ನು ಮಾಡಿದವರು ಕೂಡ ಉತ್ತರ ಮಾರ್ಗದಲ್ಲಿ ಸಾಕ್ತಾರೆ. ಧರ್ಮ ಸಂಗ್ರಾಮದಲ್ಲಿ ಮೃತರಾದವರು, ಉಪವಾಸದ ಮೂಲಕವಾಗಿ ದೇಹತ್ಯಾಗವನ್ನು ಮಾಡಿದವರು, ಅದೇ ರೀತಿಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಪ್ರಧಾನವೆನಿಸಿದಂತಹ ವಾರಾಣಸಿ, ಕಾಶಿ ಇತ್ಯಾದಿ ಕ್ಷೇತ್ರಗಳಲ್ಲಿ ದೇಹವನ್ನು ಬಿಟ್ಟವರು, ಒಂದು ಗೋವಿನ ಕುರಿತಾಗಿ ಪ್ರಾಣತ್ಯಾಗ, ಗೋರಕ್ಷಣೆಯ ವಿಷಯದಲ್ಲಿ ಪ್ರಾಣತ್ಯಾಗ ಮಾಡಿದವರು, ಅಥವಾ ಒಂದು ಗಂಗಾ ನದಿಯೇ ಮೊದಲಾದಂತಹ ತೀರ್ಥ ನದಿಗಳಲ್ಲಿ ಪ್ರಾಣತ್ಯಾಗ ಮಾಡಿದವರಿಗೆಲ್ಲ ಉತ್ತರ ಮಾರ್ಗ. ಒಬ್ಬ ಬ್ರಾಹ್ಮಣನ ರಕ್ಷಣೆಗೆ ಬೇಕಾಗಿ, ಒಬ್ಬ ಸ್ವಾಮಿಯ ರಕ್ಷಣೆಗೆ ಬೇಕಾಗಿ ಪ್ರಾಣ ಬಿಟ್ಟವರು ಉತ್ತರ ಮಾರ್ಗ. ತೀರ್ಥಕ್ಷೇತ್ರಾದಿಗಳಲ್ಲಿ ದೇಹತ್ಯಾಗ ಮಾಡಿದವರು ಉತ್ತರ ಮಾರ್ಗ. ಯೇ ಮೃತಾಹ ದೈವ ವಿಧ್ವಂಸೆ ಯೋಗಾಭ್ಯಾಸೇನ ಯೇ ಮೃತಾಹ. ಒಂದು ದೇವಸ್ಥಾನವನ್ನು ರಕ್ಷಣೆ ಮಾಡಬೇಕು. ಆ ದೇವಸ್ಥಾನವನ್ನು ಯಾರೋ ಒಂದಷ್ಟು ದುಷ್ಟರು, ಶತ್ರುಗಳು ಹೊಡೆದುರುಳಿಸ್ತಾ ಇದ್ದಾರೆ ಅನ್ನುವ ಕಾಲಕ್ಕೆ ತಾನು ಹೋಗಿ ತಂದವರನ್ನು ಜೊತೆ ಸೇರಿಸಿ ಆ ದೇವಸ್ಥಾನದ ಸಾನ್ನಿಧ್ಯದ ರಕ್ಷಣೆಯನ್ನು ಮಾಡಬೇಕು. ಅಲ್ಲಿ ಒಂದು ವೇಳೆ ರಕ್ಷಣೆ ಮಾಡುವ ಕಾಲದಲ್ಲಿ ಪ್ರಾಣ ಹೋಯಿತು ಅಂತಾದರೆ ಅವರಿಗೆ ಮೋಕ್ಷ, ಅವರಿಗೆ ಯಮಲೋಕದ ಉತ್ತರ ಮಾರ್ಗದಲ್ಲಿ ಪ್ರವೇಶ ಮಾಡಿ ಮತ್ತೆ ಮುಂದೆ ಏರ್ತಾರೆ ಅವರು ಅಂತ ಆಲೋಚನೆ ಮಾಡಿದ್ದೀವಿ. ಆವತ್ತು ಅಯೋಧ್ಯೆಗೆ ಎಷ್ಟು ಜನ ನೀವೆಲ್ಲ ಹೋಗಿದ್ರಿ ಕರಸೇವೆಯನ್ನು ಮಾಡುವುದಕ್ಕೆ? ಎಲ್ಲ ನೋಡಿ, ನಿಮ್ಮ ದೇಹಾಂತ್ಯದಲ್ಲಿ ನಿಮಗೆ ಯಾವ ಹೆದರಿಕೆ ಇಲ್ಲ ಹೋದವರಿಗೆ ಉತ್ತರ ಮಾರ್ಗದಲ್ಲಿ ಪ್ರವೇಶ, ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಯೋಗ. ಯೇ ಮೃತಾಹ ದೈವ ವಿಧ್ವಂಸೆ. ಆ ಸಾನ್ನಿಧ್ಯವನ್ನು ಹೊಡೆದುರುಳಿಸುವ ಕಾಲದಲ್ಲಿ ಅದನ್ನು ರಕ್ಷಣೆ ಮಾಡುವುದಕ್ಕೆ ತೊಡಗಿದಂತಹ ವ್ಯಕ್ತಿ ಒಂದು ವೇಳೆ ಮೃತರಾದರೆ ಅವರಿಗೆ ಉತ್ತರ ಮಾರ್ಗದಲ್ಲಿ ಪ್ರವೇಶ. ಯೋಗಾಭ್ಯಾಸದ ಮೂಲಕವಾಗಿ ಮೃತರಾದರು ಅಂತಾದರೆ ಅವರಿಗೂ ಆ ಮಾರ್ಗ. ಸತ್ಪಾತ್ರ ಪೂಜಕಾಹ, ಸತ್ಪಾತ್ರರು. ಮೊನ್ನೆಯಿಂದ ಕೆಲವೊಂದಷ್ಟು ಸತ್ಪಾತ್ರತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಆ ಸತ್ಪಾತ್ರತೆ, ಆ ಸತ್ಪಾತ್ರರಾದವರನ್ನು ಪೂಜೆ ಮಾಡಿದರೆ ಅವರಿಗೆ ಆ ಮಾರ್ಗ. ಮಹಾದಾನವನ್ನು ಮಾಡಿದರೆ ಅವರೆಲ್ಲ ಉತ್ತರೇ ದ್ವಾರೇ ಯಾಂತಿ ಧರ್ಮಸಭಾಂ. ಆಮೇಲೆ ಪಶ್ಚಿಮ ಮಾರ್ಗ. ಆ ಮಾರ್ಗದಲ್ಲಿ ಏತೇನ ಆತ್ಮಪರ ಯಾಂತಿ. ಪಶ್ಚಿಮ ಮಾರ್ಗದಲ್ಲಿ ಸಾಗುವವರು ಒಳಗಿಳಿದವರು. ಆತ್ಮಪರಾಹ ಯಾಂತಿ. ಸಚ್ಛಾಸ್ತ್ರ ಪರಿಚಿಂತಕಾಹ. ವೇದಾಂತ ಶಾಸ್ತ್ರಗಳನ್ನು ನಿರಂತರವಾಗಿ ಅಧ್ಯಯನ ಮಾಡುತ್ತಾ ಚಿಂತನಶೀಲರಾದವರು ಪಶ್ಚಿಮ ಮಾರ್ಗದಲ್ಲಿ ಸಾಕ್ತಾರೆ. ಅನನ್ಯ ವಿಷ್ಣು ಭಕ್ತಾಶ್ಚ. ಅತ್ಯಂತ ಶ್ರದ್ಧೆಯಿಂದ ಬೇರೆ ಯಾವ ದೇವತೆಗಳನ್ನು ಹಿಡ್ಕೊಳ್ಳದೆ ಆ ಎಲ್ಲ ದೇವತೆಗಳನ್ನು ವಿಷ್ಣುವಿನಲ್ಲಿಯೇ ಕಂಡು ಅವನನ್ನೇ ಆಯಾಯ ಪರ್ವಕಾಲಗಳಲ್ಲಿ ನಿರಂತರವಾಗಿ ಉಪಾಸನೆ ಮಾಡುವಂತಹ ವಿಷ್ಣು ಭಕ್ತರು, ಅದು ಏಕಾದಶಿ ಇರ್ಬೋದು, ದ್ವಾದಶಿ ಇರ್ಬೋದು, ಅಥವಾ ವಾರಾದಿಗಳಲ್ಲಿ ಆಚರಣೆ ಮಾಡುವಂಥದ್ದಿರ್ಬೋದು, ವಿಶೇಷವಾದಂತಹ ಪರ್ವಗಳಲ್ಲಿ ಆರಾಧನೆ ಮಾಡುವಂಥದ್ದಿರ್ಬೋದು, ಕೃಷ್ಣಾಷ್ಟಮಿ, ರಾಮನವಮಿ ಇತ್ಯಾದಿ ಉತ್ಸವಗಳಲ್ಲಿ ಆರಾಧನೆ ಮಾಡುವಂಥದ್ದಿರ್ಬೋದು, ನಿರಂತರ ನಿತ್ಯ ಕರ್ಮವಾಗಿ ಆರಾಧನೆ ಮಾಡುವಂಥದ್ದಿರ್ಬೋದು. ಅಂತಹ ವಿಷ್ಣು ಭಕ್ತರು ಪಶ್ಚಿಮ ಮಾರ್ಗದಲ್ಲಿ ಹೋಗಿ ಪ್ರವೇಶ ಮಾಡ್ತಾರೆ. ಆಮೇಲೆ ಪರಹಿಂಸೆಯನ್ನು ಮಾಡದವರು, ಪರದ್ರವ್ಯವನ್ನು ಕಣ್ಣೆತ್ತಿ ನೋಡದವರು. ಇನ್ನೊಬ್ಬರು 4 ಜನ ಮಾತಾಡ್ತಾ ಇದ್ದಾರೆ, ಆ ಕಡೆಗೆ ತಲೆ ಹಾಕದೆ ತಾನು ತನ್ನ ಬಾಡಿಗೆ ಆತ್ಮಚಿಂತನೆ ಮಾಡಿಕೊಂಡು ಸಾಗುವವನು.
ಇವರೆಲ್ಲ ವೇದ ಪಾಠಕ, ವೇದ ಪಾಠವನ್ನು ಮಾಡುವವರು, ಅವರು ಕೂಡ ಪಶ್ಚಿಮ ಮಾರ್ಗ. ವೇದ ಪಾಠವನ್ನು ಮಾಡಬೇಕು ಅಂತ, ಅದೇ ಆಗ ಹೇಳಿದಂತಹ ಕಲಿತ ಮೇಲೆ ಅದನ್ನು ಕೊಡಬೇಕು, ಮುಂದಕ್ಕೆ ಸಾಗಿಸಬೇಕು. ಅಂಥವರು ಇದ್ದಾರೆ, ಯಾರು ತಪಸ್ಸುಗಳಿದ್ದಾರೆ, ಯಾರು ಸನ್ಯಾಸಿಗಳಿದ್ದಾರೆ, ಅವರೆಲ್ಲ ಹೇಗಿರ್ತಾರೆ ಅಂತಂದರೆ ಸಮಲೋಷ್ಟಾಶ್ಮ, ಒಂದು ಚಿನ್ನವಾದರೂ ಅದನ್ನು ಕೇವಲ ಮಣ್ಣಿನ ಹೆಂಟೆ ಅಂತ ಹೇಳುವ ಭಾವದಲ್ಲಿ ನೋಡುವವರು. ಈ ಭಾವದವರು ಅಲ್ಲಿ ಪಶ್ಚಿಮ ದ್ವಾರದಲ್ಲಿ ಹೋಗಿ ಸೇರ್ತಾರೆ. ಜ್ಞಾನ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿದವರು, ಎಲ್ಲ ಪ್ರಾಣಿಗಳಲ್ಲಿ ಹಿತವನ್ನು ಬಯಸುವವರು, ಶಿವವಿಷ್ಣು ವ್ರತಕರಾಹ ಅಂತೂ ದೇವತಾರಾಧಕರು. ತಾನು ಮಾಡುವಂತಹ ಯಾವುದೇ ಒಂದು ಕರ್ಮ ಇರ್ಬೋದು, ಊಟ ಮಾಡ್ಬೋದು, ಅಥವಾ ಇನ್ನೂ ಇತರ ಯಾವುದೇ ಕಾರ್ಯಗಳನ್ನು ಮಾಡುವುದಿದ್ದರೂ ಅದನ್ನೆಲ್ಲ ಕೃಷ್ಣಾರ್ಪಣಗೊಳಿಸುವವರು ಹೋಗಿ ಪಶ್ಚಿಮ ದ್ವಾರದಲ್ಲಿ ಸೇರ್ತಾರೆ. ಆಮೇಲೆ ಪಿತೃಋಣ, ಋಷಿ ಋಣ, ದೇವಋಣ, ಪಿತೃಋಣ, ಈ 3 ಋಣಗಳನ್ನು ನಾವೆಲ್ಲ ಹೊತ್ತು ಬರುವವರು. ಅದನ್ನೆಲ್ಲ ಆಯಾಯ ಕಾಲದಲ್ಲಿ ತೀರಿಸುವವರು ಪಶ್ಚಿಮ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ. ನಿರಂತರವಾಗಿ ಪಂಚಯಜ್ಞಗಳನ್ನು ಮಾಡುವವರು, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಹೇಳುವಂತಹ ಪಂಚಮಹಾಯಜ್ಞಗಳನ್ನು ನಿರಂತರವಾಗಿ ಮಾಡುವವರು ಅವರು ಅಲ್ಲಿ ಪಶ್ಚಿಮ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ. ಪಿತೃಣಾಂ ಶ್ರಾದ್ದದಾತಾರ, ಕಾಲಕಾಲದಲ್ಲಿ ನಮ್ಮ ಯಾರು ಹಿರಿಯರು ತಂದೆ ತಾಯಂದಿರು ಗತಿಸಿದಂತಹ ದಿನದಂದು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರಾದ್ದವನ್ನು ಮಾಡುವವರು ಕೂಡ ಪಶ್ಚಿಮ ದ್ವಾರದಲ್ಲಿ ದೇಹಾಂತ್ಯದಲ್ಲಿ ಪ್ರವೇಶ ಮಾಡ್ತಾರೆ. ಕಾಲೇ ಸಾಂಧ್ಯ ಉಪಾಸಕ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸಕಾಲದಲ್ಲಿ ಸೂರ್ಯೋದಯದಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡುವರು, ಅವರು ಪಶ್ಚಿಮ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ. ಕೊನೆಗೆ ಅಂದರೆ ಕಾಲಕಾಲದಲ್ಲಿ ನಾವು ಸಂಧ್ಯಾವಂದನಾದಿಗಳನ್ನು ಮಾಡಬೇಕು. ಕೆಟ್ಟವರ ಸಂಘದಿಂದ ದೂರ ಇದ್ದವರು, ಒಳ್ಳೆಯವರ ಸಂಘದಲ್ಲಿ ಹೆಚ್ಚು ಆಸಕ್ತರಾದವರು ಇತ್ಯಾದಿ ಸುಕೃತಿಗಳೆಲ್ಲರೂ ಕೂಡ ವಿಶಂತಿ ಪಶ್ಚಿಮ ದ್ವಾರೆ, ಅಲ್ಲಿ ಹೋಗಿ ಪ್ರವೇಶ ಮಾಡ್ತಾರೆ. ಅವರನ್ನೆಲ್ಲ ಕಂಡು ಯಮ ಸ್ವಾಗತ ಅಂತ ಹೇಳ್ತಾನಂತೆ. ಸ್ವಾಗತಂ ವದತೆ ಮುಹುಹು, ಮತ್ತೆ ಮತ್ತೆ ಸ್ವಾಗತ. ಏನು ನಮ್ಮ ಯೋಗ ಮಾತು, ನಮಗೆ ನಮ್ಮನ್ನು ಇಲ್ಲಿ ಯಾರು ಗುರುತಿಸದಿದ್ದರೂ ಪರವಾಗಿಲ್ಲ, ಯಮ ಅಲ್ಲಿ ಗುರುತಿಸ್ತಾರೆ. ಪದೇ ಪದೇ ನಮಗೆ ಸ್ವಾಗತ ಹೇಳ್ತಾನೆ. ಹೇಗೆ ಸ್ವಾಗತ ಹೇಳೋದು? ಕೂತಲ್ಲಿ ಅಲ್ಲ, ಎದ್ದು ನಿಲ್ತಾನಂತೆ. ಸಮುತ್ಥಾನಂಚ ಕೊಡುತ್ತೆ, ಅವನ ಬಂದವರ ಹತ್ತಿರ ಹೋಗ್ತಾನಂತೆ. ಏನು ಅಂತ ಕೇಳಲಿಕ್ಕೆ, ಬಂದದ್ದೇನು ಅಂತಲ್ಲ, ಒಂದು ಕ್ರಮ ಉಂಟಲ್ಲ, ಸತ್ಕಾರದ ಕ್ರಮ ಉಂಟಲ್ಲ, ಏನು ಒಳ್ಳೆಯದು ಕೇಳಲಿಕ್ಕೆ ಬರ್ತಾನಂತೆ ಇದು. ಮಾತ್ರ ಅಲ್ಲ, ಅದು ಹೇಗೆ ನಾವು ಅವನನ್ನು ನೋಡಿ ಹೆದರ್ಲಿಕ್ಕಿಲ್ಲ, ಹೆದರುವ ರೂಪ ಅಲ್ಲ ಅದು. ನಮಗೆ ಕಾಣುವ ಯಮ ಹೆದರುವ ರೂಪ ಅಲ್ಲ. ಚತುರ್ಭುಜೋ ಭೂತ್ವ ಶಂಖಚಕ್ರ ಗದಾಸಿಭೃತ್, ಚತುರ್ಭುಜ 4 ಕೈ, ಆ ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳು ವಿರಾಜಮಾನವಾಗಿರ್ತವೆ. ನಮ್ಮಂಥವರನ್ನು ಕಂಡು, ಪುಣ್ಯಕರ್ಮಗಳನ್ನು ಮಾಡಿದ ನಮ್ಮನ್ನು ಕಂಡು ಅತ್ಯಂತ ಸ್ನೇಹದಿಂದ ಮಿತ್ರರ ಹಾಗೆ ವರ್ತಿಸ್ತಾನಂತೆ. ಸ್ನೇಹಾತ್ ಮಿತ್ರವದ ಆಚರೇತ್. ಮಾತ್ರ ಅಲ್ಲ, ನೋಡಿ ಏನು ಯೋಗ ನೋಡಿ, ನಾವು ಬಂದ ಹಾಗೆ ಇದಿಷ್ಟನ್ನೆಲ್ಲ ಮಾಡಿ ಕಾಲಿಗೆ ನೀರು ಕೊಟ್ಟು ಪಾದಾರ್ಘಂ ಕುರುತೆ, ಆಮೇಲೆ ಗಂಧಚಂದನಾದಿಗಳಿಂದ ಪೂಜೆ ಮಾಡ್ತಾನೆ. ಮಾತ್ರ ಅಲ್ಲ, ಸಿಂಹಾಸನವನ್ನು ಕೊಡ್ತಾನಂತೆ ಕೂತ್ಕೊಳ್ಳಿಕ್ಕೆ. ನಮ್ಮಂಥವ್ರು ಹೋದರೆ ಒಂದಷ್ಟು ಆಸನಗಳಿವೆ ಅಲ್ಲಿ, ಆ ಆಸನದಲ್ಲಿ ನಮಗೆ ಕೂತ್ಕೊಳ್ಳುವ ವ್ಯವಸ್ಥೆ. ನಮಸ್ಕಾರ ಕರೋತಿ, ಯಾರಾದರೂ ನಿಮಗೆ ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ? ಆಲೋಚನೆ ಮಾಡಿದ್ದೀವಿ. ಯಮ ಮಾತ್ರ ಮಾಡೋದು ನಮಗೆ ಪುಣ್ಯವಂತರಿಗೆ. ನಮಸ್ಕುರುವಂತು ಭವಸಭ್ಯ ಜ್ಞಾನಿನಂ, ಅಲ್ಲಿರುವವರಿಗೆಲ್ಲ ಹೇಳ್ತಾನೆ, ನೋಡಿ ಎಲ್ಲ ಬಂದು ನಮಸ್ಕಾರ ಮಾಡಿ ಆಜ್ಞೆ ಮಾಡ್ತಾನೆ. ಯಾಕೆ? ನಾವು ಪುಣ್ಯವಂತರು. ನಮ್ಮನ್ನು ನೋಡಿ ತೋರಿಸಿ ಅವರಿಗೆ ಉಳಿದ ಚಾರರಿಗೆಲ್ಲ ಹೇಳ್ತಾನೆ, ನೋಡಿ ಇವರು ಅತ್ಯಂತ ಪುಣ್ಯವಂತರು, ಇವರು ಆದಿತ್ಯ ಮಂಡಲವನ್ನು ಭೇದಿಸಿ ಮತ್ತೆ ಮೇಲೆ ಏರಿ ಆ ವಿಷ್ಣು ಲೋಕಕ್ಕೆ ತೆರಳುತ್ತಾರೆ. ಏಷಮೇ ಮಂಡಲಂ ಭಿತ್ವ ಬ್ರಹ್ಮಲೋಕಂ ಪ್ರಯಾಸ್ಯತಿ, ಹಾಗಾಗಿ ಇವನನ್ನು ನಾವು ಸೇವೆ ಮಾಡಬೇಕು, ಪೂಜೆ ಮಾಡಬೇಕು. ಹಾಗೆ ಅಂತಹ ಆ ಸ್ವಾಗತ ನಮಗಲ್ಲಿ ಆಗ್ತದೆ. ಆದ ಕಾರಣವೇ ಊರಲ್ಲಿ, ಭೂಲೋಕದಲ್ಲಿ, ಮನುಷ್ಯ ಜನ್ಮದಲ್ಲಿ ಯಾವುದೇ ರೀತಿಯ
ಅಂತಹ ಬಹುದೊಡ್ಡ ಸ್ಥಾನವನ್ನು ಬಯಸದೆ ಅಸ್ಥಿರೇಣ ಶರೀರೇಣ ಯೋ ಅಸ್ಥಿರೈಶ್ಚ ಧನಾದಿಭಿ ಸಂಚಿನೋತಿ ಸ್ಥಿರಂ ಧರ್ಮಂ ಸ ಏಕಃ ಬುದ್ಧಿಮಾನ್. ಹಾಗಾಗಿ ಈ ಶರೀರ ಅನ್ನುವಂಥದ್ದು ಅಸ್ಥಿರ. ನೀವು ಎಷ್ಟೇ ನಿಮಗೆ ಹಾರತುರಾಯಿಗಳು ಕೊರಳಿಗೆ ಬಿದ್ದರೂ ಕೂಡ ಅದು ದೇಹಕ್ಕೆ ಬಿದ್ದ ಫಲ, ಯಾವ ಪ್ರಯೋಜನವಿಲ್ಲ. ಮತ್ತೇನಾದರೂ ಆ ಹಾರದಲ್ಲಿ ಏನಾದರೂ ಹುಳ ಕೀಟಗಳಿದ್ದರೆ ಮತ್ತೆ ಇವ ಪ್ರವಚನ ಮಾಡುವಾಗ ಹೀಗೆ ಮಾಡಿಕೊಂಡಿರ್ಬೇಕು. ಹಾಗಾಗಿ ಮತ್ತೆ ಹೇಳಿದ್ದು ನಾನು ಬೇಡ ಅದು ಅಂತ, ಭದ್ರ ಆಗ್ತದೆ. ನನ್ನ ಮನಸ್ಸೆಲ್ಲ ಮತ್ತೆ ಇಲ್ಲಿಗೆ ಹೋಗ್ತದೆ. ಯಾಕೆ? ಇದು ಅಸ್ಥಿರ. ಇದು ಅಸ್ಥಿರ ಆದರೂ ಈ ದೇಹ ಅಸ್ಥಿರ, ಶರೀರ ಅಸ್ಥಿರ ಆದರೂ ಉಪದ್ರ ಕೊಡುದು ನೋಡಿ, ಅದು ಬಾಧೆಗಳು. ಅಂಥದ್ದು ಸುಮಾರು ಹಾರತುರಾಯಿಗಳು ಮಾನ ಸಮ್ಮಾನಗಳು ನಮಗೆ ಆಗ್ತದೆ, ನಮಗೆಲ್ಲ ಅದು ಅಸ್ಥಿರವಾದ ಶರೀರಕ್ಕಾಗುವುದು. ಹಾಗಾಗಿ ಯಾವತ್ತು ತಾತ್ಕಾಲಿಕವಾದಂತಹ ಯಾವ ಧನಾದಿ ಸಂಪತ್ತುಗಳುಂಟು ಆ ಸಂಪತ್ತುಗಳಿಂದ ಅಸ್ಥಿರ ಇಷ್ಟ ಧನಾದಿಭಿ ಸಂಚಿನೋತಿ ಸ್ಥಿರಂ ಧರ್ಮಂ. ಧರ್ಮ ಸಂಪಾದನೆ ಮಾಡಬೇಕು. ಧರ್ಮ ಸಂಪಾದನೆಯ ಮೂಲಕವಾಗಿ ಏರುವುದಕ್ಕೆ ತೊಡಗಬೇಕು. ನಾವು ಅಲ್ಲಿ ಬಯಸಬೇಕು ಅವನ ಸ್ವಾಗತವನ್ನು. ಅವನ ಸ್ವಾಗತವನ್ನು ಬಯಸುವುದು ಅಂತಂದ್ರೆ ಏನು? ಪಶ್ಚಿಮ ಮಾರ್ಗದಲ್ಲಿ, ಉತ್ತರ ಮಾರ್ಗದಲ್ಲಿ, ಪೂರ್ವ ಮಾರ್ಗದಲ್ಲಿ ಹೋಗುವುದಕ್ಕೆ ಯತ್ನಶೀಲರಾಗಬೇಕು. ಆವಾಗ ಸಹಜವಾಗಿ ನಮ್ಮನ್ನು ಸ್ವಾಗತ ಮಾಡ್ತಾನೆ. ಆ ಮಾರ್ಗದಲ್ಲಿ ಹೋಗುವುದಕ್ಕಿರುವುದಷ್ಟೇ. ಹಾಗಾಗಿ ಈ ಅಸ್ಥಿರವಾದಂತಹ ಎಲ್ಲದರಿಂದಲೂ ನಾವು ಸ್ಥಿರವಾದಂತಹ ಧರ್ಮವನ್ನು ಸಾಧನೆ ಮಾಡಿ ಏರುವುದಕ್ಕೆ ಹೊರಟೆವು ಅಂತಾದರೆ ನಾವೇ ಬುದ್ಧಿವಂತರು. ಉಳಿದವರು ಬುದ್ಧಿ ಇಲ್ಲದವರು ಅಂತ ಅರ್ಥ. ಹಾಗಾಗಿ ಕಠೋಪನಿಷತ್ತಲ್ಲಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ, ಮನುಷ್ಯನಿಗೆ ಎರಡು ಬರ್ತದಂತೆ ಒಟ್ಟಿಗೆ, ಒಂದು ಶ್ರೇಯಸ್ಸು ಮತ್ತೊಂದು ಪ್ರೇಯಸ್ಸು ಅಂತ. ನಾನು ನಿನ್ನನ್ನು ಮದುವೆ ಆಗ್ತೇನೆ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ. ಅದರಲ್ಲಿ ಬುದ್ಧಿವಂತನಾದವನು ವಿವೇಕಿ, ಅವ ಶ್ರೇಯಸ್ಸನ್ನೇ ಮದುವೆ ಆಗ್ತಾನಂತ. ಹಾಗಾಗಿ ಆ ಶ್ರೇಯಸ್ಸನ್ನು ಮದುವೆ ಆದ ಕಾರಣ ಅವನಿಗೆ ಧೀರ ಅಂತ ಹೆಸರು ಉಪನಿಷತ್ತಲ್ಲಿ. ಆ ಧೀರರಾದವರೆಲ್ಲರೂ ಕೂಡ ಆ ಮಾರ್ಗಗಳಲ್ಲಿ ಸೇರ್ತಾರೆ ಹೋಗಿ. ಹಾಗಾಗಿ ನಾವು ಶ್ರೇಯಃಪರರಾಗಿರಬೇಕು. ಪ್ರೇಯಃಪರರಾಗಿದ್ದರೆ ಅದು ಕೇವಲ ತಾತ್ಕಾಲಿಕ, ಅದರಿಂದ ಯಾವ ಪುಣ್ಯ ಸಂಪಾದನೆಯೂ ಇಲ್ಲ. ಶ್ರೇಯಃಪರರಾಗಿದ್ದರೆ ನಾವು ಏರುವುದಕ್ಕೆ ಸಾಧ್ಯ. ಪ್ರೇಯಃಪರರಾಗಿದ್ದರೆ ಎದ್ದ ಹಾಗೆ ಕಾಣ್ತದೆ, ಮತ್ತೆ ಬೀಳ್ತೇವೆ. ಹಾಗಾಗಿ ವಿವಿನಕ್ತಿ ಧೀರ, ಅದರಲ್ಲಿ ಶ್ರೇಯೋ ವೃಣೀತೆ, ಶ್ರೇಯಸ್ಸನ್ನೇ ಆರಿಸ್ತಾನೆ ಧೀರನಾದವನು. ಆ ಧೀರರ ಜಾಗದಲ್ಲಿ ನಾವು ಇರಬೇಕು. ಅದಕ್ಕೋಸ್ಕರ ತಸ್ಮಾತ್ ಸರ್ವ ಪ್ರಯತ್ನೇನ ಕರ್ತವ್ಯೋ ಧರ್ಮ ಸಂಚಯ. ಎಷ್ಟು ಕಷ್ಟ ಆದರೂ ಕೂಡ ಧರ್ಮ ಸಂಪಾದನೆ ಮಾಡಬೇಕು, ಧರ್ಮ ಸಂಚಯ ಮಾಡಬೇಕು. ಅದನ್ನು ಮಾಡಿಕೊಂಡು ಮತ್ತೆ ಆ ಮಾರ್ಗದಲ್ಲಿ ಹೋಗಿ ಏರಿ ಇತಿ ಧರ್ಮವಚಶ್ರುತ್ವ. ಆಮೇಲೆ ಅಲ್ಲಿ ಒಂದಷ್ಟು ಕಾಲ, ಕಲ್ಪಾಂತ, ಒಂದು ಕಲ್ಪದವರೆಗೆ ಅಲ್ಲಿ ಸುಖ ಭೋಗಾದಿಗಳನ್ನು ಉಂಡು ಆಮೇಲೆ ಅಲ್ಲಿ ಪುಣ್ಯ ಶೇಷ ಉಳಿತದೆ, ಅನುಭವಿಸಿ ಪುಣ್ಯ ಶೇಷ ಉಳಿದ್ರೆ ಆಮೇಲೆ ಮನುಷ್ಯ ಲೋಕಕ್ಕೆ ಬರ್ತಾನೆ. ಮನುಷ್ಯ ಲೋಕದಲ್ಲಿ ಬಂದು ಹುಟ್ಟಿ ಯಾವುದೋ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಆಯ್ಕೆ ಮಾಡ್ತಾನೆ, ಒಂದು ಪುಣ್ಯಗರ್ಭವನ್ನು ಆಯ್ಕೆ ಮಾಡ್ತಾನೆ. ಅದೆಲ್ಲ ಹಾಗೆ ಅಲ್ವ. ಈಗ ರಾಮಾವತಾರದಲ್ಲಿ ಹಾಗೆ ನಾನು ದಶರಥನನ್ನು ಆಯ್ಕೆ ಮಾಡ್ತೇನೆ, ಕೃಷ್ಣಾವತಾರದಲ್ಲಿ ಹಾಗೆ ವಸುದೇವ ದೇವಕಿಯರ ಮನೆಯಲ್ಲಿ ಬರ್ತೇನೆ. ಇಂಥದ್ದೆಲ್ಲ ಅದ್ಭುತವಾದ ಸಾಧನೆಯನ್ನು ಮಾಡಿ ಒಂದು ಹಂತದಲ್ಲಿ ಯೋಗಭ್ರಷ್ಟರಾದರೂ ಮತ್ತೆ ಮುಂದಿನ ಜನ್ಮದಲ್ಲಿ ಅವರು ಪುಣ್ಯಾತ್ಮರ ಗರ್ಭದಲ್ಲಿ ಬಂದು ಸೇರ್ತಾರೆ. ಭರತೋಪಾಖ್ಯಾನದಲ್ಲಿ ನೋಡಿ, ಒಬ್ಬ ಆತ್ಮಜ್ಞಾನಿ ಅಂಥವನ ಋಷಭದೇವನ ಮಗನಾದರೂ ಆತ್ಮಜ್ಞಾನಿಯಾಗಿ ಮುಂದುವರಿದು ಒಂದು ಜಿಂಕೆಯ ಪಾಶಕ್ಕೆ ಒಳಗಾಗಿ ಕೊನೆಗೆ ಸಾಯ್ತಾನೆ. ಸತ್ತು ಮತ್ತೆ ಕೊನೆಯ ಕಾಲದಲ್ಲಿ ಯಾವ ಭಾವ ಇತ್ತು ಅದೇ ಭಾವಕ್ಕೆ ಸರಿಯಾಗಿ ಜಿಂಕೆಯ ಜನ್ಮ ಬಂತು. ಆದರೂ ಪೂರ್ವಪ್ರಜ್ಞಾ ಏನು ಉಪನಿಷತ್ತು ಹೇಳ್ತದೆ ಆಗಾಗ, ಪೂರ್ವಪ್ರಜ್ಞಾ ಅಂತ ಮೊನ್ನೆ ಒಂದೆರಡು ಸಲ ಹೇಳಿದೆ. ಆ ಪೂರ್ವಪ್ರಜ್ಞೆ ಅವನಿಗೆ ಹಾಗೆ ನೆನಪಿತ್ತು. ಅದು ನೋಡಿ, ಅದಕ್ಕೋಸ್ಕರ ಶಾಸ್ತ್ರಾಧ್ಯಯನ ಇದನ್ನೆಲ್ಲ ಅತ್ಯಂತ ಆಳವಾಗಿ ಅಂದರೆ ಭಾರಿ ಅದನ್ನು PhD ಮಾಡಬೇಕು ಅಂತ ಅರ್ಥ ಅಲ್ಲ, ಅದರಲ್ಲಿ ನಿಧಿಧ್ಯಾಸನ ಪೂರ್ವಕವಾಗಿ ಸಾಗಬೇಕು. ಹಾಗೆ ಸಾಗಿದಾಗ ಈ ಪೂರ್ವ ಪ್ರಜ್ಞೆ ನಮ್ಮನ್ನು ಚೋದಿಸ್ತದೆ. ಆ ಚೋದನೆಗೊಳಗಾಗಿ ಅವನಿಗೆ ನೆನಪಾಗ್ತದೆ, ನಾನು ಇಂಥದ್ದನ್ನು ಮಾಡ್ತಾ ಇದ್ದೆ, ಮಾಡಿದವನಿದ್ದೆ,
ಈಗ ಈ ಪಾಶಕ್ಕೆ ಒಳಗಾದೆ, ಹಾಗಾಗಿ ಈ ದೇಹವನ್ನು ತ್ಯಜಿಸಬೇಕು ಅಂತ ಗಂಡಕಿ ನದಿಯಲ್ಲಿ ದೇಹವನ್ನು ತ್ಯಜಿಸಿದ ನೋಡಿ ಭರತ, ಜಿಂಕೆಯಾಗಿದ್ದುಕೊಂಡು. ಆಮೇಲೆ ನೋಡಿ ಅದು ಯೋಗ ಭ್ರಷ್ಟತೆ ಅಂತ, ಅದಕ್ಕೆ ಹೇಳೋದು ಯೋಗ ಭ್ರಷ್ಟತೆ ಅಂತ. ಯೋಗ ಮಾಡಿ ಭ್ರಷ್ಟನಾಗುವುದು ಹೇಗೆ ಅಂತ ಕೇಳಬೇಡಿ. ಯೋಗದಲ್ಲಿ ಏರುತ್ತಾ ಏರುತ್ತಾ ಮೇಲೆ ಸಾಗಿ ಒಂದು ಹಂತದಲ್ಲಿ ಮಾಯಾವೃತನಾಗಿ, ಮಾಯೆ ಯಾರನ್ನು ಬಿಡ್ತದೆ ಮಾರಾಯ? ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸಾ ಬಲಾದ ಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಎಂಥ ಜ್ಞಾನಿಗಳಾದರೂ ಕೂಡ ವಿಶ್ವಾಮಿತ್ರನನ್ನೇ ಬಿಡ್ಲಿಲ್ಲ, ಮತ್ತಿನ್ನು ಕಶ್ಚಿತ್ ನಮ್ಮನ್ನು ಬಿಡ್ತಾನೆ ಮಾಯೆ. ಹಾಗಾಗಿ ಆ ಭರತ ಅಂತ ಮಹಾ ಆತ್ಮಜ್ಞಾನಿಯನ್ನೇ ಅದು ಬಿಡ್ಲಿಲ್ಲ, ಅವನನ್ನು ಅತ್ಲಾಗಿ ಎಳೆದು ಹಾಕಿತು ಅಂತ ಆಗುವಾಗ ಅವ ಮತ್ತೆ ಅದೇ ಆ ಪೂರ್ವ ಪ್ರಜ್ಞೆಯ ಬಲದಲ್ಲಿ ಅವನಿಗೆ ಅದು ನೆನಪಾಗಿತ್ತು ನೋಡಿ. ಆ ನೆನಪಾದ ಕಾಲಕ್ಕೆ ಅವ ಅದರಿಂದ ಆ ದೇಹವನ್ನು ಬಿಟ್ಟ, ಯೋಗಭ್ರಷ್ಟನಾಗಿ. ಮತ್ತೆ ನೋಡಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅವ ಆತ್ಮಜ್ಞಾನಿಯಾಗಿ ಜನಿಸುವುದು. ಆತ್ಮಜ್ಞಾನಿಯಾದರೂ ಒಂದು ರೀತಿಯ ಹೊರಗಿನವರಿಗೆ ನೋಡುವಾಗ ಹುಚ್ಚನಾಗಿ ಕಾಣುವುದು. ಅವ ಅಂತರ್ಮುಖಿಯಾದ ಕಾರಣ. ಯಾಕೆ ಅಂತರ್ಮುಖಿಗಳನ್ನು ಬಾಹ್ಯಮುಖಿಗಳು ನೋಡುವಾಗ ಹುಚ್ಚ ಅಂತ ಕರೆಯುವುದು. ಅವರು ಯಾವ ಹಂತದಲ್ಲಿರ್ತಾರೆ, ಅವರ ಅಂತರಂಗ ಎಲ್ಲಿರ್ತದೆ ಅಂತ ಒಬ್ಬ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಯೋಗಭ್ರಷ್ಟನಾದವನು ಮತ್ತೆ ಆ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಆತ್ಮಜ್ಞಾನಿಯಾಗಿಯೇ ಸಾಗಿದ ಮುಂದೆ ಒಬ್ಬ ಅವಧೂತನಾಗಿ ಸಾಗಿ ಆ ಪುಣ್ಯ ಕರ್ಮಗಳ ಫಲವನ್ನೆಲ್ಲ ಅನುಭವಿಸಿ ಇಲ್ಲಿ ಮಾಡಿದ ಈ ಮಾಯೆಯ ಆವೃತನಾಗಿ ಜಿಂಕೆಯ ಪಾಶಕ್ಕೆ ಒಳಗಾಗಿ ಅದನ್ನೂ ಅನುಭವಿಸಿದ ಒಂದಷ್ಟು ಜಿಂಕೆಯ ಜನ್ಮದಲ್ಲಿ ಅದೆಲ್ಲವೂ ಅನುಭವಿಸಿ ಮುಗಿಯಿತು. ಆಮೇಲೆ ಆ ಪೂರ್ವ ಪ್ರಜ್ಞೆ ಇತ್ತು, ಪೂರ್ವಕರ್ಮದ ಸುಕೃತ ಇತ್ತು. ಆ ಸುಕೃತಕ್ಕೆ ಸರಿಯಾಗಿ ಬ್ರಾಹ್ಮಣ ಜನ್ಮ, ಮನುಷ್ಯ ಜನ್ಮ ಆಯಿತು. ಅದರಲ್ಲಿ ಅದಕ್ಕಿಂತ ಮೊದಲಿನ ಜನ್ಮದ ಯಾವ ಪೂರ್ವ ಪ್ರಜ್ಞೆ ಇತ್ತು ಜಿಂಕೆ, ಅದೇ ಆ ಅಜ್ಞಾನ ವಿಜೃಂಭಿತವಾದಂತಹ ಒಂದು ಭಾವದಲ್ಲಿ ಅವ ಸಾಕ್ತಾನೆ, ಆತ್ಮಜ್ಞಾನಿಯಾಗಿಯೇ ಕೊನೆಗೆ ಏರಿದನು. ಹಾಗಾಗಿ ಇದೆಲ್ಲ ಏನು ಅಂತ ಕೇಳಿದರೆ, ಹಾಗೆ ಏರಿ ಯಮಲೋಕಕ್ಕೆ ಆ ಉತ್ತಮ ಮಾರ್ಗಗಳಲ್ಲಿ ಸಾಗಿ ಅಲ್ಲಿ ಪುಣ್ಯಗಳನ್ನೆಲ್ಲ ಅನುಭವಿಸಿ ಪುಣ್ಯಕ್ಷಯವಾದಾಗ ಮತ್ತೆ ಕ್ಷೀಣೇ ಪುಣ್ಯ ಇಮಂ ಮಾನವಂ ಆವರ್ತಂತೆ ಈ ಮನುಷ್ಯ ಲೋಕಕ್ಕೆ ಬರ್ತಾರೆ ಅಂತ. ಮನುಷ್ಯ ಲೋಕಕ್ಕೆ ಬಂದ ಕಾಲದಲ್ಲಿ ಮತ್ತೆ ಸರ್ವಶಾಸ್ತ್ರ ವಿಶಾರದನಾಗಿ ನೋಡಿ, ಭರತನೇ ನಮಗೆ ಉದಾಹರಣೆ ಕಾಣೋದು. ಒಬ್ಬ ಸರ್ವಜ್ಞನಾಗಿ ಆತ್ಮವಿಚಾರ ಪುನಃ ಸ್ವಾತ್ಮವಿಚಾರೇಣ ಮತ್ತೆ ಅವ ಅಂತರ್ಮುಖಿಯಾಗಿಯೇ ಸಾಕ್ತಾನೆ ತನ್ನ ಜೀವನದಲ್ಲಿ. ಅಂಥವನು ಅತ್ಯಂತ ಎತ್ತರಕ್ಕೆ ಏರ್ತಾನೆ ಅಂತ ಮಹಾವಿಷ್ಣು ಹೇಳುವ ಕಾಲಕ್ಕೆ ಗರುಡನಿಗೆ ಪ್ರಶ್ನೆ ಬಂತು. ನೀವು ಹಾಗೆ ಹೇಳಿದ್ದೀರಿ ವಿಷಯ, ಧರ್ಮಾತ್ಮನಾಗಿ ಪುಣ್ಯವಂತನಾಗಿ ಸ್ವರ್ಗಲೋಕಕ್ಕೆ ಹೋಗಿ ದೇವಮಾರ್ಗದಲ್ಲಿ ಏರಿ ಯಮಲೋಕದಿಂದ ಅತ್ಯದ್ಭುತವಾದಂತಹ ಅಮಾನುಷವಾದಂತಹ ಪುಣ್ಯವನ್ನು ಅನುಭವಿಸುವುದಕ್ಕೆ ದೇವಮಾರ್ಗದಲ್ಲಿ ಮುಂದೆ ಅಲ್ಲಿಂದ ಮುಂದೆ ಸಾಗಿ ಅಂತ. ಯಾಕೆ ಇಲ್ಲಿ ಒಂದಷ್ಟು ಸಮಯ ಈ ಯಮಲೋಕದಲ್ಲಿ ಯಾಮ್ಯವಾದಂತಹ ಸುಖವನ್ನೆಲ್ಲ ಅನುಭವಿಸಿ ಮತ್ತೆ ಈ ಮಾಡಿದಂತಹ ಪುಣ್ಯ ವಿಶೇಷದ ಫಲದಿಂದಾಗಿ ಮತ್ತೆ ಅಲ್ಲಿಂದ ವಿಮಾನ ಮೂಲಕವಾಗಿ ಅವ ದೇವಮಾರ್ಗದಲ್ಲಿ ದೇವದೂತರವನನ್ನು ಕರ್ಕೊಂಡು ಹೋಗ್ತಾರೆ ಅಂತುಂಟು. ಅಲ್ಲಿ ಮತ್ತೆ ಬೇಕಾದಷ್ಟು ಒಂದು ಕಲ್ಪದವರೆಗೆ ಎಲ್ಲ ಸುಖಗಳನ್ನು ಅನುಭವಿಸಿ ಪುಣ್ಯ ಕ್ಷೀಣವಾದ ಕಾಲಕ್ಕೆ ಭುಕ್ತ್ವ ಒಂದು ಶುದ್ಧವಾದಂತಹ ಕುಲದಲ್ಲಿ ಮತ್ತೆ ಮನುಷ್ಯ ಲೋಕದಲ್ಲಿ ಜನ್ಮವನ್ನು ಪಡಿತಾನೆ. ಅದರ ಕುರಿತಾಗಿ ನನಗೆ ಹೇಳು. ಒಳ್ಳೆ ವಿಷಯ ಕೇಳಿದ್ದೆ ನೀನು ಅಂತ ಆ ಸಂಗತಿಗಳನ್ನು ಹೇಳ್ತಾರೆ ಮುಂದಿನ ಅಧ್ಯಾಯದಲ್ಲಿ. ಅಂಥವನ ಶರೀರ ಮತ್ತೆ ಒಂದು ಸತ್ಕುಲದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ಆಗುವಾಗ ಆ ಸತ್ಕುಲಕ್ಕೆ ಅನುಗುಣವಾಗಿಯೇ ಅವನ ಜನ್ಮ ಸಾಗಬೇಕು. ಯಾಕೆ ಕೇಳಿದರೆ ಆ ಹಂತದಲ್ಲಿ ಇಲ್ಲಿ ಹೇಳುವ ಪ್ರಕಾರ ಅಂತಹ ಒಂದು ವಿಮಲವಾದಂತಹ ಪುಣ್ಯವಾದಂತಹ ಕುಲದಲ್ಲಿ ಯೋಗಭ್ರಷ್ಟನಾಗಿ ಹುಟ್ಟಿದವನು ಶುಚೀನಾಂ ಶ್ರೀಮತಾಂಗೆ ದೇಹೆ ಯೋಗಭ್ರಷ್ಟೋಭಿಜಾಯತೆ. ಶುಚಿಗಳಾಗಿರುವ ಪುಣ್ಯವಂತರಾಗಿರುವ ಮನೆಗಳಲ್ಲಿ ಈ ಯೋಗಭ್ರಷ್ಟನಾದವನು ಭರತನ ಹಾಗಿರುವವನು ಜನ್ಮ ತಾಳ್ತಾನೆ ಅಂತ ಗೀತೆಯಲ್ಲಿ ನಾವು ಅದನ್ನು ನೋಡುತ್ತೇವೆ. ಅಂಥವರು ಹೇಗಿರ್ತಾರೆ, ಅವರು ಯಾವ ರೀತಿಯ ಸ್ವಭಾವದವರಾಗಿರ್ತಾರೆ ಅಂತ ಕೇಳಿದರೆ
ಇಡೀ ಅವರ ಶರೀರದಲ್ಲಿ ಅವರು ಬಾಹ್ಯವಾದಂತಹ ಯಾವುದೇ ಭಾವವನ್ನು ತಾಳುವುದಿಲ್ಲ. ಅತ್ಯಂತ ಗಂಭೀರವಾಗಿ ತಮ್ಮನ್ನು ತಾವು ಅರಿತವರಾಗಿರ್ತಾರೆ. ಇಡೀ ತಮ್ಮ ದೇಹದಲ್ಲಿ ಅವರು ಬ್ರಹ್ಮಚಿಂತನೆಯನ್ನು ನಡೆಸ್ತಾರೆ ಅಂತ. ಬ್ರಹ್ಮಚಿಂತನೆ ಅಂದರೆ ಭಗವಂತನನ್ನು ಭಾಗವತದ ಪ್ರಕಾರ ನಮ್ಮ ಶರೀರದಲ್ಲಿ ನಾವು ಎಲ್ಲವನ್ನು ಕಲ್ಪಿಸುವುದಕ್ಕೆ ಬರ್ತದೆ. ಯಾಕೆ? ಇದು ಭಗವತ್ ಶರೀರವಾದ ಕಾರಣ. ಇದು ಕೇವಲ ಭೋಗಾಯತನ ಶರೀರ ಅಲ್ಲದ ಕಾರಣ. ಇದು ಭಗವತ್ ಪ್ರದತ್ತವಾದ ಶರೀರವಾದ ಕಾರಣ ಇಲ್ಲಿ ನಾವು ಭಗವತ್ ಚಿಂತನೆಯನ್ನು ನಡೆಸಬೇಕು ಅಂತ. ಆ ಭಗವತ್ ಚಿಂತನೆಯನ್ನು ಹೇಳ್ತಾರೆ. ಒಂದೊಂದೇ ಅಂಗದಲ್ಲಿ ನಾವು ಆ ಭಗವಂತನ ಅತ್ಯದ್ಭುತವಾದ ಮಂಗಲಮಯವಾದ ಶರೀರವನ್ನು ಧ್ಯಾನಿಸಬೇಕು ಅನ್ನುವಂತಹ ಸಂಗತಿಗಳನ್ನು ಸೂಚ್ಯವಾಗಿ ಹೇಳ್ತಾರೆ. ಅದು ಹೇಳಬೇಕು ಅಂತ ಆದರೂ ಕೂಡ ಆ ಶುಚಿಗಳ ಮನೆಯಲ್ಲಿ ಯಾವ ರೀತಿಯ ಶುಚಿತ್ವ ಇರ್ತದೆ? ಈಗ ಶುಚಿಗಳ ಮನೆಯಲ್ಲಿ ವಿಮಲವಾದಂತಹ ಕುಟುಂಬದಲ್ಲಿ ಹುಟ್ಟಿ ಬರ್ತಾನೆ. ಆ ವಿಮಲವಾದಂತಹ ಕುಟುಂಬದಲ್ಲಿ ಹೇಗಿರ್ತದೆ ಅಂತ ಕೇಳಿದ್ರೆ ಒಂದಷ್ಟು ಸ್ತ್ರೀಯರ ನಿಯಮಗಳನ್ನೆಲ್ಲ ಹೇಳ್ತಾನೆ. ಯಾವ ಯಾವ ಕಾಲದಲ್ಲಿ ಸೇರಬೇಕು, ಪತಿ ಪತ್ನಿಯರು ಯಾವ ಕಾಲದಲ್ಲಿ ಸೇರಬೇಕು, ಅದರಲ್ಲಿ ಯಾವ ಸಮಯದಲ್ಲಿ ಸೇರಿದವಾಗ ಗರ್ಭ ನಿಲ್ತದೆ, ಆಮೇಲೆ ಪುತ್ರ ಸಂತತಿಯಾಗಬೇಕು ಅಂತ ಕೆಲವರಿಗಿರ್ತದೆ, ಹೆಣ್ಣು ಮಗುವೇ ಬೇಕು ಅಂತ ಕೆಲವರಿಗಿರ್ತದೆ. ಆ ಕಾಲಕ್ಕೆ ಗಂಡು ಮಗುವೇ ಬೇಕು ಅಂತಾಗುವಾಗ ಋತುಮತಿಯಾಗಿ 7ನೇ ದಿವಸದ ನಂತರ 16 ರಾತ್ರಿಗಳವರೆಗೆ ಅದು ಋತುಕಾಲ ಅಂತ ನಿರ್ಣಯ ಶಾಸ್ತ್ರಗಳಲ್ಲಿ. 16 ರಾತ್ರಿ. ಆ 16 7 ಕಳೆದ 10ನೇ ರಾತ್ರಿಯಿಂದ 16 ರಾತ್ರಿಯ ಮಧ್ಯದಲ್ಲಿ ಯುಗ್ಮವಾದಂತಹ ರಾತ್ರಿಗಳಲ್ಲಿ ಸೇರಿದರೆ ಗಂಡು ಮಗು, ಅಯುಗ್ಮವಾದಂತಹ ವಿಷಮ ಸಂಖ್ಯೆಯ ರಾತ್ರಿಗಳಲ್ಲಿ ಸೇರಿದರೆ ಹೆಣ್ಣು ಮಗು. ಈ ರೀತಿಯ ಸಂಗತಿಗಳನ್ನು ಇತರ ಶಾಸ್ತ್ರಗಳಲ್ಲಿರುವುದನ್ನು ಇಲ್ಲಿ ನಾವು ನೋಡ್ತೇವೆ. ಷೋಡಶರ್ತು ನಿಶಾಹ ಸ್ತ್ರೀಣಾಂ ಸಾಮಾನ್ಯ ಸಮುದಾಹೃತಾ ಯಾವೈ ಚತುರ್ದಶಿ ರಾತ್ರಿ. ಏನು ಅವರ ದೂರದೃಷ್ಟಿತ್ವ ನೋಡಿ. 14ನೇ ರಾತ್ರಿಯಂದು ಸೇರಿದಂತಹ ಸಂದರ್ಭದಲ್ಲಿ ಗರ್ಭಸ್ಥಿಷ್ಠತಿ ತತ್ರ ವೈ. ವೈ ಅಂದರೆ ಯಾಕೆ ಅಂತಲ್ಲ, ನಿಶ್ಚಯವಾಗಿ ನಿಲ್ತದೆ ಅಂತ. ವೈ ಅಂದರೆ ನಿಶ್ಚಯಾರ್ಥದಲ್ಲಿ ವೈ ಶಬ್ದ. ಅದು 14ನೇ ರಾತ್ರಿಯಲ್ಲಿ ಗರ್ಭ ನಿಲ್ತದೆ. ಆವಾಗ ಅಲ್ಲಿ ಹುಟ್ಟುವಂಥವನು ಹೇಗಿರ್ತಾನೆ ಅಂತ ಕೇಳಿದ್ರೆ ಗುಣಭಾಗ್ಯ ನಿಧಿ. ಇಡೀ ಸದ್ಗುಣಗಳು ಅಂತಂದ್ರೆ ಏನು? ಎಲ್ಲಿ ಹುಡುಕುವುದನ್ನು? ಅದನ್ನು ಇಂತಹ ಸಂದರ್ಭದಲ್ಲಿ ಸೇರಿದಂತಹ ದಂಪತಿಗಳಲ್ಲಿ ಹುಟ್ಟುವಂತಹ ಮಗುವಿನಲ್ಲಿ ನಾವು ಕಾಣಬೇಕಂತೆ. ಒಬ್ಬ ಗುಣನಿಧಿಯಾಗಿ, ಒಬ್ಬ ಭಾಗ್ಯನಿಧಿಯಾಗಿ ಹುಡ್ತಾನೆ, ಧಾರ್ಮಿಕನಾಗ್ತಾನೆ. ಅಂಥದ್ದು ಆ 14ನೇ ರಾತ್ರಿ ಅನ್ನುವಂಥದ್ದು ಉಂಟಲ್ಲ, ಸೇರುವಂತಹ ರಾತ್ರಿ, ಅದಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಪುಣ್ಯ ಮಾಡಿರಬೇಕು ಅಂತ. ಆ 14ನೇ ರಾತ್ರಿ ಋತುಮತಿಯಾಗಿ 14ನೇ ಸ್ನಾನಾದಿಗಳನ್ನು ಮಾಡಿ 5, 6, 7 ಇದೆಲ್ಲ ಕಳೆದು 14ನೇ ರಾತ್ರಿ ಸಿಗಬೇಕು ಅಂತಾದ್ರೆ ಕೇವಲ ಪ್ರಾಕೃತವಾದಂತಹ ಜೀವಿಗಳಿಗೆ ಅದೆಲ್ಲ ಸಿಗುವುದಿಲ್ಲ ಅಂತ. ಪುಣ್ಯವಂತರಿಗೆ ಮಾತ್ರ ಸಿಗ್ತದೆ, ಲಭ್ಯೇತ. ಆಮೇಲೆ ಆ ಗರ್ಭಾಧಾನ ಏನು, ನಿಷೇಕ ಆದ ನಂತರ ಯಾವ ಯಾವ ರೀತಿಯಲ್ಲಿ ಅವಳಿರಬೇಕು ಅನ್ನುವುದನ್ನು ಹೇಳ್ತಾರೆ. ಯಾಕೆ ಕೇಳಿದರೆ ಅದು ಅತ್ಯಂತ ಪುಣ್ಯವಾದಂತಹ ಒಂದು ಕಾಲ. ಆ ಕಾಲದಲ್ಲಿ ಹೇಗೆ ಸಾಯುವಾಗ ಅಂತಕಾಲೇಚ ಮಾಮೇವ ಮುಕ್ತ ಕಲೇವರಂ, ಕೊನೆಯ ಕಾಲಕ್ಕೆ ದೇಹ ಪ್ರಾಣ ಹೋಗುವ ಕಾಲಕ್ಕೆ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೆ ಅವರು ನನ್ನನ್ನೇ ಸೇರ್ತಾರೆ ಅಂತ ಏನು ಹೇಳಿದೆಯೋ ಅದೇ ರೀತಿಯಲ್ಲಿ ಈ ದಂಪತಿಗಳು ಸೇರುವ ಕಾಲಕ್ಕೂ ಯಾವ ಭಾವದಲ್ಲಿ ಸೇರ್ತಾರೆ ಆ ಭಾವವೇ ಅಲ್ಲಿ ಪರಿಣಾಮದಲ್ಲಿ ಸಿಗುವುದು. ಕೃಷ್ಣನನ್ನು ಸ್ಮರಣೆ ಮಾಡಿಕೊಂಡು
ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಆ ಒಂದು ದಿವ್ಯವಾದಂತಹ ಒಂದು ಮುದ್ದಾದಂತಹ ಕೃಷ್ಣ ಸ್ವರೂಪವನ್ನು ಧ್ಯಾನಿಸಿಕೊಂಡು ದಂಪತಿಗಳು ಪರಸ್ಪರ ಸಮಾಗಮವನ್ನು ಮಾಡಿದರೆ ಕೃಷ್ಣನೇ ಹುಟ್ಟಬೇಕು. ಕೌರವ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ವಿವಾಹ ಪ್ರಯೋಗದಲ್ಲಿ ಧರ್ಮ ಪ್ರಜಾ ಸಂಪತ್ತು ಅಂತ ಹೇಳಿ, ಅದು ಧರ್ಮ ಪ್ರಜಾ ಸಂಪತ್ತು. ನಿಷೇಕ ಸಮಯ ಯಾದ್ರ ನರಚಿತ್ತ ವಿಕಲ್ಪನ, ಆ ನಿಷೇಕ ಸಮಯ ಸೇರುವಂತಹ ಸಮಯದಲ್ಲಿ ಯಾವ ನಮ್ಮ ಚಿತ್ತ ಕಲ್ಪನೆ ಇರ್ತದೆ, ಯಾವ ಆಲೋಚನೆಯನ್ನು ನಾವು ಮಾಡ್ತೇವೆ, ತಾದೃಕ್ ಸ್ವಭಾವ ಸಂಭೂತಿ ಜಂತು ವಿಶತಿ ಕುಕ್ಷಿಕ, ಅದೇ ಅವನ ಆ ಗಂಡನ ಚಿತ್ತ, ಹೆಂಡತಿಯ ಚಿತ್ತ, ಆ ಚಿತ್ತಕ್ಕೆ ಸರಿಯಾಗಿ ಒಂದು ಜೀವ ಬಂದು ಸೇರ್ತದೆ ಅಂತ ಹೊಟ್ಟೆ ಒಳಗಡೆ. ಹಾಗಾಗಿ ಚೈತನ್ಯಂ ಬೀಜಭೂತಂ ಹಿ ನಿತ್ಯಂ ಶುಕ್ರೇಪ್ಯವಸ್ಥಿತ, ಸಮಗ್ರ ಬ್ರಹ್ಮಾಂಡದ ಚೈತನ್ಯ ಅಂತ ನಾವು ಯಾವುದನ್ನು ಕರಿತೇವೆ, ಯಾವನ ಸಂಕಲ್ಪವಿಲ್ಲದೆ ಪ್ರಪಂಚದ ಯಾವ ಆಗುಹೋಗುಗಳು ಕೂಡ ಸಾಗುವುದಿಲ್ಲವೋ ಅಂತಹ ಚೈತನ್ಯವೇ ಗಂಡನ ಶುಕ್ರದಲ್ಲಿ ನಿರಂತರವಾಗಿ ನೆಲೆಯಾಗಿರ್ತದಂತೆ, ಬೀಜಭೂತವಾಗಿರ್ತದೆ ಅಂತ. ಹಾಗಾಗಿ ಯಾವ ಸಂಕಲ್ಪವನ್ನು ಆ ನಿಷೇಕ ಸಮಯದಲ್ಲಿ, ಗರ್ಭಾಧಾನ ಸಮಯದಲ್ಲಿ ಯಾವ ಸಂಕಲ್ಪವನ್ನು ಇಟ್ಟಿರ್ತಾರೆ ಗಂಡ ಹೆಂಡತಿ, ಯಾವ ಚಿತ್ತದಲ್ಲಿ, ಯಾವ ಚಿತ್ತ ಚಿಂತನೆಯಲ್ಲಿರ್ತಾರೆ, ಅವರ ಮನಸ್ಸು ಯಾವ ಹಂತದಲ್ಲಿರ್ತದೆ. ಮತ್ತು ಶುಕ್ರ ತೇಜಸ್ಸು, ವೀರ್ಯ, ಹೆಂಡತಿಯ ಶರೀರದಲ್ಲಿರುವಂತಹ ಶೋಣಿತ, ಶುಕ್ರ ಶೋಣಿತ, ಇವರ ಸಂಕಲ್ಪ, ಇವರ ಚಿತ್ತವೃತ್ತಿ, ಇದು ನಾಲ್ಕು ಕೂಡ ಒಂದಾಗ್ತದೆ. ಈ ಒಂದಾದ ಕಾಲದಲ್ಲಿ ಅದು ಮತ್ತೆ ದ್ರಾವಮವಾಪ್ನೋತಿ, ಮೊನ್ನೆ ಹೇಳಿದ ಗರ್ಭೋತ್ಪತ್ತಿಯ ಸಂದರ್ಭ, ದ್ರಾವಮವಾಪ್ನೋತಿ ಯೋಷಿತ್ ಗರ್ಭಾಶಯೇ ನರಃ ಶುಕ್ರ ಶೋಣಿತ ಸಂಯೋಗಾತ್ ಪಿಂಡೋತ್ಪತ್ತಿ ಪ್ರಜಾಯತೆ. ಏಕರಣ ಮಾಡಿದ್ರೆ ಸಂಸ್ಕೃತ ಗೊತ್ತಾಗ್ತದಲ್ಲ, ಪಿಂಡೋತ್ಪತ್ತಿ ಆಗ್ತದೆ. ಆವಾಗ ಪರಮಾನಂದದ ಪುತ್ರ, ಜೀವನ ಇಡೀ ಆನಂದದಿಂದ, ಎಷ್ಟು ದಿನ ಆನಂದದಿಂದ ಇರ್ತಾನೆ ಅಪ್ಪ, ಎಷ್ಟು ದಿನ ಆನಂದದಿಂದ ಇರ್ತಾಳೆ ಅಮ್ಮ, ಆ ಆನಂದಕ್ಕೆ ಇವಳಲ್ಲಿ ಹುಟ್ಟುವ ಮಗು ಕಾರಣವಾಗ್ತದೆ. ಪರಮಾನಂದದ ಪುತ್ರ ಭವೇತ್ ಗರ್ಭಗತಃ ಕೃತಿ, ಆ ಕಾಲಕ್ಕೆ ಹುಟ್ಟುವಂತಹ ಮಗು ಇಡೀ ಮನೆಗೆ ಬೆಳಕಾಗ್ತದೆ ಅಂತ. ಹಾಗಾಗಿ ಕುಲದೀಪ ಅಂತ ಕರೆದು, ಕುಲದೀಪ ಕುಲವನ್ನು ವೃದ್ಧಿ ಮಾಡುವಂತಹ, ಯಾವ ರೀತಿಯಲ್ಲಿ ವೃದ್ಧಿ, ನಿರಂತರವಾಗಿ ನಂದದೇ ಇರುವಂತಹ ಕುಲವಾಗಿ ಪರಿಣಾಮವನ್ನು ಉಂಟು ಮಾಡ್ತಾನೆ ಆ ಮಗು. ಆವಾಗ ಗ್ರಹ ಸ್ಥಿತಿಗಳೆಲ್ಲ ಅತ್ಯುಚ್ಚವಾಗಿರ್ತದೆ. ರಾಮನನ್ನು ನಾವು ನೋಡ್ತೇವೆ ರಾಮಾಯಣದಲ್ಲಿ, ಉಚ್ಚಸ್ಥೆ ಗ್ರಹ ಪಂಚಕೆ, ಏನು ಎಲ್ಲ ಗ್ರಹಗಳು ಆ ಜೀವಾತ್ಮನಿಗೆ ಬೇಕಾದ ರೀತಿಯಲ್ಲಿ ಬಂದು ಸೇರಿದೆ, ಲೋಕಕ್ಕೆ ಆರಾಮವನ್ನು ಕೊಟ್ಟ ಕೌಸಲ್ಯ ಗರ್ಭದಲ್ಲಿ ಬಂದಂತಹ ರಾಮಚಂದ್ರ, ಕಾಯುತ್ತಾ ಇರುವ ಋಷಿಮುನಿಗಳ ಕಾಯದ ಕಾಯುವಿಕೆಗೆ ತಂಪನ್ನು ಕೊಟ್ಟ. ಅದೇ ರೀತಿಯಲ್ಲಿ ಈ ಒಂದು ಏನು ಸಮಾಗಮ, ಸತಿಪತಿಯರ ಸಮಾಗಮದಲ್ಲಿ, ಈ ಭಾವದಲ್ಲಿ ಆದ ಸಮಾಗಮದಿಂದ ಹುಟ್ಟುವವನು ರಾಮನಾಗ್ತಾನೆ ಅಂತ ನಾವು ಆಗಾಗ ಹೇಳ್ತಾ ಇರ್ತೇವೆ. ರಾಮನಾಗಬೇಕು ಮಗು, ಭರತನಾಗಬೇಕು ಮಗು, ಧ್ರುವನಾಗಬೇಕು, ನಚಿಕೇತನಾಗಬೇಕು, ಕುಲಕ್ಕೊಂದು ಹೆಸರನ್ನು ತರಬೇಕು, ಬಂದ ಹೆಸರನ್ನು ಉಳಿಸಬೇಕು, ಹೆಸರನ್ನು ಹೇಳಿಸುವುದಲ್ಲ. ಅಂತಹ ಮಗು ವಿದ್ಯಾ ವಿನಯ ಸಂಪನ್ನ ವರ್ಧತೆ ಪಿತೃವೇಶ್ಮನಿ ಸತಾಂ ಸಂಗೇನ ಸಭವೇತ್ ಸರ್ವಾಗಮಂಶ. ಸಕಲ ವಿದ್ಯೆಗಳನ್ನು ಕಲಿತು ಜ್ಞಾನಿಯಾಗ್ತಾನೆ ಈ ಭಾವದಲ್ಲಿ. ಹಾಗಾಗಿ
ಆ ನಿಷೇಕ, ಆ ಗರ್ಭಾಧಾನ ಹೇಳೋದು ಅದು ಅದು ಒಂದು ಸಂಸ್ಕಾರ. ಅದು ಒಂದು ಸಂಸ್ಕಾರ. ಆ ಗರ್ಭವನ್ನು ಗರ್ಭದಲ್ಲಿ ಇಡುವುದು ಯಾವುದನ್ನು? ಚೈತನ್ಯವನ್ನು. ಈಗ ಹೇಳಿದ ಪ್ರಕಾರ ಬೀಜಭೂತವಾದ ಚೈತನ್ಯವನ್ನು ಸ್ತ್ರೀ ಗರ್ಭದಲ್ಲಿ ನ್ಯಾಸ ಮಾಡು. ಯಾಕೆ? ಪ್ರಪಂಚದ ವಿಲಾಸವಾಗಬೇಕು, ಅದು ವಿಸ್ತಾರ ಆಗಬೇಕು ಅಂತ ಆಗುವಾಗ ಅಲ್ಲಿ ಮಾಯೆಯ ಸಹಕಾರ ಬೇಕು ಅನ್ನುವುದನ್ನು ಭಗವಂತ ಸೃಷ್ಟಿ ಮಾಡುವಾಗಲೇ ಪ್ರಪಂಚಕ್ಕೆ ತೋರಿಸಿಕೊಟ್ಟ. ಆ ಹಿನ್ನೆಲೆಯಲ್ಲಿ ದಿವ್ಯಾಂಗನಾದಿ ಭೋಕ್ತ ಸ್ಯಾತ್ ತಾರುಣ್ಯೇ ದಾನವಾನ್. ಏನವ ಹೇಗೆ ಬೆಳಿತಾನೆ ಅವ? ದಿವ್ಯಾಂಗನಾದಿ ಭೋಕ್ತ ಸ್ಯಾತ್ ತಾರುಣ್ಯೇ ದಾನವಾಂತ. ತಾರುಣ್ಯದಲ್ಲಿ ಅತ್ಯಂತ ಮಹಾದಾನಿಯಾಗಿ ಕರ್ಣನ ಹಾಗೆ ಬೆಳಿತಾನೆ ಅಂತ. ಸತಾಂ ಸಂಘೇನ, ಅಂಥವರಿಗೆ ಸಜ್ಜನರ ಸಂಘ ಸಿಗ್ತದೆ. ದೈವಾನುಗ್ರಹ ಇಲ್ಲದೆ ಸಿಗುವುದಿಲ್ಲ ಸಜ್ಜನರ ಸಂಘ. ಹಾಗೆ ಸರ್ವಾಗಮ ವಿಶಾರದ, ಎಲ್ಲ ಶಾಸ್ತ್ರಗಳನ್ನು ಅರ್ಥ ಸಮೇತವಾಗಿ ಕಲಿತಿರ್ತಾನೆ. ಆ ಮನೆಗೂ ಕೂಡ ನಾನಾ ಪ್ರಕಾರದ ಸಂಪತ್ತು ವರ್ಧನೆಯಾಗ್ತದೆ. ತತಶ್ಚ ಯತತೆ, ಅದೇ ಆ ಮಗ ಪೂರ್ವಕೃತವಾದಂತಹ ಪುಣ್ಯ ವಿಶೇಷದಿಂದ, ತಪಸ್ಸಿನ ವಿಶೇಷದಿಂದ ನಿತ್ಯ ಆತ್ಮಾನಾತ್ಮ ವಿಚಾರಣೆ ಮಾಡಿ ಭಗವಚ್ಚಿಂತನೆಯನ್ನು ಮಾಡ್ತಾನೆ ಮನಸ್ಸಿನಲ್ಲಿ. ನಮ್ಮ ಅನುಭವದಲ್ಲಿರ್ಬೋದು, ಅಂಥವರು ಕೆಲವರು ಇದ್ದಾರೆ, ಅಪರೂಪದಲ್ಲಿ ಒಂದೊಂದು ಎಲೆಮರೆಯ ಕಾಯಿಯಾಗೆ ಈ ರೀತಿಯ ಸ್ವಭಾವದವರು. ನಿರಂತರ ಆತ್ಮಚಿಂತನೆ, ನಿರಂತರ ಏಕಾಂಗಿಯಾಗಿಯೇ ಇರುವುದಕ್ಕೆ ಬಯಸಿ ತನ್ನೊಳಗಡೆ ತಾನು ಆಗಾಗ ಚಿಂತನೆ ಮಾಡ್ತಾ ಯಾವುದೇ ಏರುಪೇರುಗಳನ್ನು ಅತ್ಯಂತವಾಗಿ ಸ್ವೀಕಾರ ಮಾಡದೆ ಎಲ್ಲವನ್ನು ಸಮಾನ ಭಾವದಲ್ಲಿ ಸ್ವೀಕರಿಸಿ ದುಃಖವನ್ನು, ಸುಖವನ್ನು, ಸಂತೋಷವನ್ನು, ಉಷ್ಣವನ್ನು, ಶೀತವನ್ನು ಎಲ್ಲವನ್ನು ಕೂಡ ಸಮಭಾವದಲ್ಲಿ ಸ್ವೀಕಾರ ಮಾಡಿ ಮುಂದೆ ಸಾಗುವವನು ಆ ರೀತಿಯಾಗಿರ್ತಾನೆ. ಅದಕ್ಕೋಸ್ಕರ ಅಂತಹ ಒಂದು ಜನ್ಮವನ್ನು ನಾವು ಬಯಸಬೇಕು, ಅಂತಹ ಒಂದು ಭಾವದಲ್ಲಿ ನಾವು ಸಾಗಬೇಕು. ಆವಾಗ ಜನ್ಮಾಂತ್ಯದಲ್ಲಿ, ದೇಹಾಂತ್ಯದಲ್ಲಿ ಉತ್ತಮ ಗತಿ ಪ್ರಾಪ್ತಿಯಾಗ್ತದೆ ಅನ್ನುವುದನ್ನು ಅವರು ಅತ್ಯಂತ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಶರೀರದ ಚಿಂತನೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ನಾವು ಯಾವ ಭಾವ, ಕೇವಲ ಇದು ಚರ್ಮ ಸಂಬಂಧವಾಗಿ ರಕ್ತಮಜ್ಜ ಮಾಂಸಾದಿಗಳಿಂದ ಯುಕ್ತವಾದಂತಹ ದೇಹ ಅನ್ನುವುದನ್ನು ಒಂದೆಡೆಯಲ್ಲಿ ನಿಶ್ಚಯಿಸಬೇಕು. ಆಮೇಲೆ ಈ ದೇಹಕ್ಕೆ ವಿಶೇಷ ಅರ್ಥವನ್ನು ಕಲ್ಪನೆ ಮಾಡಿ ಇದು ಸಾಧನೆಗೆ ಅಭಿಮುಖವನ್ನಾಗಿಸುವ ಹಾಗೆ ನಾವು ಆ ದೇಹದಲ್ಲಿ ಒಂದೊಂದು ಅಂಗದಲ್ಲಿ ಒಂದೊಂದು ಚಿಂತನೆಯನ್ನು ನಡೆಸಬೇಕು. ಬ್ರಹ್ಮಚಿಂತನೆ, ಭಗವಚ್ಚಿಂತನೆ. ಆ ಶರೀರದ ಪ್ರತಿಯೊಂದು ಅಂಗಾಂಗಗಳು ಕೂಡ ಅದು ಭಗವನ್ಮುಖಿ ಕೃತವಾಗಬೇಕು. ನಾವು ಪವಿತ್ರ ಅಪವಿತ್ರ ಪವಿತ್ರವ ಸರ್ವಾವಸ್ಥಾ, ಈ ಸರ್ವಾವಸ್ಥೆಗೆ ನಾವು ಹೋಗಬಾರದು ಅಂತ. ಭಗವಂತನಿಂದ ವಿಮುಖವಾಗುವಂತಹ ಒಂದು ಸ್ಥಿತಿಗೆ ಸರ್ವಾವಸ್ಥೆ ಅಂತ ಹೆಸರು. ಆ ಸರ್ವಾವಸ್ಥೆಗೆ ಹೋಗಬಾರದು. ಇಡೀ ಈ ಹೊರಗಿನ ಬಾಹ್ಯವಾದ ದೇಹ ಬೇರೆ, ಒಳಗಿರುವ ಚೈತನ್ಯ ಬೇರೆ. ಆದರೆ ಈ ಬಾಹ್ಯವಾದಂತಹ ಯಾವ ಇಂದ್ರಿಯಗಳಿಂದ ಕೂಡಿದಂತಹ ದೇಹ ಉಂಟು, ಈ ದೇಹ ಅದು ಭಗವಂತನಿಗೆ ಸಮರ್ಪಣೆಯಾಗುವ ಹಿನ್ನೆಲೆಯಲ್ಲಿ ಇದನ್ನು ಶುದ್ಧೀಕರಿಸಬೇಕು. ಒಂದು ಹೂವನ್ನು ನಾವು ದೇವರಿಗೆ ಅರ್ಚನೆ ಮಾಡಬೇಕಿದ್ರೆ ಹೇಗೆ ಅದರಲ್ಲಿ ಯಾವುದೇ ರೀತಿಯ ಕಶ್ಮಲಗಳಿರಬಾರದು, ಅದರಲ್ಲಿ ಕ್ರಿಮಿಕೀಟಗಳಿಂದ ಅದು ಖಂಡಿತವಾಗಬಾರದು. ಈ ಭಾವದಲ್ಲಿ ನಾವು ಶುಭ್ರವಾದಂತಹ ಶುಚಿಯಾದಂತಹ ಹೂವನ್ನು ನಾವು ಹೇಗೆ ನೋಡಿ ಸಿದ್ಧಗೊಳಿಸಿ ಅರ್ಚನೆ ಮಾಡ್ತೇವೆ, ಒಂದು ನೀರನ್ನಾದರೂ, ಒಂದು ಅಕ್ಷತೆಯನ್ನಾದರೂ, ಒಂದು ನೈವೇದ್ಯವನ್ನಾದರೂ ನಾವು ಎಷ್ಟು ಶುಚಿಯಾಗಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಯಾಕೆ ಹೇಳಿದ್ರೆ ಆ ಹಾಗಾಗಿ ಅವನಿಗೆ ಸಮರ್ಪಣೆ ಮಾಡುವಂಥದ್ದು ಯಾವತ್ತೂ ಶುಚಿಯಾಗಿರಬೇಕು. ಈ ದೇಹವೂ ಕೂಡ ಅವನಿಂದಲೇ ಬಂದದ್ದು, ಶುಭ್ರವಾಗಿಯೇ ಬಂದಿದೆ, ಮತ್ತೆ ಅದು ಶುಭ್ರವಾಗಿಯೇ ಸಾಗಬೇಕು, ಶುಭ್ರವಾಗಿಯೇ ಸಮರ್ಪಿತವಾಗಬೇಕು. ಆ ಹಿನ್ನೆಲೆಯಲ್ಲಿ ದೇಹವನ್ನು ಶುಭ್ರಗೊಳಿಸುವಂತಹ ಪ್ರಕ್ರಿಯೆಯನ್ನು ಈ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಅತ್ಯಂತ ತಾಂತ್ರಿಕವಾದಂತಹ ಚಿಂತನೆಗಳು ಇದು. ಇದನ್ನು ನಾವು ಗುರೂಪದೇಶದಿಂದ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಭಾವವನ್ನು, ಇದು ಕೇವಲ ಶುದ್ಧವಾದಂತಹ ಯೌಗಿಕವಾದ ಪ್ರಕ್ರಿಯೆ, ಯೋಗ ಸಂಬದ್ಧವಾದ ಪ್ರಕ್ರಿಯೆ. ನಮ್ಮ ದೇಹದಲ್ಲಿ ಒಂದೊಂದು ಭಾವವನ್ನು ನಾವು ಕಾಣುವಂಥದ್ದು.
ನರಗಳಲ್ಲಿ ಯಾವ ಭಾವ, ರಕ್ತದಲ್ಲಿ ಯಾವ ಭಾವ, ಮೇಧಸ್ಸಿನಲ್ಲಿ, ಶರೀರದ ಒಂದೊಂದು ಹೊರಗಿನ ಕರ್ಮೇಂದ್ರಿಯಗಳಲ್ಲಿ, ಒಳಗಿನ ಜ್ಞಾನೇಂದ್ರಿಯಗಳಲ್ಲಿ ನಾವು ಯಾವ ಚಿಂತನೆಯನ್ನು ನಡೆಸಬೇಕು, ಆ ಚಿಂತನೆಗೆ ಪ್ರಕಾರವಾಗಿ ಅದು ಭಗವಂತನನ್ನು ಸೇರುವ ಹಾಗೆ ಮಾಡುವುದು ಹೇಗೆ. ಯಾಕೆ ಆ ಪುಣ್ಯ ವಿಶೇಷದಿಂದಾಗಿ ಮನುಷ್ಯ ಜನ್ಮ ಬಂದಿದೆ, ಯಮಲೋಕದಿಂದ ಬಂದು ಪುಣ್ಯಗಳನ್ನು ಅನುಭವಿಸಿ ಅಲ್ಲಿಂದ ಬಂದು ಈ ಜನ್ಮ ಪ್ರಾಪ್ತಿಯಾಗಿದೆ ಅಂತ ಆಗುವಾಗ ಈ ಜನ್ಮವನ್ನು ನಾವು ಹಾಗೆ ಸಾಗಿಸಬೇಕು, ಹಾಗೆ ಬಂದವರು ಹೀಗೆ ಹೋಗ್ತಾರೆ ಅನ್ನುವ ಸಂಗತಿಯನ್ನು ಇಲ್ಲಿ ಹೇಳುವಂಥದ್ದು. ಅವರು ಹಾಗೆ ಮುಂದೆ ಸಾಕ್ತಾರೆ, ಸುಮ್ಮನೆ ಹೀಗೆ ಏನು ಲೌಲ್ಯೇ ಸ್ಥಿತ ಅಂತ ಅವರು ಮಾಡುವುದಿಲ್ಲ, ಕೇವಲ ಲೌಕಿಕವಾದ ಚಿಂತನೆಯನ್ನೇ ಮಾಡುವುದಿಲ್ಲ. ಅದಕ್ಕೋಸ್ಕರ ಆ ಭಾವದಲ್ಲಿ ಸಾಗಬೇಕು ಅನ್ನುವಂತಹ ಒಂದಷ್ಟು ಯೌಗಿಕ ಪ್ರಕ್ರಿಯೆಯನ್ನು ಅವರು ಹೇಳ್ತಾರೆ. ಬಹಳ ಅದ್ಭುತವಾದ ಪ್ರಕ್ರಿಯೆ ಇದು. ಅದನ್ನು ಷಟ್ಚಕ್ರದ ಚಿಂತನೆಯನ್ನೆಲ್ಲ ಮಾಡ್ತಾರೆ ಅವರು. ಮೂಲಾಧಾರದಿಂದ ಪ್ರಾರಂಭಿಸಿ ಶರೀರದ ಒಂದೊಂದು ಭಾಗದಲ್ಲಿ ಚಕ್ರದ ಚಿಂತನೆ, ಆ ಚಕ್ರದ ಚಿಂತನೆಯಲ್ಲಿ ಏರುವುದು ಹೇಗೆ ಅಂತ. ಇದು ಅತ್ಯಂತ ಶುದ್ಧವಾದ ಯೋಗ ಪ್ರಕ್ರಿಯೆ ಇದು. ಆ ಯೋಗದಲ್ಲಿ ಅದರಲ್ಲಿಯೂ ಕೂಡ ಹಠಯೋಗ ಅಂತ ಹೇಳುವಂತಹ ಒಂದು ಪ್ರಕಾರ ಏನುಂಟು, ಆ ಹಠಯೋಗದ ಪ್ರಕಾರವಾಗಿ ಸಾಗುವಾಗ ಇದನ್ನೆಲ್ಲ ಗುರುಪದೇಶದ ಪ್ರಕಾರವಾಗಿ ಪಡ್ಕೊಳ್ಬೇಕು ಅಂತ ಆ ರೀತಿಯ. ಹಾಗಾಗಿ ಗರುಡ ಪುರಾಣ ಅನ್ನೋದು ಇದು ಸಂಗತಿಗಳುಂಟು ಅಂತ, ಹಾಗಾಗಿ ಅಸ್ಪೃಶ್ಯ ಅಲ್ಲ. ಈ ನನ್ನ ಜೀವನಕ್ಕೆ ಬೇಕಾದ, ನನ್ನ ಜೀವನದ ಉತ್ತಮೀಕರಣಕ್ಕೆ ಬೇಕಾದ ಅನೇಕ ಸಂಗತಿಗಳು ಇದರಲ್ಲಿವೆ. ಅದಕ್ಕೋಸ್ಕರ ಇದನ್ನು ನಿತ್ಯ ಪಠನ ಮಾಡಬೇಕು ಅಂತ. ಹಾಗೆ ಏವಂ ಆಚರಣಂ ತಾರ್ಕ್ಷ್ಯ, ಹೇಗೆ ಆಚರಣೆ ಮಾಡಬೇಕು ಅಂತ ಹೀಗೆ ಈ ಕ್ರಮದಲ್ಲಿ ಆಚರಣೆ ಮಾಡಬೇಕು ಅಂತ ಆದರೆ ಗರುಡ ಪುರಾಣವನ್ನು ನೋಡ್ಬೇಕಲ್ಲ, ಇನ್ಯಾವುದೋ ಗ್ರಂಥಗಳನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತ ಈಗ ಗೊತ್ತಾಯ್ತಲ್ಲ ಇದರಲ್ಲಿ ಉಂಟು ಅಂತ. ಹಾಗಾಗಿ ಇನ್ನಾದರೂ ನಾವು ಇದನ್ನು ಒಪ್ಪಿಕೊಳ್ಳೋಣ. ಏವಂ ಆಚರಣಂ ತಾರ್ಕ್ಷ್ಯ, ಹೀಗೆ ಮಾಡಬೇಕು. ಸುಕೃತಿಯಾದ ನರಹ ಸಂಯೋಗೇನ ಚ ಮದ್ಭಕ್ತಿಯ, ಮತ್ತೆ ನನ್ನ ಮೇಲಿನ ಭಕ್ತಿಯಿಂದ ಅವ ಮೋಕ್ಷಯ್ಯಾತಿ ಸನಾತನಂ, ನನ್ನ ಕುರಿತಾದ ಭಕ್ತಿ ಅನನ್ಯ ಶರಣನಾಗಿ ಅನನ್ಯಾಶ್ಚಿಂತೆಯಂತಹ ಮಾಂ, ಆ ಅನನ್ಯತೆ ಅನನ್ಯ ಶರಣತೆ ಬರಬೇಕು. ಅದು ಬರಬೇಕು ಅಂತಾದರೆ ಈ ದೇಹದ ಕುರಿತಾಗಿ ಇಲ್ಲಿ ಹೇಳಿದಂತಹ ತಾಂತ್ರಿಕವಾದ ಯೌಗಿಕವಾದಂತಹ ಪ್ರಕ್ರಿಯೆಯ ಮೂಲಕವಾಗಿ ದೇಹವನ್ನು ಸಿದ್ಧಗೊಳಿಸಬೇಕು ಅಂತ. ತದನಂತರ ಅಲ್ಲಿಂದ ಮುಂದಿನ ಹಂತ ಏನು? ಕಟ್ಟನ್ನು ಬಿಡಿಸುವುದಲ್ಲ. ಆ ಕಟ್ಟನ್ನು ಬಿಡಿಸುವುದು ಅಂದರೆ ಏನು? ಬಿಡುಗಡೆ. ಧರ್ಮ ಅರ್ಥ ಕಾಮ ಈ ಮೂರನ್ನು ದಾಟಿ ನಾಲ್ಕನೆಯದ್ದು ಮೋಕ್ಷ. ಈ ತ್ರಿವರ್ಗವನ್ನು ದಾಟಿ ನಾಲ್ಕನೆಯದ್ದಾದಂತಹ ಮನೋಮೋಕ್ಷೆ ನಿವೇಶಯೇ. ಕೊನೆಗೆ ಏನು ಟೆನ್ಷನ್ ಮಾಡ್ಕೊಂಡಿರುವುದಲ್ಲ, ಮನಸ್ಸನ್ನು ಅಲ್ಲಿ ಸೇರಿಸಬೇಕು. ಇನ್ನು ನಾನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿಕೊಂಡು ಬಿಡುಗಡೆಯತ್ತ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲದರಲ್ಲಿಯೂ ಕೂಡ ಮತ್ತೆ ನನ್ನನ್ನು ಸ್ವಯಂ ಜ್ಯೋತಿ ಅನಾದ್ಯಂತ ನಿರ್ವಿಕಾರ ನಿಷ್ಕಲನಾದಂತಹ ನಿರ್ಗುಣನಾದಂತಹ ನನ್ನನ್ನು ಮತ್ತೆ ಧ್ಯಾನಿಸಬೇಕು. ಅದೇ ರೀತಿಯಲ್ಲಿ ಆ ಕೊನೆಯ ಕಾಲದಲ್ಲಿ ಅವನಿಗೆ ಮುಕ್ತಿಯನ್ನ ಕೊಟ್ಟೇನೆ ಅಂತ. ಹೀಗಾಗಿ 84 ಲಕ್ಷ ಜೀವರಾಶಿಗಳು ಅಂತ ನಾವು ಹೇಳ್ತೇವೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಅಪರೂಪದಲ್ಲಿ ಇಂತಹ ಸಂಗತಿಗಳು ಘಟಿಸುವುದು ಪ್ರಪಂಚದಲ್ಲಿ. ಎಲ್ಲೋ ಒಂದು ಬೆಳವಣಿಗೆಯಲ್ಲಿ ಕಣ್ಣು ಮುಟ್ಟದಾಗೆ ಅಂತ ಹೇಳ್ತೇವಲ್ಲ ನಾವು, ಅಪರೂಪದಲ್ಲಿ. ಹಾಗಾಗಿ ಕಲಿಯುಗದಲ್ಲಿಯೂ ಅಂಥದ್ದು ಆಗ್ತದೆ. ಅದು ಅಪರೂಪ ಅಲ್ಲ, ಅದು ಅಪೂರ್ವವಾದರೂ ಕೂಡ ಅಪರೂಪ. ನಮ್ಮದೆಲ್ಲ ಅಪರೂಪ, ಅದು ನಿಜವಾಗಿ ಅಪೂರ್ವ. ಗೊತ್ತಾಯ್ತಾ? ಹಾಗಾಗಿ ಅಂತಹ ಒಂದು ಅಪೂರ್ವವಾದ ಸಿದ್ಧಿಯನ್ನು ಪ್ರತಿಯೊಬ್ಬನು ಮಾಡಬೇಕು ಅನ್ನುವುದೇ ಪುರಾಣಗಳ ಸಂದೇಶ, ಮಾರ್ಗದರ್ಶನ. ಕದಾಚಿಲ್ಲಭತೆ ಜಂತು, ಒಂದು ವೇಳೆ ನಮಗೆ ಏನೋ ಈ ಒಂದು ಮನುಷ್ಯ ಜನ್ಮ ಯಾರಿಗೂ ಸಿಕ್ಕದ್ದು ಸಿಕ್ಕಿದೆ ಅಂತ ಆಗುವಾಗ, ಕದಾಚಿಲ್ಲಭತೆ ಜಂತು ಮಾನುಷ್ಯಂ, ಪುಣ್ಯ ಸಂಚಯದಿಂದ ನಮಗಿದು ಸಿಕ್ಕಿದೆ ಈ ಮನುಷ್ಯ ಜನ್ಮ. ಇದುವೇ ಸೋಪಾನ ಏರುವುದಕ್ಕೆ ಮೋಕ್ಷದ ಕಡೆಗೆ. ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ. ಮನುಷ್ಯ ಜನ್ಮ ಅಲ್ಲದೆ ಒಂದು ನಾಯಿಗ ಒಂದು ಬೆಕ್ಕಿಗೋ ಬಿಡುಗಡೆಗೆ ಅವಕಾಶ ಇಲ್ಲವೇ ಇಲ್ಲಲ್ಲ. ಅದು ಮತ್ತೆ ಇನ್ನೊಂದಕ್ಕೆ ಯಾವುದಕ್ಕೂ ಅಂಟಿಕೊಳ್ಳಬೇಕಾಗ್ತದೆ. ಮನುಷ್ಯ ಹಾಗಲ್ಲ, ಅಂಟಿಕೊಂಡದ್ದನ್ನು ಬಿಡಿಸುವುದಕ್ಕೆ ಒಂದು ಜನ್ಮ, ಅದು ಸೋಪಾನ, ಅದಕ್ಕೆ ಸಾಧನ. ಅದನ್ನು ಬಿಟ್ಟು ಕೇವಲವಾಗಿ ಬಾಹ್ಯವಾದ ಚಿಂತನೆಗಳಲ್ಲಿಯೇ ತೊಡಗಿದ್ರೆ
ಅವನಷ್ಟು ಪಾಪಿಷ್ಠ ಇನ್ನೊಬ್ಬ ಇಲ್ಲ. ತಸ್ಮಾತ್ ಪಾಪತರೋತ್ರಕಃ. ಹಾಗಾಗಿ ಯಾರಿಗೂ ಸಿಗದೇ ಇರುವಂತಹ ಇಂದ್ರಿಯಗಳು, ಯಾರಿಗೂ ಇಲ್ಲದೇ ಇರುವಂತಹ ಶರೀರದ ರಚನೆ, ಇದೆಲ್ಲವೂ ಇದೆ ಅಂತ ಆಗುವಾಗ ಆ ಶರೀರದ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಬೇಕು. ಯಾಕೆ? ಅದು ಬಿಡುಗಡೆಗೆ ಸಾಧನವಾಗಿರಬೇಕು. ಅದು ಸಹಜವಾಗಿಯೇ ಬಿಡುವುದಕ್ಕಿಂತ ಮೊದಲೇ ನಾವು ಶರೀರವನ್ನು ಬೇಕಾಬಿಟ್ಟಿಯಾಗಿ ಬಿಡಬಾರದು. ಅದಕ್ಕೋಸ್ಕರ ತದ್ ಗೋಪಿತಂ ಸ್ಯಾತ್. ನೋಡಿ ಏನು ಸೂಚನೆ, ತದ್ ಗೋಪಿತಂ ಸ್ಯಾತ್ ಧರ್ಮಾರ್ಥಂ. ಈ ಶರೀರವನ್ನು ಧರ್ಮ ಸಾಧನೆಗೆ ಬೇಕಾಗಿ ಅಡಗಿಸಿಡಬೇಕಂತೆ. ದೇಹವನ್ನು ಅಡಗಿಸಿಡಬೇಕಂತೆ. ರಕ್ಷಣೆ ಮಾಡಬೇಕು ಅಂತ ಅರ್ಥ. ಅಡಗಿಸಿಡಬೇಕು ಅಂದರೆ ಅರ್ಥ ಏನು? ಎಲ್ಲಿ ಯಾವುದು ಹೇಗೆ ಇರಬೇಕು ಅಲ್ಲಿಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಅದರ ವಿನಿಯೋಗ, ಬಾಕಿದ್ದದ್ದೆಲ್ಲ ಮತ್ತೆ ಮತ್ತೆ ಒಳಗೊಳಗೆ ಚಿಂತನೆ ಮಾಡುವುದಕ್ಕೆ ಹೆಚ್ಚಿನ ಸಮಯ ಕೊಡಬೇಕು ಅಂತ. ಅವಾಗ ಯಾವುದೇ ಬಾಹ್ಯವಾದ ತಲೆಬಿಸಿ ಇಲ್ಲ, ಚಿಂತನೆ ಇಲ್ಲ, ಹಾಗೆ ನಡೀತದೆ. ಹಾಗಾಗಿ ತತ್ ಗೋಪಿತಂ ಸ್ಯಾತ್ ಧರ್ಮಾರ್ಥಂ ಧರ್ಮೋ ಜ್ಞಾನಾರ್ಥಮೇವ ಚ ಜ್ಞಾನಂತು ಧ್ಯಾನಯೋಗಾರ್ಥಂ ಅಚಿರಾತ್ ಪ್ರವಿಮುಚ್ಯತೆ. ಮುಕ್ತಿಗೆ ಇದುವೇ ಸಾಧನ. ಆದ ಕಾರಣ ಆತ್ಮೈವ ಯದಿ ನ ಆತ್ಮಾನಂ ಅಹಿತೇಭ್ಯೋ ನಿವಾರಯೇತ್. ನನಗೆ ಬಂದಂತಹ ಆಪತ್ತನ್ನು ನಾನೇ ನಿವಾರಿಸುವುದಕ್ಕೆ ಅಸಮರ್ಥನಾದರೆ ಇನ್ನೊಬ್ಬ ಎರಡನೇವ ಬರ್ತಾನ ನಿವಾರಣೆ ಮಾಡುವುದಕ್ಕೆ. ನನಗೆ ಬಂದ ಆಪತ್ತನ್ನು ಇರುವ ತಾನೆ. ಓನ್ಯೋ ಹಿತಕರ, ನನಗಿಂತ ಹಿತರು ಇನ್ನೊಬ್ಬರು ಯಾರು ನನಗೆ? ಓನ್ಯೋ ಹಿತಕರ ತಸ್ಮಾತ್ ಆತ್ಮಾನಂ ಧಾರಯಿಷ್ಯತಿ. ನನ್ನ ಉದ್ಧಾರಕ್ಕೆ ನಾನೇ ನನಗೆ ಬಂಧುವೇ ಹೊರತು ಇನ್ನೊಬ್ಬ ನನ್ನ ಉದ್ಧಾರವನ್ನು ಯಾವತ್ತೂ ಕೂಡ ಮಾಡಲಾರ. ನನ್ನ ಕುರಿತಾಗಿ ನಾನೇ ಚಿಂತನೆ ಮಾಡಬೇಕು. ನನ್ನನ್ನು ನಾನು ಏರಿಸಿಕೊಳ್ಳುವುದು ಹೇಗೆ ಅಂತ. ಇನ್ನೊಬ್ಬ ನನ್ನನ್ನು ಏರಿಸ್ತಾನೆ ಅಂತ ಆದರೆ ಅದು ನಾಳೆಗೆ ಬೀಳಿಸುವುದಕ್ಕೇ ಇರುವ ಬುದ್ಧಿವಂತಿಕೆ ಅಂತ ನಾನು ತಿಳ್ಕೊಳ್ಬೇಕು. ಹೊಗಳುವುದಪ್ಪ ಅದ್ಭುತ ಪ್ರವಚನ ಇದು, ನನಗೊಂದು ಬತ್ತಿ ಇಟ್ಟೆ ಅವರು ಮಾತಾಡುವುದು ಅಂತ ಸ್ಪಷ್ಟವೇ. ಯಾಕೆ? ನಿಮ್ಮ ಈ ಹೊಗಳಿಕೆಲ್ಲ ಕೇಳಿದಾಗ ಇಲ್ಲಿ ಮಾತ್ರ ಅಲ್ಲ, ಇಲ್ಲಿಯೂ ಕೋಡು ಬರುವುದಕ್ಕೆ ಶುರು ಆಗ್ತದೆ. ಶರೀರದ ಎಲ್ಲ ಅಂಗಗಳಲ್ಲಿಯೂ ಕೂಡ ಕೋಡು ಬರುವುದಕ್ಕೆ ಶುರು ಆಗ್ತದೆ. ಕದಿರದ ವೃಕ್ಷದಾಗಿ ಎಲ್ಲ ಕಡೆಯಲ್ಲಿ ಮುಳ್ಳು, ಎಲ್ಲಿ ಮುಟ್ಲಿಕ್ಕೆ ಗೊತ್ತಿಲ್ಲ. ಅಪಾಯಕಾರಿ ಅಪಾಯಕಾರಿ. ಹಾಗಾಗಿ ಅದಾಗಕೂಡದು. ನನ್ನ ಹಿತವನ್ನು ಯಾರು ಕೂಡ ಬಯಸುವುದಿಲ್ಲ ಪ್ರಪಂಚದಲ್ಲಿ ಅಂತ ನಾವು ಭಾವಿಸಬೇಕು ಅಂತ. ಆ ಭಾವಿಸಿ ಆತ್ಮೋದ್ಧಾರಕ್ಕೆ ಯತ್ನ ಮಾಡಬೇಕು. ನನ್ನಲ್ಲಿ ಉಂಟೋ ಎಲ್ಲರೂ ಇದ್ದಾರೆ, ನಾನೆಲ್ಲ ಕಳ್ಕೊಂಡ, ಮತ್ತೆ ನನ್ನನ್ನು ನಾನು ಬೀಳದಿದ್ದರೂ ನನ್ನನ್ನು ಬೀಳಿಸುವವರೇ ಜಾಸ್ತಿ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ. ಪದ್ಮಪತ್ರ ಮಿವಾಂಭಸ, ಕಮಲದ ದಳದಲ್ಲಿರುವ ನೀರಿನ ಹಾಗೆ ಉಂಟೋ ಉಂಟು, ಇಲ್ಲವೋ ಇಲ್ಲ, ಗೊತ್ತೇ ಆಗುದಿಲ್ಲ ಕಮಲದ ದಳ ಇಲ್ಲ, ಎಷ್ಟು ಬೇಕು. ಹಾಗಾಗಿ ಇಹೈವ ನರಕವ್ಯಾಧೆ ಚಿಕಿತ್ಸಾನ್ನ ಕರೋತಿ. ಇಲ್ಲಿಯೇ ನಾನು ಆ ದಕ್ಷಿಣ ಮಾರ್ಗದ ಕುರಿತಾಗಿ ಹೇಗೆ ನಾನು ಆ ದಕ್ಷಿಣ ಮಾರ್ಗದಿಂದ ತಪ್ಪಿಸಿಕೊಳ್ಳುವುದು ಅಂತ ನನಗೆ ಅಲ್ಲಿಗೆ ಹೋಗದ ಹಾಗೆ ನಾನು ನನಗೆ ಬೇಕಾದ ಚಿಕಿತ್ಸೆಯನ್ನು ಇಲ್ಲಿಯೇ ಮಾಡದಿದ್ರೆ, ರೋಗ ಬಂದ ಮೇಲೆ ಔಷಧ ಇಲ್ಲದ ಊರಿಗೆ ಹೋಗಿದರೆ ಔಷಧ ಸಿಗ್ತದೆ. ನಿರೌಷಧಂ ದೇಶಂ ವ್ಯಾಧಿಸ್ತಃ ಕಿಂಕರಿಷ್ಯತಿ. ರೋಗಿಷ್ಠನಾದವನು ಏನು ಮಾಡ್ತಾನೆ ಔಷಧ ಇಲ್ಲದೆ ಇರುವ ಊರಿಗೆ ಹೋದ್ರೆ ಅಲ್ವಾ? ಅದಕ್ಕೆ ಮೊದಲೇ ಹೋಗ್ಬೇಕು. ಆದಿತ್ಯವಾರ ಯಾರು ಸಿಗ್ತಾರೆ? ಶನಿವಾರದ ಒಳಗಡೆ ಹೋಗಿ ಮುಗಿಸ್ಬೇಕು. ಹಾಗಾಗಿ ಯಾವನ್ನಾಶ್ರಯತೆ ದುಃಖ, ನನಗೆ ಯಾವಾಗ ದುಃಖ ಬರ್ತದೆ ಅಂತ ಗೊತ್ತಿಲ್ಲ, ಅದಕ್ಕಿಂತ ಒಳಗಾಗಿ ನಾನು ಶ್ರೇಯಸ್ಸನ್ನ ಕಂಡು ಹುಡುಕಿಕೊಳ್ಬೇಕು. ಯಾವಾಗ ನನಗೆ ಆಪತ್ತು ಬರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಅದಕ್ಕಿಂತ ಒಳಗಾಗಿ ನಾನು ಸಂಪತ್ತನ್ನ ಕಂಡು ಹುಡುಕೊಳ್ಬೇಕು, ನಿತ್ಯ ಸಂಪತ್ತನ್ನು, ಶಾಶ್ವತ ಸಂಪತ್ತನ್ನು. ಯಾವಾಗ ನನಗೆ ಇಂದ್ರಿಯಗಳಲ್ಲಿ ವೈಕಲ್ಯ ಬರ್ತದೆ ಅಂತ ಗೊತ್ತಿಲ್ಲ, ಅದಕ್ಕಿಂತ ಮೊದಲು ನಾನು ಆ ಇಂದ್ರಿಯಗಳಿಂದ ಧರ್ಮ ಸಾಧನೆಯನ್ನು ಮಾಡಬೇಕು. ಎಲ್ಲಿಯವರೆಗೆ ನನಗೆ ಆಯಸ್ಸು ಹೀಗೆ ಇರ್ತದೆ, ಎಲ್ಲಿಯವರೆಗೆ ನನಗೆ ಶತ್ರು ಇತ್ಯಾದಿಗಳು ನನ್ನನ್ನು ಬಾಧಿಸ್ತಾರೆ ಅಂತ ಗೊತ್ತಿಲ್ಲ, ಅವರೆಲ್ಲ ಬರುವುದಕ್ಕಿಂತ ಮೊದಲೇ, ಆಯುಷ್ಯ ಮುಗಿದಕ್ಕಿಂತ ಮೊದಲೇ ನಾನು ಧರ್ಮಮುಖಿಯಾಗಿರಬೇಕು. ಯಾವತ್ ತಿಷ್ಠತಿ ದೇಹೋಯಂ ತಾವತ್ ತತ್ವಂ ಸಮಭ್ಯಸೇತ್. ಆಮೇಲೆ ಅದಾಗಲಿಲ್ಲ, ಸಂದೀಪ್ತ ಕೋಣ ಭವನೆ ಕೂಪಂಖನತಿ ದುರ್ಮತಿ. ಒಂದು ಕೋಣೆಗೆ ಬೆಂಕಿ ಹತ್ತಿತು, ಎಲ್ಲ ಕೊಟ್ಟು ಬಿಕ್ಕಾಸಿಟ್ಕೊಂಡು ಬಾವಿ ತೆಗಿಲಿಕ್ಕೆ
ನಾನು ಆಮೇಲೆ ಮಾಡ್ತೇನೆ. ಬಂದ ಮೇಲೆ ಅಲ್ಲ, ಆಮೇಲೆ ಪರಿಹಾರ ಮಾಡಿ. ಬಂದ ಮೇಲೆ ಎಂಥದ್ದು ಗೊತ್ತಾಗುದಿಲ್ಲ ಸ್ವಾಮಿ, ಮತ್ತೆ ಯಾವುದು ಬೇಡ ಅಂತ ಕಾಣ್ತದೆ. ಅವರು ಹಾಗಿರ್ತದೆ. ಯಾವಾಗಲ್ಲ ಕಂಸನ ಹಾಗೆ 8ನೇದಲ್ಲ ಅವು ನೋಡಿಕೊಳ್ಳುವ ಅಂತ. ಆ ಭಾವದಲ್ಲಿ ನಾವು ಸಾಗಬಾರದು. ಮೊದಲೇ ಎಲ್ಲಿಯವರೆಗೆ ಈ ದೇಹ ಉಂಟು, ಎಲ್ಲಿಯವರೆಗೆ ಈ ದೇಹಕ್ಕೆ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ, ಅದಕ್ಕಿಂತ ಮೊದಲೇ ಧರ್ಮ ಸಾಧನೆ ಮಾಡಬೇಕು. ಕಾಲ ನಮಗೆ ಗೊತ್ತಾಗುವುದಿಲ್ಲ ಯಾವಾಗ ನಮ್ಮ ಜುಟ್ಟು ಹಿಡ್ಕೊಂಡು ಎಳಿತದೆ ಹಿಂದಕ್ಕೆ ಅಂತ. ಹಾಗಾಗಿ ಸುಖಂ ದುಃಖಂ ಜನೋಹಂತ ನವೇತಿ ಹಿತಂ ಆತ್ಮ. ಈ ಒಂದು ಕಡೆಯಿಂದ ಸುಖ, ಒಂದು ಕಡೆಯಿಂದ ದುಃಖ, ಒಂದು ಕಡೆಯಿಂದ ಆಪತ್ತು, ಇನ್ನೊಂದು ಕಡೆಯಿಂದ ಸಂಪತ್ತು, ಇವೆಲ್ಲ ಬರುವಾಗ ನಮಗೆ ಆತ್ಮಹಿತ ಯಾವುದು ಅಂತ ನಿರ್ಣಯ ಮಾಡುವುದಕ್ಕೆ ಬರುವುದಿಲ್ಲ. ಆದ ಕಾರಣ ಸಂಪತ್ತು ಅನ್ನೋದು ಕನಸಿನ ಬುತ್ತಿಯದು. ಯೌವನ ಅನ್ನೋದು ಒಂದು ಹೂವಿನ ಹಾಗೆ, ಆಯುಷ್ಯ ಅನ್ನೋದು ಒಂದು ಮಿಂಚಿನ ಹಾಗೆ. ಆದ ಕಾರಣ ಇದನ್ನು ತಿಳ್ಕೊಂಡು ತತ್ವಮುಖಿಯಾಗಿರಬೇಕು ಅಂತ ಗರುಡ ಪುರಾಣ ಸಂದೇಶ ಕೊಡ್ತದೆ. ಶತಂಜೀವಿತಂ ಅತ್ಯಲ್ಪಂ, 100 ವರ್ಷ ಅದು ಅತ್ಯಲ್ಪವಾದ ಜೀವನ. ಅದರಲ್ಲಿಯೇ ಎಲ್ಲ ನಮ್ಮದು ಹಾಳಾಗಿ ಹೋಗ್ತದೆ. 50 ವರ್ಷ 50 ವರ್ಷ ನಿದ್ರೆಯಲ್ಲಿಯೇ ಹಾಳಾಗಿ ಹೋಗ್ತದೆ. ಉಳಿದ 50 ವರ್ಷದಲ್ಲಿ 10 ವರ್ಷದ ಹಾಗೆ 30 ವರ್ಷ ಬಾಲ್ಯಕೌಮಾರ ಯೌವನದಲ್ಲಿ ಹಾಳಾಗಿ ಹೋಗ್ತದೆ. ಇನ್ನುಳಿದ 20 ವರ್ಷ ಏನು ಮಾಡಲಿ ಸ್ವಾಮಿ ಅಂತ. ವರ್ಷ 100 ಆಯುಷ್ಯ, ಅದರೊಳಗೆ ತಿರುಳು ಕಳೆದ 50 ಅಲ್ವಾ. ಇನ್ನು ಮೇಲೆ 50ರಲ್ಲಿ ಇರದೆ ಸಂದುದು ವಾರ್ಧಕದಲ್ಲಿ 30, 20. ಲಕ್ಷ್ಮೀರಮಣ, ನಿನ್ನ ಶ್ರೀಪಾದದಲ್ಲಿ ನನ್ನ ಉಳಿದ ಶೇಷಾಯುಷ್ಯವನ್ನು ಕಳೆಯುವ ಹಾಗೆ ಮಾಡಪ್ಪ ಅಂತ ದಾಸರು ಅಲ್ಲ. ಹಾಗಾಗಿ ಅದನ್ನ ಎಲ್ಲ ಈಗಿಂದಲೇ ತಕ್ಕೊಂಡದ್ದು. ಶತಂಜೀವಿತ, ಅದಲ್ಲಿ ಬಾಲ್ಯ, ರೋಗ, ಜರ, ದುಃಖೈಹಿ ಎಲ್ಲ ಹೋಯ್ತು 50 ವರ್ಷ. ಅದಕ್ಕೋಸ್ಕರ ಇದೆಲ್ಲ ಏನು ಅಂತ ಕೇಳಿದರೆ ನೀರಿನ ಗುಳ್ಳೆಯ ಹಾಗೆ, ತೋಯ ಫೇನ ಸಮಯ ದೇಹೆ, ಯಾವಾಗ ಅದು ಬಂದು ಹಿಡ್ಕೊಳ್ತದೆ ಅಂತ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಅತ್ಯಂತ ಜಾಗೃತನಾಗಿ ಜೀವನವನ್ನು ಸಾಗಿಸಬೇಕು, ಧರ್ಮಮುಖಿಯಾಗಬೇಕು. ದುಃಖ ಮೂಲಂ ಹಿ ಸಂಸಾರ. ಸಂಸಾರ ಅನ್ನುವಂಥದ್ದು ನಾವು ಎಷ್ಟೋ ಜನ ತಿಳ್ಕೊಂಡಿರ್ಬೋದು, ಇದು ಅತ್ಯಂತ ಸುಖ ಅಂತ ಹೇಳಿಕೊಂಡು. ಇದು ಸುಖವಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾದ ದುಃಖದ ಒಂದು ಬಹುದೊಡ್ಡದಾದ ಕೂಪ ಇದು. ಅಂತಹ ಕೂಪಕ್ಕೆ ನಾವು ಬೀಳದೆ ಏನು ಮಾಡಬೇಕು? ಬಹಳ ಸುಂದರವಾಗಿ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಬರ್ತದೆ. ಆ ಕಟ್ಟಿಕೊಳ್ಳುವ ಬೇಲಿ ಯಾವುದು ಅಂತ ಕೇಳಿದರೆ, ಈ ನಾವು ನಿರಂತರ ಮಾಡುವಂತಹ ಏನು ಜಪಾದಿಗಳು, ಗಾಯತ್ರಿ ಜಪ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ದ್ವಾದಶಾಕ್ಷರಿ ಇರ್ಬೋದು, ಇನ್ನಿತರ ಯಾವುದೇ ನಮ್ಮ ಮಂತ್ರಗಳು, ಇವೆಲ್ಲ ಆ ಸಂಸಾರವೆಂಬ ಬಾವಿಗೆ ಬೀಳದ ಹಾಗೆ ನಮ್ಮನ್ನ ಎಳಿತವೆ ಒಳಗಡೆ. ಬೀಳ್ಬೇಡ 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 ಅಂತ. ಹೌದಲ್ವ ನೋಡಿ ಬೇಕಾದ್ರೆ. ಅದಕ್ಕೋಸ್ಕರ ತಸ್ಮಾತ್ ಏನು ಸಂಘ ಸದಾ ತ್ಯಾಜ್ಯ. ಈ ಮಾಯೆ ಎಳ್ಕೊಂಡು ನಮ್ಮನ್ನು ಬೀಳಿಸ್ತದೆ ಅಂತಾಗುವಾಗ ಮಾಯೆಗೆ ಒಳಗಾಗುವ ಸಂಗತಿಗಳು ಪ್ರಪಂಚದಲ್ಲಿ ಎಲ್ಲವೂ. ಅದಕ್ಕೆ ಬೇಕಾಗಿ ಸತ್ಸಂಗವನ್ನೇ ಹೆಚ್ಚು ಮಾಡಬೇಕಂತೆ. ಮಹದ್ಭಿಸ್ಸಹ ಕರ್ತವ್ಯ ಸಂತ ಸಂಘಸ್ಯ ಭೇಷಜ. ನಮಗೆ ಅದು ಔಷಧಿ ಇದ್ದಾಗೆ. ಹಾಗಾಗಿ ಮನುಷ್ಯನಿಗೆ 2 ಕಣ್ಣು, ಒಂದು ಸತ್ಸಂಗ, ಇನ್ನೊಂದು ಏನು ವಿವೇಕ. ಇದು ನಿರ್ಮಲವಾದಂತಹ 2 ಕಣ್ಣುಗಳು. ಈ ಕಣ್ಣಿಗೆ ಮತ್ತೆ ಒಂದು ಕಣ್ಣು ಬೇಡ ಅಂತ ಇದರಲ್ಲಿ ಕಾಣ್ತದೆ. ಈ ಸತ್ಸಂಗ ಮತ್ತು ವಿವೇಕ, ಈ 2 ಕಣ್ಣುಗಳು ನಮಗೆ ಬಂತು ಅಂತಾದ್ರೆ ಅವ ಕುರುಡನಲ್ಲ, ಅವ ದುರ್ಮಾರ್ಗದಲ್ಲಿ ಸಾಗುವುದಿಲ್ಲ. ಆ 2 ಕಣ್ಣು ಕಾಣದಿದ್ರೆ ಅಲ್ವಾ ಎಲ್ಲಿಯಾದ್ರೂ ಹೋಗಿ ಸಾಗುವುದು. ಅದು ಒಂದು ಕನ್ನಡಕ ಇದ್ದಾಗೆ. ಹೊರಗಿನ ಬಾಹ್ಯ ಚಕ್ಷುವಿಗೆ ಅದು ಒಂದು ಆವರಣ. ಅದು ಯಾವುದು? ಸತ್ಸಂಗ ಮತ್ತು ವಿವೇಕ ಅನ್ನುವಂಥದ್ದು. ಅದನ್ನು ನಮ್ಮ ನಮ್ಮ ವರ್ಣಗಳಲ್ಲಿ, ನಮ್ಮ ನಮ್ಮ ಆಶ್ರಮಗಳಲ್ಲಿ ಇದ್ದುಕೊಂಡು ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಸರ್ವ ಮಾನವಾಹ. ನಮ್ಮ ಅನುಷ್ಠಾನಗಳಿಂದ ಆ ಆಚರಣೀಯವಾದಂತಹ ಯಾವ ಸಂಪಾದನೀಯವಾದಂತಹ ಧರ್ಮ ಏನುಂಟು ಅದರ ಕುರಿತಾಗಿ ಹೆಚ್ಚಿನ ಚಿಂತನೆಯನ್ನು ನಡೆಸಬೇಕು. ಹಾಗೆ ನಡೆಸುತ್ತಾ ಮುಂದೆ ಸಾಗಿದಾಗ ಮಾತ್ರ ಕೊನೆಗೆ ಈ ಎಲ್ಲದಕ್ಕೂ ಮೂಲವಾದಂತಹ, ಮಾಯೆಗೂ ಮೂಲವಾದಂತಹ
ಮಾಯೆಯ ದರ್ಶನವಾಗ್ತದೆ ಮನುಷ್ಯನಿಗೆ. ಹಾಗಾಗಿ ಮಾಯೆಯನ್ನು ದಾಟಬೇಕು ಅಂತಾದರೆ ಈ ದೇಹದ ಮೂಲಕವಾಗಿಯೇ ಸಾಗಿ ಮತ್ತೆ ಸಾಧನೆಯ ಅದಕ್ಕೆ 2 ಹಂತ. ಒಂದು 6 ಋಕ್ಷು ಅಂತ ಗೀತೆಯ ಪ್ರಕಾರ, ಭಗವದ್ಗೀತೆಯ ಪ್ರಕಾರ 6 ಋಕ್ಷು ಏರ್ತಾ ಇರುವಾಗ ಕರ್ಮ ಕಾರಣ ಮುಚ್ಯತೆ. ಏರ್ತಾ ಇರುವಾಗ ಕರ್ಮಾಚರಣೆ ಬೇಕು ಏರುವುದಕ್ಕೆ. ಮತ್ತೆ ಕೊನೆ 2ನೇ ಸ್ಥಿತಿ ಆರೂಢ ಸ್ಥಿತಿ, ಏರಿದ ಸ್ಥಿತಿ. ಏರಿದ ಮೇಲೆ ಬೀಳದ ಹಾಗೆ ನೋಡ್ಕೊಳ್ಬೇಕು. ಶಮ ಕಾರಣ ಮುಚ್ಯತೆ. ಶಮ, ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ ಇವೆಲ್ಲವೂ ಬೇಕು. ಯಮದಮಾದಿಗಳೆಲ್ಲ ಬೇಕು. ಆ ದಮಾದಿಗಳಿಂದ ಏರಿದ ಮೇಲೆ ಆ ಹಂತವನ್ನು ನಾವು ಕಾಪಿಟ್ಟುಕೊಳ್ಳಬೇಕು. ಅದಕ್ಕೆ ಬೇಕಾಗಿ ಈ ಎಲ್ಲ ಅನುಷ್ಠಾನಗಳು, ಈ ಎಲ್ಲ ಪುರಾಣ ಚಿಂತನೆಗಳು, ವೇದ ಚಿಂತನೆಗಳು ಇದೆಲ್ಲ ನಮಗೆ ಅತ್ಯದ್ಭುತವಾದ ಶಕ್ತಿಯನ್ನು ಕೊಡ್ತದೆ. ಹಾಗಾಗಿ ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಬಹಳ ಜಾಗರೂಕರಾಗಿದ್ದುಕೊಂಡು ತತ್ವಚಿಂತನೆಯನ್ನೇ ಮಾಡಬೇಕು. ಏನು 24 ಗಂಟೆಯೂ ಮಾಡಬೇಕು ಅಂತ ನಾವೇನು ಸಂದೇಶ ಕೊಡುವುದಿಲ್ಲ, ಉಪದೇಶವನ್ನು ಮಾಡುವುದೇ ಇಲ್ಲ. ನಮಗೆ ನಿತ್ಯ ನಿರಂತರವಾಗಿ ಸಾಯಂಕಾಲ, ಪ್ರಾತಃ ಕಾಲ ಅಂತ ಹೇಳುವ ಒಂದು 2 ಸಮಯಗಳನ್ನು ಕೊಟ್ಟಿದ್ದಾರೆ ಆಚರಣೆಗೆ, ಧರ್ಮಾಚರಣೆಗೆ. ಆ 2 ಕಾಲಗಳಲ್ಲಿ ಮಾಡಿದ ಧರ್ಮಾಚರಣೆ ಅದು ಉಳಿದ ಕಾಲದಲ್ಲಿಯೂ ನಿಮಗೆ ಧರ್ಮ ಮಾರ್ಗದಲ್ಲಿ ಸಾಗುವ ಹಾಗೆ ಶಕ್ತಿಯನ್ನು ಕೊಡ್ತದೆ. ಪ್ರಾತಃ ಸಂಧ್ಯೆ ಇರ್ಬೋದು, ಸಾಯಂ ಸಂಧ್ಯೆ ಇರ್ಬೋದು. ಆ 2 ಸಂಧ್ಯೆಗಳಲ್ಲಿ ನಾವು ಒಂದಷ್ಟು ಬ್ರಹ್ಮಚಿಂತನೆಗೆ ಸಮಯವನ್ನು ನಿರ್ಣಯ ಮಾಡಿಡಬೇಕು. ಅದು ಮಾಡದೇ ಇದ್ದರೆ ಪತಿತರಾಗುವುದು ನಿಶ್ಚಯ. ಹಾಗಾಗಿ ಆ ದಿಶೆಯಲ್ಲಿ ನಮ್ಮನ್ನು ನಾವು ನಿರಂತರವಾಗಿ ಸಾಗಿಸಬೇಕು. ಆದ ಕಾರಣ ದೇಹವನ್ನು ಧರಿಸಿಯೂ ಮೂಢರಾಗಕೂಡದು. ಅದಕ್ಕೋಸ್ಕರ ವೇದಶಾಸ್ತ್ರಾದಿಗಳನ್ನು ಚಿಂತನೆ ಮಾಡಿ, ಅಧ್ಯಯನ ಮಾಡಿ, ಅದನ್ನು ಅರ್ಥವನ್ನು ಅವಲೋಕನ ಮಾಡಿ, ಅರ್ಥದ ಕಡೆಗೆ ಅನುಸಂಧಾನವನ್ನು ಮಾಡಿ ನಮ್ಮನ್ನು ನಾವು ರೂಪುಗೊಳಿಸಬೇಕು ಅಂತ. ಅಭ್ಯಸ್ಯ ವೇದಶಾಸ್ತ್ರಾಣಿ, ನಮ್ಮನ್ನು ನಾವು ರೂಪುಗೊಳಿಸುವುದು ಹೇಗೆ ಅಂತ ಕೇಳಿದರೆ ಆ ರೀತಿಯಲ್ಲಿ ಪುರಾಣಗಳನ್ನು, ಶಾಸ್ತ್ರಗಳನ್ನು, ವೇದಗಳನ್ನು ಇಟ್ಟು ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕು. ಇನ್ನೊಬ್ಬ ಯಾರು ಕೂಡ ಪ್ರಪಂಚದಲ್ಲಿ ಹೇಗೆ ಅಂತ ಕೇಳಿದರೆ ಮನುಷ್ಯನಿಗೆ ಇನ್ನೊಬ್ಬ ಯಾರು ಕೂಡ ಪರೀಕ್ಷಕನಾಗಿರುವುದಿಲ್ಲ. ಅವನಿಗೆ ಅವನೇ ಪರೀಕ್ಷಕ, ಅವನ ಉದ್ಧಾರಕ್ಕೆ ಅವನಿಗೆ ಬಂಧು. ಅದಕ್ಕೋಸ್ಕರ ನಾವು ಆ ಭಾವದಲ್ಲಿ ನಮ್ಮನ್ನು ಕೊಂಡು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಗರುಡ ಪುರಾಣ ಹೇಳ್ತಾ ಉಂಟು, ಯಾವ ಕರ್ಮಕ್ಕೂ ನಾವು ಬದ್ಧರಾಗದೆ ನಾವು ಅದರಲ್ಲಿ ಸಿಕ್ಕಿಕೊಳ್ಳದ ಹಾಗೆ ವ್ಯವಹಾರ ಮಾಡಬೇಕು. ಅದು ಹೇಗೆ ಅಂತ ಕೇಳಿದರೆ ಗೀತೆಯಲ್ಲಿ ಬಹಳ ಸುಂದರವಾಗಿ ಮಾರ್ಗದರ್ಶನ ಉಂಟು. ಕರ್ಮವನ್ನು ಮಾಡುವುದು ಮಾತ್ರ, ಅದರಲ್ಲಿ ಹೆಚ್ಚು ಅಂಟಿಕೊಳ್ಬೇಡ ಅಂತ. ನೀವು ಒಂದ್ಸಲ ಹೀಗೆ ಭಗವದ್ಗೀತೆಯನ್ನು, ಈ ಭಗವದ್ಗೀತೆ ಇರುವುದೇ ಈ ಜೀವನಕ್ಕೆ ಬೇಕಾದ ತೋರಣವನ್ನು ಕಟ್ಟಿಕೊಳ್ಳಿಕ್ಕೆ ಇತ್ತು. ನಿರಂತರವಾಗಿ 1 ಶ್ಲೋಕ ಆದರೂ ಪುರುಸೊತ್ತಿಲ್ಲದಿದ್ದರೆ 1 ಶ್ಲೋಕ ಆದರೂ ಕೂಡ ಓದಿ. ಅದು ಮಹಾಭಾರತದ ಒಂದು ಅಂತರ್ಭಾಗ. ಅದು ನಮಗೆ ಜೀವನಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತದೆ. ಇವೆಲ್ಲವೂ ಒಂದೇ. ಹೇಳುವಂತಹ ದಾರಿ ಅನೇಕರು ಹೇಳಿದರೂ ಕೂಡ ದಾರಿಯೆಲ್ಲ ಸೇರುವುದು ಒಂದೇ. ಅದು ಗೀತೆಯ ಮುಖೇನವಾಗಿರ್ಬೋದು, ಪುರಾಣದ ಮುಖೇನವಾಗಿರ್ಬೋದು, ಧರ್ಮಶಾಸ್ತ್ರದ ಮುಖೇನವಾಗಿರ್ಬೋದು, ಪುರಾಣ ವೇದಗಳ ಮುಖೇನವಾಗಿರ್ಬೋದು, ಪ್ರಕಾರಾಂತರಗಳಲ್ಲಿ ಹೇಳಿದರೂ ಕೂಡ ಅಂತಿಮವಾಗಿ ಧ್ಯೇಯ, ಹೋಗಿ ಸೇರಬೇಕಾದ ಲಕ್ಷ್ಯ ಅದು ಏಕಮೇವ. ಹಾಗಾಗಿ ಅದನ್ನು ನಾವು ಅಭ್ಯಾಸ ಮಾಡಬೇಕು. ತತ್ವ ಚಿಂತನೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ನಿರಂತರವಾದಂತಹ ಅಭ್ಯಾಸ, ವೈರಾಗ್ಯಾಭ್ಯಾಂ ತನ್ನಿರೋಧ, ಪಾತಂಜಲ ಯೋಗ ದರ್ಶನ. ಈ ನಿರಂತರವಾದ ಅಭ್ಯಾಸ ಬೇಕು, ನಿರಂತರವಾದಂತಹ ವೈರಾಗ್ಯ ಬೇಕು. ಅದರ ಬಗ್ಗೆ ಆಸಕ್ತಿ, ಬಾಹ್ಯವಾದದರ ಬಗ್ಗೆ ಆಸಕ್ತಿ ಕಡಿಮೆ, ಮತ್ತೆ ನಿರಂತರವಾಗಿ ಆ ತತ್ವದ ಅಭ್ಯಾಸ. ಆವಾಗ ನಮಗೆ ಅನೇಕ ಸಮಸ್ಯೆಗಳು, ಅಡೆತಡೆಗಳೆಲ್ಲ ಬರ್ತದೆ. ವ್ಯಾಧಿಸ್ಥಾನ ಸಂಶಯಾಲಸ್ಯ ಇತ್ಯಾದಿ ಯೋಗ ಸೂತ್ರ. ಒಂದು ಜಪಕ್ಕೆ ಕೂತುಕೊಳ್ಳುವಾಗ ಏನೆಲ್ಲ ಬರ್ತದೆ ಅದನ್ನೆಲ್ಲ ಪತಂಜಲಿಗಳು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ವ್ಯಾಧಿಯೇ ಮೊದಲಾದಂತಹ ತೇ ಚಿತ್ತ ವಿಕ್ಷೇಪಾ ತೇ ಅಂತರಾಯಾ, ಇವುಗಳು ನಿನ್ನ ಜಪಕ್ಕೆ, ಧ್ಯಾನಕ್ಕೆ ವಿಘ್ನ ಕೊಡುವಂಥವುಗಳು. ಹಾಗಾದರೆ ಏನು ಅದಕ್ಕೆ ಉಪಾಯ? ತನ್ನಿಷೇಧಾರ್ಥಮೇಕತತ್ವಾಭ್ಯಾಸ. ಅದನ್ನು ನಿಷೇಧ ಮಾಡಬೇಕು ಅಂತಾದರೆ ನೀನು
ಯಾವುದಾದರೂ ಒಂದು ತತ್ವವನ್ನು ನಿರಂತರವಾಗಿ ಅಭ್ಯಸನ ಮಾಡಬೇಕು. ಆ ತತ್ವ ಯಾವುದು ಕೇಳಿದರೆ ನಿನಗೆ ಪ್ರಿಯವಾದಂತಹ ಭಗವತ್ ಸ್ವರೂಪ. ಆ ಸ್ವರೂಪದಲ್ಲಿ ಸಾಗಿದವಾಗ ಬಹಳ 4-5 ಸೂತ್ರಗಳು ನಾವು ಆ ದಿಶೆಯಲ್ಲಿ ಪ್ರಯತ್ನ ಮಾಡುವವರಿಗೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು. ಆ ಸಂಗತಿಗಳು ನಾವು ಇದರಲ್ಲಿ ನೋಡ್ತೇವೆ. ಹೀಗೆ ನಿರಂತರವಾದ ಅಭ್ಯಾಸದಿಂದ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಮನಸ್ಸು ಹೇಳಿದ್ದು ಕೇಳುವುದಿಲ್ಲ, ಅದನ್ನು ಮತ್ತೆ ಎಳೆದು ಪ್ರಾಣಾಯಾಮದ ಮುಖೇನವಾಗಿ ಮನಸ್ಸನ್ನು ಶಾಂತಗೊಳಿಸಬೇಕು. ಅದಕ್ಕೋಸ್ಕರ ಅದು ಅಷ್ಟಾಂಗ ಯೋಗ ಅಂತ ಹೇಳೋದು. ಆ ಅಷ್ಟಾಂಗ ಯೋಗದ ಮೂಲಕವಾಗಿ ತನ್ನನ್ನು ತಾನು ಅತ್ಯಂತ ಶುದ್ಧನಾಗಿ ಕಲ್ಪಿಸಿಕೊಂಡು ನಿಯಚ್ಛೇದ್ ವಿಷಯೇಭ್ಯೋಕ್ಷಾದ್, ವಿಷಯಗಳಿಂದ ಇಂದ್ರಿಯಗಳನ್ನೆಲ್ಲ ಒಳಮುಖವನ್ನಾಗಿಸಬೇಕು. ವಿಷಯಗಳಿಂದ ಇಂದ್ರಿಯಗಳನ್ನು ಸೆಳೆದು ತನ್ನೊಳಗಡೆ ಕೂರಿಸಬೇಕು. ಆಗ ಬುದ್ಧಿ ಕೆಲಸ ಮಾಡಬೇಕು ಅಂತ. ಸಾರಥಿ ಅಲ್ಲ, ಬುದ್ಧಿಂತು ಸಾರಥಿಂ ವಿದ್ಧಿ. ಸಾರಥಿ ಎಳಿಬೇಕು ಯಾವುದನ್ನು? ಮನಸ್ಸು ಹೇಳುವ ಹಗ್ಗವನ್ನು. ಇಲ್ಲದಿದ್ದರೆ ಇಂದ್ರಿಯ ಅಂತ ಹೇಳುವ ಕುದುರೆಗಳು ಎಳ್ಕೊಂಡು ಎಲ್ಲಿಗಾರು ಹೋಗ್ತವೆ. ಏನು ಕಾಠಕ ಅಷ್ಟು ನಮಗೆ ರೂಟ್ ಮ್ಯಾಪ್ ಕೊಡ್ತದೆ. ಇಂದ್ರಿಯಾಣಿ ಹಯಾನಾಹು ಇಂದ್ರಿಯೇಭ್ಯ ಪರಮನ. ಹಾಗಾಗಿ ಆತ್ಮಾನಂ ರಥಿನಂ ವಿದ್ಧಿ. ನಾನು ನನ್ನ ಒಳಗಿರುವಂತಹ ಚೈತನ್ಯ ಇದು ರಥಿ, ರಥದಲ್ಲಿ ಕುಳ್ಳಿರುವವನು. ಶರೀರಂ ರಥಮೇವತು, ಈ ಶರೀರ ರಥ, ಈ ಶರೀರದ ಒಳಗಡೆ ಆ ರಥಿಕ ಇದ್ದಾನೆ. ಅದರಲ್ಲಿ ಮನಸ್ಸು ಹೇಳುವುದು, ಅದರಲ್ಲಿ ಬುದ್ಧಿ ಅಂತ ಹೇಳುವುದು ಸಾರಥಿ ಮುಂದೆ ಕೂತಿದ್ದಾನೆ. ಆ ಸಾರಥಿಯ ಕೈಯಲ್ಲಿ ಮನಸ್ಸು ಅಂತ ಹೇಳುವ ಹಗ್ಗ ಇದೆ. ಆ ಹಗ್ಗ ಇಂದ್ರಿಯ ಅಂತ ಹೇಳುವ ಕುದುರೆಗಳಲ್ಲಿ ಕಟ್ಟಿಕೊಂಡಿವೆ. ಹಾಗಾಗಿ ಬಹಳ ಜಾಗರೂಕರಾಗಿ ಈ ನಾನಾ ಪ್ರಕಾರದ ಕರ್ಮಗಳಲ್ಲಿ ವಿಕ್ಷಿಪ್ತವಾದಂತಹ ಮನಸ್ಸು ಹಗ್ಗವನ್ನು ಎಳೆದು ಶುಭಾರ್ಥೆ ಧಾರಯೇತ್, ಸರಿಯಾದ ಮಾರ್ಗದಲ್ಲಿ. ಹೇಗೆ ಕೃಷ್ಣ ಎಲ್ಲಿಗೆ ಬೇಕೋ ಅಲ್ಲಿಗೆ ತೆಕ್ಕೊಂಡೋದ, ಅರ್ಜುನಿಗೆ ಗೊತ್ತಾಗ್ಲಿಲ್ಲ. ಹೇಳಿದವ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ. ಮತ್ತೆ ಅಲ್ಲಿ ಅವನಿಗೆ ಬೇವರದೋಕೆ ಶುರುವಾಯಿತು. ಮೊದಲೇ ಆಲೋಚನೆ ಮಾಡದೆ, ಅದಕ್ಕೆ ಬುದ್ಧಿ ಅನ್ನೋದು ಏನು? ನಿಶ್ಚಯವನ್ನು ಮಾಡುವಂತಹ ಒಂದು ಚಿತ್ತವೃತ್ತಿಗೆ ಬುದ್ಧಿ ಅಂತ ಹೆಸರು. ಮಾಡಬೇಕೋ ಬೇಡೋ, ಅತ್ಲಾಗಿ ಹೋಗ್ಬೇಕೋ ಇತ್ಲಾಗಿ ಹೋಗ್ಬೇಕೋ ಅಂತ ಹೇಳುವ ಒಂದು ಮನಸ್ಸಿನ ಒಂದು ವೃತ್ತಿಗೆ ಮನಸ್ಸು ಅಂತ ಹೆಸರು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ, ನಿಶ್ಚಯಾತ್ಮಿಕ ಬುದ್ಧಿ. ಹಾಗಾಗಿ ಬುದ್ಧಿ ಹೇಳುವುದಕ್ಕೆ ನಾವು ನಮ್ಮ ಹಗ್ಗವನ್ನು ಕೊಡಬೇಕು. ಅದು ನಮ್ಮನ್ನು ಎಲ್ಲಿಗೆ ಬೇಕೋ ಅಲ್ಲಿ ಕೊಂಡೋಗ್ತದೆ. ಹಾಗಾಗಿ ಶುಭಾರ್ಥೆ ಧಾರಯೇತು, ಅದನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಗರುಡ ಪುರಾಣ ಅತ್ಯದ್ಭುತವಾದಂತಹ ಸಂದೇಶವನ್ನು ಕೊಟ್ಟಿದೆ. ಬಹಳ ಸುಂದರವಾಗಿ ಈ ಸಂಗತಿಗಳನ್ನೆಲ್ಲ ಮೊನ್ನೆಯಿಂದ ಕೇಳ್ತಾ ಇದ್ದೀರಿ. ಗರುಡ ಪುರಾಣ ಅನ್ನುವಂಥದ್ದು ಜೀವನದ ಒಂದು ಸೌಂದರ್ಯಕ್ಕೆ ಇರುವಂತಹ ಸೌಂದರ್ಯವರ್ಧಕ. ಹೊರಗಿನಂತೆ ಯಾವುದೂ ಕೂಡ ಸೌಂದರ್ಯವರ್ಧಕ ಅಲ್ಲ. ಇದ್ದ ಸೌಂದರ್ಯವನ್ನು ನಿವಾರಕವಾಗಿ ಮಾಡುವಂತಹ ವ್ಯವಸ್ಥೆಗಳು. ಹಾಗಾಗಿ ಇತರ ಪುರಾಣಗಳಂತೆ ಹೇಗೆ ನಾವು ಭಾಗವತವನ್ನು ಅಪ್ಪಿ ಒಪ್ಪಿ ಹಿಡ್ಕೊಳ್ತೇವೆ, ಅದೇ ರೀತಿಯಲ್ಲಿ ಗರುಡ ಪುರಾಣ ಅನ್ನುವಂಥದ್ದು ಅಪ್ಪಿ ಒಪ್ಪಿ ಹಿಡ್ಕೊಳ್ಬೇಕಾದಂತಹ ಸಂಗತಿ. ಇದು ನಮ್ಮ ವಿಶೇಷವಾಗಿ ನಮ್ಮ ಜೀವನಕ್ಕೆ ಒಂದು ಸ್ವಚ್ಛತೆಯನ್ನು ಕೊಡುವಂತಹ ಒಂದು ಶುದ್ಧೀಕರಣದ ಒಂದು ಯಂತ್ರ ಇದು. ಅದಕ್ಕೋಸ್ಕರ ಅದನ್ನು ನಿನ್ನೆ ಮುಗಿಸಬೇಕಿತ್ತು, ಇವತ್ತು ಮುಗಿಯಿತು. ನಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿ ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಇದರಲ್ಲಿ ಮೊನ್ನೆ ಹೇಳಿದ ಹಾಗೆ ಯಾರು ಮೇಲೂ ಅಲ್ಲ, ಯಾರು ಕೆಳಗೂ ಅಲ್ಲ, ಸಮಾನ ಭಾವದಲ್ಲಿ ಪರಸ್ಪರ ಚಿಂತನೆಯ ಮೂಲಕವಾಗಿಯೇ ಸಾಗುವಂಥದ್ದು ಅತ್ಯಂತ ಶ್ರೇಷ್ಠತರವಾದಂತಹ ಕರ್ಮ. ಪುರಾಣ ಪ್ರವಚನ ಅನ್ನುವಂಥದ್ದು ಯಾವತ್ತೂ ಕೂಡ ನಡೀತಾನೆ ಇರಬೇಕು. ಅದರ ಫಲವಾಗಿ ಒಂದಷ್ಟು ಕ್ರಾಂತಿ, ಪೌರಾಣಿಕವಾದ ಕ್ರಾಂತಿ ಅಲ್ವಾ, ಪೌರಾಣಿಕವಾದಂತಹ ಕ್ರಾಂತಿ ನಮ್ಮ ಈ ಭಾಗದಲ್ಲಿ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಪುರಾಣ ಚಿಂತನೆಯನ್ನು ನಮ್ಮಷ್ಟಕ್ಕೆ ನಾವು ಮಾಡ್ಬೋದು. ಸಾಮೂಹಿಕವಾಗಿ ಸಾಂಘಿಕವಾಗಿಯೂ ಕೂಡ ಮಾಡಬಹುದು. ಬಹಳ ಬದಲಾವಣೆಗಳನ್ನು ಕಾಣುವುದಕ್ಕೆ ಸಾಧ್ಯ, ಆರೋಗ್ಯಕರವಾದ ಬದಲಾವಣೆಗಳನ್ನು ಕಾಣುವುದಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ
ಪುತ್ತೂರಿನಲ್ಲಿ ಗರುಡ ಪುರಾಣ ಪ್ರವಚನ ಆಗಿತ್ತು. ಮತ್ತೆ ಎರಡನೇ ಸಲ ಅಲ್ಲಿಯೂ ಒಂದಷ್ಟು ಸಂಗತಿಗಳು, ಇಲ್ಲಿಯೂ ಒಂದಷ್ಟು ಸಂಗತಿಗಳು, ಕೆಲವು ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಿದ್ದು, ಈ ಥರದ್ದೆಲ್ಲ ಇರ್ತದೆ. ಅಂತೂ ಈ ಪುರಾಣ ಪ್ರವಚನದಲ್ಲಿ ವಿರುಕ್ತಿ ಅನ್ನುವಂಥದ್ದು ಅದು ಮತ್ತೆ ಮತ್ತೆ ಒತ್ತು ಕೊಡುವ ರೀತಿಯಲ್ಲಿ ಇರ್ತದೆ. ಇಲ್ಲದಿದ್ದರೆ ಶರಣಾಗತರಾಗಿ ಭಕ್ತರಾದವರು ಕೃಷ್ಣನನ್ನು 2 ಸಲ ಕರೆಯುವ ಕ್ರಮ ಉಂಟು. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಮ ಭಯಂಕರ ಅಂತ ಭಾಗವತದಲ್ಲಿ. ಯಾಕೆ 2 ಸಲ? ದೋಷವನ್ನು ಕಾಣುವವರಿಗೆ ಕೃಷ್ಣ, ಅವನಿಗೆ ಅದು ಆ ಭಕ್ತನಿಗೆ ನೆನಪಾಗಲಿಲ್ಲ ಹೆಸರು ಇನ್ನೊಂದು, ಹಾಗಾಗಿ 2 ಸಲ ಕೃಷ್ಣ ಕೃಷ್ಣ ಅಂತ. ಪುರಾಣ ವ್ಯವಸ್ಥೆಯಲ್ಲಿ, ಪುರಾಣ ಪ್ರಪಂಚದಲ್ಲಿ ವಿರುಕ್ತಿ ಅನ್ನೋದೇ ಇಲ್ಲ. ಅದು ಮತ್ತೆ ಮತ್ತೆ ಅವನನ್ನು ಎಚ್ಚರಿಸುವುದಕ್ಕೆ ಸೂತ ಮಹಾಬಾಹೋ, ಅವನನ್ನು ಮತ್ತೆ ಇತ್ಲಾಗಿ ಅವನ ಗಮನವನ್ನು ಸೆಳೆಯುವಂತಹ ಒಂದು ಜಾಣ್ಮೆ ಅದು, ಪೌರಾಣಿಕವಾದಂತಹ ಜಾಣ್ಮೆ ಅದು. ಅಂಥದ್ದು ನಾವು ಎಲ್ಲ ಕಡೆ ನೋಡ್ತೇವೆ. ಹಾಗಾಗಿ ಹೇಳಿದ ಸಂಗತಿಗಳನ್ನು 2 ಸಲ ಹೇಳಿದರೂ ಕೂಡ ಯಾವ ದೋಷವೂ ಪುರಾಣದಲ್ಲಿ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅದು ಮುಖ್ಯ ಅಲ್ಲ. ಅಲ್ಲಿ ನಾವು ಆ ಸಂದೇಶಗಳನ್ನು ನನ್ನನ್ನು ಸೇರಿಸಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಆಚರಣೆಗೆ ತರುವಂಥದ್ದು ಮುಖ್ಯ. ಅದಕ್ಕೋಸ್ಕರ ಇಂಥದ್ದು ಆಗಾಗ ನಮಗೆ ಶಕ್ತಿಯನ್ನು ತುಂಬುತ್ತಾ ಇರಬೇಕು, ಚಾರ್ಜ್ ಮಾಡ್ತಾ ಇರಬೇಕು. ಇದೀಗ ನಾಳೆಯಿಂದ ನಾವು ಒಂದು ರೀತಿಯ ಎಲ್ಲ ಈ ಗುಡುಗಿಗೆ ಸಿಡಿಲಿಗೆ ಪ್ಲಗ್ ಅನ್ನು ತೆಗೆದಿಟ್ಟಾಗೆ, ಮೇನ್ ಸ್ವಿಚ್ ಅನ್ನು ತೆಗೆದಿಟ್ಟಾಗೆ, ಹಾಗೆ ತೆಗೆದಿಟ್ಟರೆ ಪ್ರಯೋಜನಕ್ಕೆ ಬರುವುದಿಲ್ಲ ಇದು. ಅದರಲ್ಲಿ ನಿರಂತರವಾಗಿ ಏನಾದರೂ ಒಂದಷ್ಟು ಬದಲಾವಣೆ ನಮ್ಮ ಜೀವನದಲ್ಲಿ ಆಗಬೇಕು. ಈಗ ಮೊನ್ನೆಯ ಕೆಮ್ಮಾಯಿಯ ಭಾಗವತ ಸಪ್ತಾಹದಲ್ಲಿ ಬಹುದೊಡ್ಡದಾದಂತಹ ಒಂದು ಕ್ರಾಂತಿ ಆಗ್ತಾ ಉಂಟು. ಅವರು ಆಚಾರ್ಯರು ಏಕಾದಶಿಯ ಆಚರಣೆಯನ್ನು ಮಾಡಬೇಕು. ಅದರ ವ್ರತದ ಬಗ್ಗೆ 1000 ಉಂಟು ಪುರಾಣದಲ್ಲಿ. ಅದಕ್ಕಿಂತಲೂ ನಾವು ಎಷ್ಟು ಜನ ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಅಂಥದ್ದು ಬಹುದೊಡ್ಡ ಕ್ರಾಂತಿ ನಮ್ಮ ಪುತ್ತೂರಿನ ಭಾಗದಲ್ಲಿ ಆಗ್ತಾ ಉಂಟು. ಇಂಥದ್ದು ನಾವು ಹೇಳೋದಾಗಿ ಇಂಥದ್ದು ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾನೇ ಇರಬೇಕು. ಆವಾಗ ಬಾಹ್ಯವಾದಂತಹ ಯಾವ ಆಪತ್ತುಗಳಾದರೂ ಕೂಡ ನಮ್ಮನ್ನು ಹತ್ತಿರ ಸುಳಿಯುವುದಿಲ್ಲ, ನೋಡುವುದಕ್ಕೆ ಬಾಧೆ ಕೊಡುವುದಕ್ಕೆ ಬರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವಾಗಿಯೇ ಏರಬೇಕು, ನಾವಾಗಿಯೇ ಮೆರಿಬೇಕು. ಅದಕ್ಕೆ ಬೇಕಾಗಿ ವೇದಗಳು, ವೇದಾರ್ಥಗಳು, ಪುರಾಣಗಳು ಇತ್ಯಾದಿಗಳೆಲ್ಲ, ರಾಮಾಯಣ ಮಹಾಭಾರತಾದಿ ಉದ್ಗ್ರಂಥಗಳು ನಮಗೆ ಬೇಕಾದಷ್ಟು ಶಕ್ತಿಗಳನ್ನು ಕೊಡ್ತವೆ. ಆದರೆ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಯಾವ ರೀತಿಯಲ್ಲಿ ಆ ನಡೆಯಲ್ಲಿ ಸಾಗಬೇಕು ಅನ್ನುವಂಥದ್ದು ಇರುವುದು. ಅದಕ್ಕೋಸ್ಕರ ಒಳ್ಳೆಯ ಸಂಖ್ಯೆಯಲ್ಲಿ ನಾವು ಬಂದು ಸೇರಿದ್ದೇವೆ. ಬಹಳ ಸಂತೋಷ. ಮಾಡಿದಂತಹ ಏನು ಸತ್ಕರ್ಮ ಉಂಟು, ಒಂದು ಆತ್ಮತೃಪ್ತಿ ಉಂಟು. ಮೊನ್ನೆಯಿಂದ ಆತ್ಮತೃಪ್ತಿ ಉಂಟು. ಒಂದು ಸಲ ಆಯಿತು ನನಗೆ ಮನಸ್ಸಿಗೆ, ಮೊನ್ನೆಷ್ಟೇ ಆದದ್ದು ಗರುಡ ಪುರಾಣ, ಮತ್ತು ಈ ಹೇಳಿದ್ದನ್ನೇ ಹೇಳುವುದು ಒಂಥರ ಜಾಡ್ಯ ಅಂತ ನೋಡುವಾಗ ಹಾಗೆ ಆಲೋಚನೆ ಮಾಡಿಕೊಂಡು ಬರುವುದು. ಹೇಳಿದ್ದನ್ನೇ ಹೇಳಬೇಕಲ್ಲ. ಆದರೆ ಇಲ್ಲಿ ಬಂದಾಗ ನಿಮ್ಮ ಮುಖವನ್ನು ನೋಡಿದಾಗ ಅಲ್ಲಿ ಆಲೋಚನೆ ಮಾಡಿದ್ದು ಮರ್ತೋಯ್ತು. ಹಾಗಾಗಿ ಇಲ್ಲಿ ಒಂದಷ್ಟು ತಯಾರು ಮಾಡಿದ್ದು ಯಾವುದು ಬರಲಿಲ್ಲ. 4-5 ಅಂಶಗಳು ಮಾತ್ರ ಪುಸ್ತಕದಲ್ಲಿ ತಯಾರು ಮಾಡಿದ್ದು ಬಂತು ನನಗೆ. ಇಲ್ಲಿ ಬರುವಾಗ ನಿಮ್ಮನ್ನು ನೋಡಿ ಆಗುವಾಗ, ಗರುಡ ಪುರಾಣದಲ್ಲಿ ಬಂದಾಗ ಪುತ್ರದ ಮುಖವನ್ನು ನೋಡಿ ಋಣತ್ರಯದಿಂದ ಮುಕ್ತನಾದ ಅಂತ ಹೇಳಿಕೊಂಡು, ಹಾಗೆ ನಿಮ್ಮನ್ನು ನೋಡಿ ಆಗುವಾಗ ಆ ಎಲ್ಲ ಸಂಗತಿಗಳು ಅಲ್ಲಿಗೆ ಮರೆತು ಹೋಯಿತು. ಇಲ್ಲಿಗಾಗುವಾಗ ಈ ರೀತಿ ಅದರಿಂದ ಅರ್ಥ ಆಯಿತು ನನಗೆ. ಏನು ಅಂತ ಕೇಳಿದರೆ, ಇವತ್ತಿಗೆ ಗರುಡ ಪುರಾಣ ಮುಗೀತು, ನಾಳೆ ನೀವು ಪುನಃ ಶುರು ಮಾಡೋದಿದ್ರು ಕೂಡ ಜಾಡ್ಯ ಬರಲಿಕ್ಕಿಲ್ಲ ಅನ್ನುವ ಧೈರ್ಯ ಬಂತು. ನಾಳೆ ಪುನಃ ಶುರು ಮಾಡೋದಿದ್ರು ಒಂದ್ಸಲ ಅನಿಸ್ತದೆ. ಇವತ್ತು ಹೋಗಿ ಮನೆಗೆ ರಾತ್ರಿ ಹೋಗಿ ಎಲ್ಲ ನಾಳಿದ್ದಕ್ಕೆ ಆಲೋಚನೆ ಮಾಡುವಾಗ ಪುಸ್ತಕ ಸ್ವಲ್ಪ ಹೊತ್ತು ನೋಡುದು, ನೋಡಿ ಹೇಳಿದ್ದನ್ನೇ ಹೇಳುವುದಕ್ಕಾಗಿ ಅಂತ ಮಾಡಿಸಿಡುದು. ಇಲ್ಲಿ ಬರುವಾಗ ಮತ್ತೆ ಅದೇ ಆ ಚೈತನ್ಯ ಬರ್ತದೆ. ಅದು ಪುರಾಣದ ಒಂದು ಕ್ರಿಯೇಟಿವಿಟಿ, ಅದು ಪುರಾಣದ ಒಂದು ದಿವ್ಯತೆ. ಅದು ಹೇಗೆ ಭಾಗವತದ ಕುರಿತಾಗಿ ನಾವು ಅದು ಜೀವಂತ ಗ್ರಂಥ ಅಂತ ಹೇಳ್ತೇವೆ, ಅದೇ ರೀತಿಯಲ್ಲಿ ಇದರಲ್ಲಿ ಒಟ್ಟು ಪುರಾಣಗಳಲ್ಲಿ ಅಂತಹ ಜೀವಂತಿಕೆ ಉಂಟು ಅನ್ನುವುದು ಗೊತ್ತಾಯಿತು. ಇನ್ನು ಉಳಿದಂತಹ ಪುರಾಣಗಳಲ್ಲಿಯೂ ಕೂಡ ಇವೆ. ಅದನ್ನು ಗೊತ್ತಾಗಬೇಕು ಅಂತಂದರೆ ನೀವು ಒಂದೊಂದನ್ನು ತೆಗೆದು ಹೊರಗಿಡಬೇಕು, ಆವಾಗ ನಮಗೆ ಅನುಭವಕ್ಕೆ ಬರ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಇಷ್ಟು ದಿವಸ ಇದ್ದು ಒಂದು
ಬಲವಾಗಿ ಇದ್ರಿ ನೀವು. ಆ ಬಲ ಇನ್ನೂ ಬೇಕು. ಇನ್ನೂ ನಮಗೆ ಇದರಲ್ಲಿ ಯಾವುದೇ ರೀತಿಯ ಭಿನ್ನತೆ, ಯಾವುದೇ ರೀತಿಯ ತರತಮತೆ ಇಲ್ಲದೆ ಎಲ್ಲ ಒಟ್ಟು ಮನುಷ್ಯ ವರ್ಗ ಅಂತ ಹೇಳುವಂತಹ ವರ್ಗ ಬಂದು ಸೇರಬೇಕು. ಇಂಥದ್ದು ಆಗಾಗ ಆಗ್ತಾ ಇರಬೇಕು. ನಾವು ಬಂದು ಕೇಳುವ ಹಾಗಾಗಬೇಕು. ಹೇಳುವುದು ಮಾತ್ರ ಅಲ್ಲ, ಅಂತ ಕೇಳಬೇಕು. ಯಾವಾಗ ನೋಡಿದ್ರು ಹೇಳುವುದು ಮಾತ್ರ ಆಗ್ತದೆ, ಕೇಳುವುದು ಯಾವಾಗ? ಹಾಗಾಗಿ ಇನ್ನೊಂದೆಡೆಯಲ್ಲಿ ಎಂಥರ ಅವಕಾಶ ಇದ್ದರೆ ಕೇಳುವುದಕ್ಕೆ, ಹೇಳಿಕೆ ವಿಷಯ ಗೊತ್ತಾದರೆ ಬರ್ತೇವೆ ನಾವು. ಜ್ಞಾನನಾದರೂ ಒಬ್ಬರನ್ನು ಇಲ್ಲಿ ಕೂರಿಸಿದ್ರೆ ಆಯಿತು. ಆದ್ದರಿಂದ ಅಂಥದ್ದು ನಿರಂತರವಾಗಿ ಅದು ಸಕ್ರಿಯವಾಗಿರಬೇಕು. ಪುರಾಣಗಳ ಪ್ರಪಂಚದ ಅನಾವರಣ, ಪುರಾಣ ಪ್ರಪಂಚದ ಅನಾವರಣ, ಎಲ್ಲ ಪುರಾಣಗಳ ಅನಾವರಣ ಆಗಬೇಕು ನಮ್ಮ ಈ ಪುತ್ತೂರು ಭಾಗದಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಸ್ವರೂಪದಲ್ಲಿ ಅನೇಕ ಇದ್ದರೂ ಕೂಡ ಒಂದೇ ಪ್ರಾಣವಾಗಿ, ರಾಮನ ಜೊತೆಗೆ ಲಕ್ಷ್ಮಣ ಇದ್ದ ಹಾಗೆ ಪ್ರಾಣ ಒಂದೇ, ಅದು ಅದರ ಸ್ವರೂಪ ಮಾತ್ರ ಬೇರೆ ಅಂತ. ಆ ರೀತಿಯಲ್ಲಿ ನಾವು ಮುಂದೆ ಸಾಗುತ್ತಾ ಇಂತಹ ಪುರಾಣಕ್ಕೆ ಒಳಗೊಳಗೇ ಉಳಿದಂತಹ ಪುರಾಣಗಳಿಗೆ ಮತ್ತೆ ಚೈತನ್ಯವನ್ನು ಕೊಡೋಣ ಅಂತ ಹೇಳುತ್ತಾ, ಮೊನ್ನೆಯಿಂದ ನಮ್ಮ ಜೊತೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ ಎಲ್ಲ ಸಜ್ಜನ ಬಂಧುವರ್ಗಕ್ಕೆ, ಈ ಮನೆಯವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಒಟ್ಟು ಈ 5 ದಿನದ ಪುರಾಣ ಪ್ರಪಂಚವನ್ನು ಶ್ರೀಕೃಷ್ಣನ ದಿವ್ಯ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಓಂ ಸ್ವಸ್ತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಪ್ರವಚನದಲ್ಲಿ ಎಲ್ಲರ ಮನಸ್ಸಿನ ಜಿಜ್ಞಾಸೆಗಳು ಪರಿಹಾರವಾಗಿದೆ ಎಂದು ಭಾವಿಸುತ್ತೇವೆ. 13, 14, 15, 16, 17 ಈ 5 ದಿನದಲ್ಲಿ ನಡೆದಂತಹ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಗಮನ ತೆಗೆದುಕೊಂಡು ಮುಂದೆ ನಮ್ಮ ಬಾಳನ್ನು ಹಸನು ಮಾಡಿಕೊಳ್ಳಬೇಕು. ಎಷ್ಟು ದೊಡ್ಡ ಸಂವಾದದಲ್ಲಿ ನಮಗೆ ತುಂಬ ಅನೇಕ ವಿಚಾರಗಳು ಸಿಕ್ಕಿದೆ. ನೀವು ಆಗಿ ಹೇಳಿದ್ರಿ, ಈ ಕಾಲದಲ್ಲಿ ಬೇರೆಯವರು ಬಂದು ಪ್ರವಚನ ಮಾಡಬೇಕು, ನಾವು ಕೇಳಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ಅದಿಲ್ಲ. ಈ ಸ್ಥಳದಲ್ಲಿ ನೀವೇ ಪ್ರವಚನ ಮಾಡಬೇಕು, ನಾವು ಕೇಳಬೇಕು. ಈ ನಮ್ಮ ಒಂದು ಪ್ರವಚನಕಾರರು ಭಕ್ತರು ಅಂತ ಹೇಳುವ ಸಂಬಂಧ ನಿರಂತರವಾಗಿ ಗಟ್ಟಿಯಾಗಿ, ಇನ್ನೂ ಬಿಗಿಯಾಗಿ, ಬದ್ಧವಾಗಿ ನಡೆಸುವಂತೆ ಆ ಭಗವಾನ್ ಶ್ರೀಕೃಷ್ಣ ಸ್ವಾಮಿ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಕೇಳಿಕೊಳ್ತೇನೆ. ಹಾಗೆ ಈ ಸಂಭ್ರಮದ ವಾತಾವರಣದಲ್ಲಿ ನಮಗೆ ಅತ್ಯಂತ ಶುಚಿ ರುಚಿಯಾಗಿ ಅಡಿಗೆ ಪಾಕವನ್ನು ಮಾಡಿಕೊಟ್ಟಂತಹ ಹರ್ಷನಾರಾಯಣ ಬಳಗ, ತದನಂತರ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಮಾಧ್ಯಮವು ಕಾರಣವಾಗ್ತದೆ. ಅದಕ್ಕೆ ಪ್ರಸನ್ನ ಭಾಗ್ಯವರು ಸಹಕಾರ ಕೊಟ್ಟಿದ್ದಾರೆ. ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದಂತಹ ಬಾಲಸುಬ್ರಹ್ಮಣ್ಯ ಭಟ್ ಗಿರಿಮಾರು ಇವರನ್ನು ತುಂಬ ಮನಸ್ಸಿನ ಅದ್ಭುತವಾಗಿ ಅಭಿನಂದಿಸುತ್ತೇನೆ. ಹಾಗೆ ಇನ್ನೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಅತ್ಯಂತ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಕಾರಣವಾದಂತಹ ಶ್ರೀಯುತ ವೇದಮೂರ್ತಿ ವಿದ್ವಾನ್ ಶ್ರೀಯುತ ಕೇಶವೃತ್ತಿಗೆ ಅನಂತಾನಂತ ವಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಮೊನ್ನೆಯಿಂದ ಮೊದಲುಗೊಂಡು ಇವತ್ತಿನವರೆಗೆ ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತನು ಮನ ಧನ ಸಹಕಾರ ಕೊಟ್ಟಂತಹ ಮತ್ತು ಕೆಲವೊಂದು ದಿನ ನನ್ನ ಲೆಕ್ಕದಲ್ಲಿ ಒಂದು ಸಿಹಿ ತಿಂಡಿ ವ್ಯವಸ್ಥೆ ಮಾಡಿ ಹೇಳಿದಂತಹ ಕೆಲವು ಮಹನೀಯರುಗಳಿದ್ದಾರೆ. ಅವರೆಲ್ಲರನ್ನೂ ಮನಸ್ಸ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇನೆ. ಧನ್ಯವಾದಗಳು. 13 ತಾರೀಕಿಂದ ಮೊದಲುಗೊಂಡು 17 ತಾರೀಕಿನವರೆಗೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಹರಿ ಓಂ ತತ್ಸತ್ ತಂಡದವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರುತ್ತಾರೆ. ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ಮಾರ್ಗಶೀರ್ಷ ಮಾಸ ಡಿಸೆಂಬರ್ ತಿಂಗಳಲ್ಲಿ ಬರ್ತದೆ. ಆ ದಿವಸ ಗೀತಾ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದೆಂದು ಸಂಕಲ್ಪ ಮಾಡಿದ್ದೇವೆ. ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನು ಮುಂದೆ ಬರುವ ವರ್ಷ
2026ರಲ್ಲಿ ನಮ್ಮದೊಂದು ಸಂಕಲ್ಪ ಇದ್ದದ್ದು ವರ್ಷಕ್ಕೆ ಒಂದು ಪುರಾಣವನ್ನು ಅನಾವರಣ ಮಾಡಬೇಕು ಅಂತ ಇದ್ದದ್ದು. ಆದರೆ ದೈವಚಿತ್ತ ಆ ಪರಮಾತ್ಮನ ಅನುಗ್ರಹದಿಂದ ಈ ಸತಿ 2 ಪುರಾಣವನ್ನು ಅನಾವರಣ ಮಾಡುವಾಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಬರುವ ವರ್ಷ ರಾಮಾಯಣವನ್ನು ಅನಾವರಣ ಮಾಡಬೇಕು ಅಂತ ಹೇಳುವುದು ಸಂಕಲ್ಪ. ಅದರಲ್ಲೂ ರಾಮಾಯಣದಲ್ಲಿ ಆ ಒಂದು 3 ಸನ್ನಿವೇಶವನ್ನು ಅತ್ಯಂತ ಅದ್ಭುತವಾಗಿ ಮಾಡಬೇಕು ಅಂತ ಹೇಳುವಂತ ಸಂಕಲ್ಪ ಇದೆ. ಒಂದು ರಾಮ ಜನ್ಮ, ಸೀತಾ ಸ್ವಯಂವರ, ರಾಮ ಪಟ್ಟಾಭಿಷೇಕ, ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ, ರಾಮ ಪಟ್ಟಾಭಿಷೇಕ ಅಲ್ಲ, ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ. ಈ 3 ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಹೇಳುವ ಸಂಕಲ್ಪ ನಮ್ಮದಾಗಿದೆ. ಹೇಗೆ ನಡೆಸಿಕೊಡ್ತಾರೆ ಅಂತ ಹೇಳುವಂಥದ್ದು ಪರಮಾತ್ಮನಿಗೆ ಬಿಟ್ಟಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡುವಂತದ್ದು. ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ಈ ವೇದಾಂತ ವಾಹಿನಿಯ ನೇತೃತ್ವದಲ್ಲಿ ಆಗುವಂತಹದ್ದು. ಈ ಕಾರ್ಯಕ್ರಮಗಳೆಲ್ಲವೂ ನಾವು ಇನ್ನು ಮುಂದೆ ಹೆಚ್ಚು ಹೆಚ್ಚು ರೀತಿಯ ಸಹಕಾರವನ್ನು ಕೊಟ್ಟು ಈ ನಮ್ಮ ಬಂಧವನ್ನು ಇನ್ನೂ ಗಟ್ಟಿ ಮಾಡಬೇಕು. ನಿಮ್ಮ ಸ್ನೇಹಿತ ವರ್ಗವನ್ನು ಈ ಬಳಗಕ್ಕೆ ಸೇರಿಸಬೇಕು. ನಮ್ಮದಾದಂತಹ ಈ ವೇದಾಂತ ವಾಹಿನಿ ಬಳಗವನ್ನು ಅತ್ಯಂತ ಸದೃಢವಾಗಿ ಮಾಡಬೇಕು ಅಂತ ನಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಡ್ತೇನೆ. ಹಾಗಾದ್ರೆ ಈ 5 ದಿವಸ ನಡೆದಂತಹ ಪುರಾಣದ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ಅವಕಾಶ ಇದೆ. 3, 14, 15, 16, 17, 18, 13, 3, 1, 4 ಚತುರ್ಥ ಸ್ಥಾನ ಆಯಿತು. 14, 4, 1, 5 ಪಂಚಮ ಸ್ಥಾನ. 15, 5, 1, 6 ಅರಿಶ್ವತ್ವರ್ಗವನ್ನು ನಾವು ಬಿಡಬೇಕು ಅಂತ ಹೇಳುವಂತ ಸಂಕಲ್ಪ ಆಯಿತು. 17, 7, 1, 8 8ನೇ ಸ್ಥಾನ ಕೃಷ್ಣನದ್ದು. ಕೃಷ್ಣ ಪರಮಾತ್ಮ 8ನೇ ಗರ್ಭದಲ್ಲಿ ಅವತರಿಸಿದ್ದು. ಹಾಗೆ ನಾನು ಕಂಡುಕೊಂಡ ವಿಚಾರ ಅನಿಸಿಕೆ, ನನ್ನ ಅನಿಸಿಕೆ. ಬಗೆದಂತೆ ಬದುಕಿಲ್ಲ, ಬರುವುದಕ್ಕೆ ತಡೆಯಿಲ್ಲ ಅಂತ ಇರುವ ಬದುಕುವುದು ಕಷ್ಟ ಅಂತ ಇದ್ರು ಹೇಳುವುದು ಮತ್ತೆ ಸಾಮಾನ್ಯ ಅನುಭವ. ಅದು ಮೊನ್ನೆ ಹೇಳಿದ್ದೆ ನಾನು. ಇದು ಸತ್ತ ಮೇಲಿನ ಬದುಕು ಇನ್ನೂ ಕಷ್ಟ ಅಂತ ಈಗ ಅರ್ಥ ಆಗ್ತಾ ಇದೆ. ಮನೆಯಲ್ಲಿ ಎಲ್ಲ ಪುರಾಣಗಳು, ಭಾಗವತ ಪುಸ್ತಕ ಎಲ್ಲ ಇದೆ ನನ್ನಲ್ಲಿ. ಗರುಡ ಪುರಾಣವನ್ನು ನಾನು ಖರೀದಿಸಿ ತಂದಿದ್ದೆ. ಸಾಲಕ್ಕಾಗಿ ನನ್ನ ಅಮ್ಮನ ಕಣ್ಣಿಗೆ ಬಿತ್ತು. ಬೈದ್ರು, ಅದರ ಪುಟ ತಿರುಗಿಸ್ಲಿಕ್ಕೆ ಬಿಡ್ಲಿಲ್ಲ ನನಗೆ. ಹಾಗಾಗಿ ಅದನ್ನ ಕೊಡ್ಬೇಕಾಗಿ ಬಂತು. ಆಮೇಲೆ ಪ್ರವಚನವನ್ನ ಕೇಳುವಾಗ ಏನು ಯೂಟ್ಯೂಬಲ್ಲಿ ಬರ್ತದೆ, ನಾನು ಕೇಳಲಿಕ್ಕೂ ಸಹ ಅಮ್ಮ ಇದ್ರೆ ಬಿಡ್ತಾ ಇರ್ತೀನಿ. ಇದೊಂದು ನನಗೆ ಅಪರಿಚಿತ. ಉಳಿದಂತೆ ನಾನು ಒಂದಿಷ್ಟು ಪುಟ ತಿರುಗಿಸಿದ್ದೇನೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತಲ್ಲ, ಪುಟ ತಿರುಗಿಸಿದ್ದೇನೆ. ಆದರೆ ನನಗೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಸಾವು ಬದುಕಿನ ವಿಷಯ ಬರುವಾಗ ಹತ್ತಿರದ ಸಂಬಂಧಿಕರು ಇಂಥದ್ದು ಎಷ್ಟೇ ಅವರು ಓದಿಕೊಂಡಿದ್ರು, ಎಷ್ಟೇ ತಿಳಿದವರಾಗಿದ್ರು ಕೂಡ ನಿಮ್ಮ ತಲೆ ಕೊಡ್ತಾರೆ. ಆ ಅಮ್ಮನ ಮಮತೆ ಏನಿದೆ ಅದು ನನ್ನನ್ನು ತಡೀತು. ಈಗ ಅಮ್ಮನನ್ನು ಇಲ್ಲಮ್ಮ ಈಗ ಹೀಗೆ ಅಂತ ಹೇಳಿ ಮತ್ತೆ ಅದನ್ನ ಓದುವ ಅಥವಾ ಅಭ್ಯಾಸ ಮಾಡುವ ಏನೊಂದು ಪ್ರಯೋಗ ಮಾಡುವಂಥದ್ದು ಪ್ರೇರಣೆ ಖಂಡಿತ ನನಗೆ ಆಗಿದೆ. ಮತ್ತೆ ಪ್ರವಚನದ ವಿಷಯ ಹೇಳೋದಿದ್ರೆ ಪದಮಿತಿ, ಸ್ವರಭಾರ, ಅದನ್ನು ಅವರು ಮುಖ್ಯವಾದ ವಿಷಯವನ್ನು ದಾಟಿಸುವ ರೀತಿ, ಕಲಾತ್ಮಕವಾದಂಥದ್ದು, ಕಾವ್ಯಾತ್ಮಕ ಶೈಲಿ. ಹೊಗಳಿದ್ದಲ್ಲ, ನಾನು ಕನ್ನಡದಲ್ಲಿ ಹೇಳಿದ್ದು. ಕಾವ್ಯಾತ್ಮಕ ಶೈಲಿ ಇದು ನಿಜಕ್ಕೂ ಅದ್ಭುತವಾಗಿದೆ. ಅದು ಮತ್ತೆ ಮತ್ತೆ ನೆನಪುಳಿತದೆ. ನಾನು ಬರ್ಕೊಳ್ತೇನೆ. ಯಾಕೆ ಬರ್ಕೊಳ್ತೇನೆ? ತುಂಬಾ ಜನ ಕೇಳಿದ್ರು, ಯೂಟ್ಯೂಬಲ್ಲಿ ಹಾಕಿದಾರಲ್ಲ, ಮತ್ತೆ ಯಾಕೆ ಬರ್ಕೊಳ್ತೇನೆ? ನನಗೆ ಮತ್ತೆ ಆ ಪುಟವನ್ನು ತಿರುಗಿಸಿದಾಗ ಅವರು ಹೇಳಿದ್ದು ಕೇಳಿದ್ರು, ಅದು ಮತ್ತೆ ನೆನಪಾಗ್ತದೆ. ಒಂದು ರೀತಿಯಲ್ಲಿ ಅದು ಅಭ್ಯಾಸ ಮಾಡಿದ. ಏನು ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಹೇಳುವಾಗ ನಾವು ಬರ್ಕೊಳ್ತೇವೆ, ಅದು ಮತ್ತೆ ಹೆಚ್ಚು ನೆನಪು ಕಾರಣಕ್ಕೋಸ್ಕರ ಬರ್ಕೊಳ್ತಾರೆ. ಅದು ನನಗೆ ಮಾತ್ರ ಅರ್ಥ ಆಗಿತ್ತಷ್ಟೇ, ಉಳಿದವರಿಗೆ ಆಗ್ಲಿಕ್ಕಿಲ್ಲ ಅಂತ. ಹೀಗೊಂದು ಒಳ್ಳೆಯ ಅವಕಾಶವನ್ನ ಒದಗಿಸಿಕೊಟ್ಟು ಒಂದಷ್ಟು ಕಾಲ ಒಂದು ಚಿಂತನೆ, ಹೊಸ ಚಿಂತನೆ, ನಾನು ಹೇಳಿದೆ ನನಗೆ ಅದು ಅಪರಿಚಿತ. ಆ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಹನುಮಂತಿ ಶ್ರೀಕೃಷ್ಣ ಭಟ್ ಅವರಿಗೆ, ವೇದಾಂತ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮುಖ್ಯವಾಗಿ ಪ್ರವಚನಕಾರರಾದ ಋತುವಾಣಿ ಕೇಶವ ಭಟ್ ಕೇಕಲಾಗಿ ಇವರಿಗೂ ಕೂಡ ಮುಂತಾದಂಥ ಧನ್ಯವಾದಗಳನ್ನು. ನಮ್ಮ ಕೇಶವ ನನ್ನನ್ನ ಬಾಯಿಗಟ್ಟಿ ಹಾಕಿದ್ದಾರೆ. ಇಲ್ಲದಿದ್ದರೆ ದೊಡ್ಡದಾದಂತಹ ಒಂದು
ಮನಸ್ಸಿನ ಸಂಕಲ್ಪ ಇದನ್ನು ಹೇಳಲಿಕ್ಕೆ ನನ್ನಲ್ಲಿ ಬರುವುದಿಲ್ಲ ಅವರು. ಅದು ನನ್ನ ಬಾಯಿ ಕಟ್ಟಿ ಹಾಕಿದ್ದಾರೆ ಅವರು. ಪುರಾಣ ಪ್ರವಚನ ಚಕ್ರವರ್ತಿ ಅಂತ ಹೇಳುವಂತಹ ವಿಚಾರವನ್ನು ನಾನು ಅವರದ್ದು ಹೇಳಿದ್ದೆ. ಅವರನ್ನು ಒಪ್ಪುವುದಿಲ್ಲ. ನಾನು ದೊಡ್ಡ ಸ್ಥಾನಕ್ಕೆ ಏರಿಸಬೇಡಿ, ನಾನು ದೊಡ್ಡ ಮನುಷ್ಯರು, ಖಂಡಿತವಾಗಿ ಅವರನ್ನು ನಾನು ಹೊಗಳಿ ಉನ್ನತ ಸ್ಥಾನಕ್ಕೆ ಏರಿಸುವ ನನ್ನ ಮನಸ್ಸಿನ ವಿಚಾರವನ್ನು ಹೇಳಿದ್ದು. ಅವರು ಪುರಾಣ ಪ್ರವಚನದಲ್ಲಿ ಅವರು ಚಕ್ರವರ್ತಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಅವ್ರಿಗೆ ಹಲವು ಬಾರಿ ಹಲವು ಕಾರ್ಯಕ್ರಮಗಳಿಗೆ ಹೋಗಿ ಅದನ್ನು ತಿಳ್ಕೊಂಡು ಇದು ನಾನೊಬ್ಬ ಪಡೆಯುವುದಲ್ಲ, ಸಮಾಜದ ಎಲ್ಲ ವರ್ಗದವರಿಗೆ ಸಿಕ್ಕಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಪ್ರಯತ್ನಕ್ಕೆ ಹೊರಟದ್ದು. ಅದನ್ನು ಹುಚ್ಚು ಸಾಹಸ ಅಂತ ಹೇಳೋದು ತಪ್ಪಲ್ಲ ಇದು. ಅದಕ್ಕೆ ಆ ಸ್ವಾಮಿ ಕೃಷ್ಣ ಅನುಗ್ರಹ ಮಾಡ್ತಾನೆ ಅಂತ ಹೇಳುವ ವಿಶ್ವಾಸವಾಗಿ ಇನ್ನೂ ಇದ್ದೇನೆ. ತೀರ್ಥ ವಿದ್ವಾನ್ ಕೇಶವ ಅಣ್ಣನಿಗೆ ವೇದವ್ಯಾಸವನ್ನು ಶುರು ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳಿಕೊಡ್ತೇನೆ. ಗುಣಂ ಸರ್ವತ್ರ ಪೂಜ್ಯಂತೆ ಪಿತೃವಂಶೋಲ್ಲೇಖ ಅನ್ನೋ ಮಾತು ಪುರಾಣಗಳು ಹೇಳಿದಂಥ ಮಾತಿ. ಬಹುಶಃ ನಾನು ತಿಳಿದ ಮಟ್ಟಿಗೆ ಕಠೋಪನಿಷತ್ತಿ ಬರತಕ್ಕಂಥ ಜಾಬಾಲಿ ಸತ್ಯಗಾಮರ ವಿಚಾರ ಬರ್ತದೆ. ಆ ವಿಚಾರವನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಸಣ್ಣ ವಿಚಾರ, ದೊಡ್ಡ ಕಥೆಯನ್ನ. ಸತ್ಯಗಾಮ ತನ್ನ ವಿದ್ಯೆಗೋಸ್ಕರ ವಿದ್ಯಾರ್ಥಿಗೋಸ್ಕರ ಜಾಬಾಲಿ ಮಹರ್ಷಿಗಳಿಗೆ ಹೋಗ್ತಾರೆ. ಜಾಬಾಲಿ ಮಹರ್ಷಿಗಳು ಮುಖ ನೋಡಿ ಮಾತು ಕೇಳಿ ನಿರ್ಧಾರ ಬರತಕ್ಕಂಥ ವ್ಯಕ್ತಿ. ಈಗಿನ ವಾತಾವರಣದಲ್ಲಿ ಶಾಲೆಗೆ ಹೋದ ಕೂಡಲೇ ನಿಮಗೆ ಯಾವ ಜಾತಿ, ನಿನ್ನ ಮಾತು ಯಾವುದು, ತಂದೆ ಯಾರು, ತಾಯಿ ಯಾರು ಅಂತ ಹೇಳಿದ ಹಾಗೆ ಜಾಬಾಲಿ ಮಹರ್ಷಿ ಹೇಳ್ತಾರೆ. ಬೇರೆ ಸರ್ಟಿಫಿಕೇಟ್ ಮೇಲೆ ಹೇಳ್ತಾರೆ. ಇನ್ನ ಗೋತ್ರ ಯಾವುದು ಅಂತ ಹೇಳ್ತಾರೆ. ಸುದ್ದಿ ಪಾಪ ಸಣ್ಣ ಬಾಲಕ, ಸಣ್ಣ ಹುಡುಗ, ಗೊತ್ತಾಗುವುದಿಲ್ಲ ಅವರಿಗೆ. ನಿನ್ನ ತಂದೆ ಯಾರು ಅಂತ ಹೇಳ್ತಾರೆ. ಅಯ್ಯೋ ಅಮ್ಮನಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಾಳೆ ತಾಯಿಯಲ್ಲಿ ಕೇಳಿಕೊಂಡು ಬರ್ತೇನೆ ಅಂತ ತಾಯಿಯಲ್ಲಿ ಹೋಗ್ತಾರೆ. ನೋಡಿ, ಒಂದು ಮಾರ್ಮಿಕವಾಗಿರ್ತಕ್ಕಂಥ ತಾಯಿ ಮಗನೇ, ನಾನು ಯಾರ್ಯಾರೋ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನಿದ್ದಂಥ ಮನೆಯಲ್ಲಿ ಎಷ್ಟೋ ಜನ ಬರ್ತಾ ಇದ್ದೆ. ನೀವು ಗೊತ್ತುಂಟು ನನ್ನ ಸ್ತ್ರೀ ಜೀವನ ನಮ್ಮದು ಎಷ್ಟು ಕಷ್ಟ, ಶೋಷಣೆ, ಗೊತ್ತಿಲ್ಲ ಮಗನು ಹೇಳ್ತಾರೆ. ಸತ್ಯಭಾರ ಹೇಳ್ತಾರೆ. ಮಗು ಏನು ಗೊತ್ತಿಲ್ಲ. ಅದು ಬಂದು ಜಾಬಾಲಿತ ಹೇಳ್ತಾರೆ, ನನ್ನ ತಾಯಿ ಹೇಳಿದರು ತಂದೆ ಯಾರಂತ ಅವರಿಗೆ ಗೊತ್ತಿಲ್ಲ ಅಂತ. ನೋಡಿ ವಿಚಾರ. ಜಾಬಾಲಿ ಮಹರ್ಷಿಗಳು ಕನ್ಕ್ಲೂಷನ್ಗೆ ಬರ್ತಾರೆ, ಉಪಸ್ಮಾರಕ್ಕೆ ಬರ್ತಾರೆ. ಏನು ಹೇಳಿ, ಆ ಸತ್ಯ ಮಾತನ್ನು ಹೇಳಲು ಬಂದಿದ್ದೆ ಉತ್ತಮ ಕುಲ ಪ್ರಸ್ತುತನೇ ಆಗಿದೆ. ಅಂದರೆ ಜಾತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮತ್ತಕ್ಕೆ ಬರೋದು. ಹಾಗೆ ನಾಳೆಯಿಂದ ನನ್ನ ತರಗತಿ ಬಾಪ ಅಂತ ಕರೀತಾರೆ. ಈ ಗುಣ ಗುರುಗಳಿಗೆ ಬೇಕಾಗ್ತದೆ. ಇವತ್ತು ಎಷ್ಟು ಜನ ಗುರುಗಳಿಗೆ ಅದು ಇದೆಯೋ ಗೊತ್ತಿಲ್ಲ. ಒಬ್ಬ ಗುರು ಅಂತ ಆಗಬೇಕು ಅಂತಿದ್ರೆ ಅಧ್ಯಯನಶೀಲತೆ, ಪ್ರತಿದಿನ ಅಧ್ಯಯನಶೀಲತೆ, ಶಾಸ್ತ್ರಾಭ್ಯಾಸ, ಅದಕ್ಕಿಂತ ಕೂಡ ಹೆಚ್ಚಾಗಿ ಅನುಷ್ಠಾನ ಇಂಥವರು ಆಚಾರ್ಯರು ಅಂತ ಹೇಳೋದು ಗುರುಗಳೇ. ಈ ಅರ್ಥದಲ್ಲಿ ಬಹುಶಃ ಈಶ್ವರನ್ನ ಆಚಾರ್ಯರು ಅಂತ ಹೇಳ್ತಾರೆ. ಆಕ್ಚುಲಿ ಅವರು ಆಚಾರ ಅಲ್ಲ, ಅವರು ಕ್ಷತ್ರಿಯ ಕುಲದವರಿಗೆ ಆಚಾರ್ಯ ಅನ್ನತಕ್ಕಂಥ ಮಾತು ಬರುವುದಿಲ್ಲ. ಜನ್ಮದ ಬರತಕ್ಕಂಥದ್ದು. ನಾವೇ ಕೊಟ್ಟು ನಮ್ಮ ದೊಡ್ಡ ಜಾತಿ ಹೇಳ್ಕೊಡುವ ನಂಬಿಕೆ ಬರುತ್ತೆ. ನಮ್ಮಲ್ಲಿ ಏನಿರುವುದಿಲ್ಲ, ಎಲ್ಲವನ್ನೂ ಕೊಟ್ಟಂಥ ಮನುಷ್ಯ ಭೀಷ್ಮ. ಅದಕ್ಕೋಸ್ಕರ ಭೀಷ್ಮಾಚಾರ ಅಂತ ನಿಜವಾಗಿ ಅವರು ಬ್ರಾಹ್ಮಣ ಕುಲದಲ್ಲಿದ್ದಾರೆ, ಕ್ಷತ್ರಿಯ. ಅದನ್ನೇ ನಾನು ಗುಣಂ ಸರ್ವತ್ರ ಪೂಜ್ಯ ಅಂತ ಹೊಗಲಿಗೆ ಕೊಡಬೇಕು ಅಂತ ಆಚಾರ್ಯರು ನಮ್ಮ ಕೇಶವತ್ತು ತಿಳ್ಕೊಂಡಿದ್ದಾರೆ. ತುಂಬ 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 ಖುಷಿ ಆಗ್ತದೆ. ಇವತ್ತು ನನಗೆ ಬರಲಿಕ್ಕೆ ಹಲವಾರು ಅಡಚಣೆಗಳು ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಕೊನೆಗೆ ಅವರ ಮಾತನ್ನು ಕೊನೆಗೆ ಅದನ್ನು ಕೇಳಬೇಕು, ಆಶೀರ್ವಾದ ನನಗೆ ಬರಬೇಕನ್ನೋ ದೃಷ್ಟಿಯಿಂದ ಓಡಾಡಿ ಬಂದೆ. ಮುಗಿತಾ ಹೋಗ್ತಾ ಇತ್ತು. ಅದು ನಮಸ್ಕಾರ ಮಾಡ್ತಾನೆ ಮುಗಿದಿರ್ತದೆ ಅಂತ ಮುಗಿತಾ ಹೆಚ್ಚೇನು ಹೇಳೋದಿಲ್ಲ. ಅಂಥ ಒಂದು ಒಳ್ಳೆಯ ಸಂದರ್ಭವನ್ನು ಒದಗಿಸಿಕೊಟ್ಟಿದೆ ಕೃಷ್ಣ ಭಟ್.
ನಾವು ಕೂಡ ನಮ್ಮ ಮನೆಯಲ್ಲಿ ಪ್ರವಚನವನ್ನ ಮಾಡ್ತಾ ಇರ್ತೇವೆ. ಅದು ಇಷ್ಟು ಪ್ರಚಾರ ಆಗಿಲ್ಲ, ದೇವರು ಜನ ಬರ್ತಾರೆ ಈ ಕಡೆಗೆಲ್ಲ ಗೊತ್ತಾಗಿದೆ. ಸುಮಾರು ಒಂದು 6 ಪುರಾಣಗಳನ್ನ ಪ್ರವಚನವನ್ನು ದಶ ಪುರಾಣಗಳು ಆಗಬೇಕು ಅಂತ ಇದೆ ನನಗೂ ಕೂಡ, ಅದು ಗೊತ್ತಿಲ್ಲ ಇವರಿಗೆ ಆಗ್ತದೆ ಅಂತ ಒಂದು ಭಾಗ್ಯ ನಿಮಗೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಸಣ್ಣ ಪ್ರಾಯ, ನನಗೆ ಈಗ 75 ಆಯಿತು, ಇನ್ನೂ 10 ಪುರಾಣಗಳು ಆಗಬೇಕು, ಗೊತ್ತಿಲ್ಲ ಅಂದರೆ ಆಗ್ತದೆ ಇಲ್ಲ ಅಂತ ಅಂತ ಒಂದು ಅವಕಾಶ ನಿಮಗೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮಗೂ ಕೂಡ ಒಂದು ಟೀಕೆ ಉಂಟ ನನಗೆ. ಯಾಕೆಂತ ಹೇಳಿದ್ರೆ ಭಾಗವತ ಸಪ್ತವನ್ನು ಕೇಳಿದ್ದೇನೆ ನಾನು ಕೇಳ್ಬೋದು. ಯಾಕೆಂತ ಹೇಳಿದ್ರೆ ನಾನು ಅವರ ವಿದ್ಯೆಯನ್ನ ಬದಿಗಿಟ್ಟು ಪ್ರಾಯದವನ್ನು ಮಾತ್ರ ವಿಚಾರದಲ್ಲಿ ಹೇಳ್ತೇನೆ. ನಾನು ವಯೋವೃದ್ಧ ಆ ದೃಷ್ಟಿ. ಭಾಗವತ ಸಪ್ತಾಹ ಮಾಡಿದಾಗ ನನಗೆ ನಿಜ ಕಣ್ಣ ನೀರು ಬಂದಿದೆ. ಕೆಲವೊಂದು ಅವಕಾಶಗಳನ್ನು ಹೇಳ್ತಾ ಇದ್ದೇನೆ. ಆ ವಾಯ್ಸ್ ಮಾಡ್ಯುಲೇಷನ್, ನೀವು ಹೇಳಿದಾಗ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಆ ಮ್ಯಾನರಿಸಮ್ ಏನೋ ಮ್ಯಾನ್ ವಾಚ್ ಅಲ್ಲ ಏನು ಹೇಳ್ತೇವೆ ನಾನು, ಆಂಗಿಕ ವಿಚಾರಗಳು ಇರ್ಬೋದು. ಡಾನ್ಸ್ ಮಾಡಬೇಕಿದ್ರೆ ನೋಡಿಕೊಳ್ತೇವೆ ನೋಡಿ, ಅದೇ ರೀತಿಯ ಒಂದು ಡಾನ್ಸ್ ಮಾಡದಿದ್ರೂ ಕೂಡ ಆ ರೀತಿಯ ಒಂದು ವಿಚಾರಗಳನ್ನು ನಾನು ಅವತ್ತು ನೋಡಿ ಹೋಗಿದ್ದೇನೆ. ಈ ಸರ್ತಿ ಕೂಡ ಅದೇ, ಆದರೆ ಒಂದು ರೀತಿ ಬೇರೆ. ಅದು ಒಂದು ರೀತಿಯ ಭಯಾನಕ ವಾತಾವರಣವನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಮಾಡಬೇಕಲ್ಲ, ದಟ್ ಈಸ್ ಅ ಕಮ್ಯುನಿಕೇಶನ್, ದಟ್ ಈಸ್ ಅ ಕಮ್ಯುನಿಕೇಶನ್. ಯಾಕಂತ ಹೇಳ್ತೇನೆ, ನಾನು ಏನು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದು, ಕೆಟ್ಟ ಆಲೋಚನೆ ನನಗೆ ಹೇಳುವುದಿಲ್ಲ, ಕೆಟ್ಟ ಆಲೋಚನೆ ನನಗೆ ಕೂಡ ಇದೆ. ಅವರು ವೈತಾರಣಿನಲ್ಲಿ ಒಂದು ಬುಕ್ಕನ್ನು ಸಿಕ್ಕಿ ತಲೆಗೆ ಎತ್ತಿ ಹೇಗಿದ್ದೀಗ ಪುನಃ ಮುಳುಗಿಸು, ಪುನಃ ಮುಳುಗಿಸು. ಅಯ್ಯೋ ದೇವರೇ, ನಾವು ಏನೋ ಸಣ್ಣ ಒಂದು ಇತ್ತೀಚೆಗೆ ಬಿದ್ದು ನಾನು ಕಪ್ಪಳದ ಎಲುಬು ಮುರಿದು ಹೋಗಿದೆ. ಸರಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಇವತ್ತು ಕೂಡ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಒದ್ದಾಡಿದೆ 2 ತಿಂಗಳು ತುಂಬ. ಅದೇನು ದೊಡ್ಡ ಕಷ್ಟ ತಿಳ್ಕೊಂಡಿದ್ದೆ, ಇದು ನೋಡಬೇಕಿದೆ. ನಾನು ಯಾಕೆ ಹೇಳಿದೆ ಅಂತ ಹೇಳಿ, ಆಗಂತುಕವಾಗಿ ನಾವು ಹೇಳುವುದಿಲ್ಲ, ನಮ್ಮಲ್ಲಿ ಕೆಟ್ಟ ಗುಣಗಳು ಚಾಡಿಗಳು ಎಲ್ಲ ಕೂಡ ಉಂಟು, ಇಲ್ಲಂತ ಹೇಳುವುದಿಲ್ಲ. ಉಳಿದೇ ಅಂತ ಕೇಳಿದ್ರೆ ನಾನು ಒಳ್ಳೆ ಪ್ರಾಧ್ಯಾಪಕ, ಒಳ್ಳೆ ಮೊನ್ನೆ ನನಗೊಂದು ಗುರುವನ್ನೆಲ್ಲ ಹೇಳಿದ್ದಾರೆ, ನೋಡಿದ್ದಾರೆ ಅಂತ ಕ್ವಾಲಿಟಿ ಉಂಟು ಇಲ್ಲ ನನಗೆ ಗೊತ್ತೇ. ಹಾಗೆ ಆ ತಪ್ಪುಗಳು ಇರ್ತವೆ, ಅದು ತಿದ್ದಿಕೊಳ್ಳುವಂತ ನಾವಾಗಿ ತಿದ್ದಿಕೊಳ್ಳತಕ್ಕಂಥ ಪ್ರಮೇಯಗಳು ಒದಗಿ ಬರ್ತದೆ. ಟ್ರಾನ್ಸ್ಮಿಷನ್ ಅಲ್ಲ, ಟ್ರಾನ್ಸ್ಫರ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಕರೆಕ್ಟ್, ಭೌತಿಕ ಶಕ್ತಿಯ ಪರಾಭಾರೆ. ನಾವು ಅದನ್ನ ಡಿಕ್ಲೇರೇಷನ್ ಕೊಡುವುದಿಲ್ಲ ನಿಮಗೆ, ನಿಮ್ಮ ಆಸ್ತಿ ನಿಭಾಗ ಇದ್ದೇ ಇರ್ತದೆ, ಆದರೆ ಆಸ್ತಿಯ ಸ್ವಲ್ಪ ಅಂಶ ನಮಗೆ ಬರ್ತದೆ, ನಿಮ್ದೆ ಕಡಿಮೆ ಆಗುವುದಿಲ್ಲ, ನಾವು ಜಾಸ್ತಿ ಆಗ್ತದೆ. ಎಲ್ಲರಿಗೂ ಕೂಡ ಶುಭವಾಗಿ. ನೀವು ಇನ್ನೂ ಕೂಡ ಕಲಿತು ಕಡಿಮೆ ಹೇಳುವುದಲ್ಲ, ನಾನು ತಪ್ಪು ಹೇಳಬಾರ್ದು, ಇನ್ನೂ ಉತ್ತುಂಗ ಶಿಖರಕ್ಕೆ ಹೋಗ್ಬೇಕು. ನೋಡ್ಬೇಕಂತ ಕಣ್ಣು ನಮ್ದಾಗಲಿ, ನೋಡ್ಬೇಕ ಮನಸ್ಸು ನಮ್ದಾಗಿ ಮಾತ್ರ ಹೇಳಿ ನಮಸ್ಕಾರ. ಎಲ್ಲರಿಗೂ ಸಮಸ್ತರಿಗೂ ಧನ್ಯವಾದಗಳು. 15 ಜನ